ನಲಿವಿನ ಅರಿವಿನ ನಮ್ಮ ಮನೆ. ರೀತಿಯ ನೀತಿಯ ಭದ್ರ ಬುನಾದಿಯ ಮೇಲೆ ನಿಂತಿದೆ ನಮ್ಮ ಮನೆ. ಮೇಲೆ ನಿಂತಿದೆ ನಮ್ಮ ಮನೆ. ಮೇಲೆ ನಿಂತಿದೆ ನಮ್ಮ ಮನೆ. ನಮ್ಮ ಮನೆ ಇದು ನಮ್ಮ ಮನೆ. ನಲಿವಿನ ಅರಿವಿನ ನಮ್ಮ ಮನೆ. ಹಬ್ಬ ಹರಿದಿನದಿ ಮಾವು ಬಾಳೆಯೋ ಬೆಳೆಯು ಅಂತ ಇದೆ, ಅದು ತಪ್ಪು. ಮಾವು ಬಾಳೆ. ಹಬ್ಬ ಹರಿದಿನದಿ ಮಾವು ಬಾಳೆಯೋ ಸಿಂಗರಿಸಿರಲು ಹಸಿರಿಂದ. ರಂಗವಲ್ಲಿಯೂ ಹೊಸ್ತಿಲ ದೀಪವು ರುಚಿ ರುಚಿ ಅಡಿಗೆಯು ಘಮ್ಮೆಂದು. ನಮ್ಮ ಮನೆ ಇದು ನಮ್ಮ ಮನೆ. ನಲಿವಿನ ಏಳು ಬೀಳಿಗೆ ಕದಲದ ಮನವು ಛಲದಲ್ಲಿ ದುಡಿಯುವ ಕೈಗಳಿವು. ಬೀಳಿಗೆ ಆಸರೆ ಏಳ್ಗೆಗೆ ಹರಕೆ ತುಂಬಿದ ಮನೆ ಮೇಲ್ತಾಣವು. ನಮ್ಮ ಮನೆ ಇದು ರೀತಿಯ ನೀತಿಯ ಭದ್ರ ಬುನಾದಿಯ ಮೇಲೆ ನಿಂತಿದೆ. ಮೇಲೆ ನಿಂತಿದೆ. ಮೇಲೆ ನಿಂತಿದೆ ನಮ್ಮ ಮನೆ. ನಮ್ಮ ಮನೆ ಇದು ನಮ್ಮ ಮನೆ. ನಲಿವಿನ ಅರಿವಿನ ನಮ್ಮ ಮನೆ. ಬಸ್ ಚೆನ್ನಾಗಿ ಹೇಳ್ಕೊಳ್ಳುವಂಥ ಅಷ್ಟು ಅರ್ಹತೆ ಇಲ್ಲದೆ ಹೋದ್ರೂ ನಿಮಗೆ 95 ಅಂಕಗಳನ್ನು ಕೊಡ್ತಾ ಇದ್ದೀನಿ. ಈ ಹಾಡಿನಲ್ಲಿ ಇದ್ದಾಗೆ ನಿಮ್ಮ ಮನೆ ಇದ್ದರೆ 100ಕ್ಕೆ 150 ಅಂಕಗಳು. ಆಯಿತು, ಮುಂದುವರಿಸಿ. ವಿಷಯ ಮಂಡನೆ. ಅದನ್ನೀಗ ಪ್ರಥಮಕ್ಕೆ ಭಾಸ್ಕರ್ ನಾಟಕಲ್ ಇವರು ಪುರುಷರ ಗುಂಪಲ್ಲಿ ಆಗಿರತಕ್ಕಂಥ ಚರ್ಚಾ ವಿಚಾರಗಳನ್ನು ಮಂಡನೆ ಮಾಡಲಿಕ್ಕಿರುವ ಆದರಣೀಯ ಹಿರಿಯರೇ, ಮುಂಭಾಗದಲ್ಲಿ ಉಪಸ್ಥಿತಿರುವಂಥ ಎಲ್ಲ ನವದಂಪತಿಗಳೇ ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಭೋಜನಕ್ಕೆ ಮುಂಚಿತವಾಗಿ ಈಗಾಗಲೇ ನಿಮಗೆ ಹೇಳಿದಂತೆ ಪ್ರತ್ಯೇಕವಾಗಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಚರ್ಚಾ ರೂಪದಲ್ಲಿ ಒಂದು ಸಂವಾದ ನಡೆಸಿಕೊಟ್ಟಿದ್ದಾರೆ. ಅದರಲ್ಲಿ ಪುರುಷರ ಚರ್ಚೆ ಇದೇ ಒಂದು ಸಭಾಂಗಣದಲ್ಲಿ ನಡೆದಿತ್ತು. ಅದನ್ನು ನಡೆಸಿಕೊಟ್ಟಿರುವವರು ಡಾಕ್ಟರ್ ಮಂಜುಳಾ ಅನಿಲ್ ರಾವ್. ಇವರು ವಿಕಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇದರ ಡೀನ್ ಆಗಿದ್ದರು. ಬಹಳ ಉತ್ತಮವಾಗಿ ಚರ್ಚೆಯನ್ನು ಸುಮಾರು ಒಂದು 40 ನಿಮಿಷಗಳ ಕಾಲ ನಡೆಸಿಕೊಟ್ಟಿದ್ದಾರೆ. ಅದರ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಅವರು ಮೊದಲು ಕೇಳಿರುವಂಥ ಪ್ರಶ್ನೆ, ಯಾಕೆ ನೀವು ಮದುವೆ ಆಗಿದ್ದೀರಿ ಅಂತ ಪ್ರಶ್ನೆ ಕೇಳಿದರು. ಫಸ್ಟಿಗೆ ಹುಡುಗರು ಉತ್ತರ ಕೊಡಲಿಕ್ಕೆ ತುಂಬ ತಡವರಿಸಿದರು. ಮತ್ತು ಕೆಲವರು ಹೇಳಿದರು ಇದೊಂದು ಬಾಳಿಗೆ ಸಂಗಾತಿ ಬೇಕು, ಮತ್ತು ಕೆಲವರು ಬದುಕು ಸಾರ್ಥಕವಾಗಲು ಮದುವೆ ಅಂತ ಬೇಕು, ಹಾಗಾಗಿ ಮದುವೆ ಆಗಿದ್ದೇವೆ ಅಂತ ಕೆಲವು ಭಿನ್ನ ಭಿನ್ನ ಉತ್ತರಗಳನ್ನು ಕೊಟ್ಟಿದ್ದಾರೆ. ಹಾಗೆ ಒಂದು ವರ್ಷದಲ್ಲಿ ದಾಂಪತ್ಯ ಜೀವನ ಹೇಗೆ ಮತ್ತು ಏನು ಅನಿಸ್ತಿದೆ ಅಂತ ಕೇಳಿದಂಥ ಪ್ರಶ್ನೆಗೆ ಕೆಲವರು ಹೇಳಿದರು, ನಾವು ಸಂಗಾತಿ ಅಥವಾ ಇನ್ನೊಂದು ವ್ಯಕ್ತಿಯ ಭಾವನೆಗಳನ್ನು ಅರ್ಥ ಮಾಡಲಿಕ್ಕೆ ಈ ದಾಂಪತ್ಯದ ನಂತರ ನಮಗೊಂದು ಅನುಕೂಲ ಸಿಕ್ಕಿದೆ, ಅವಕಾಶ ಸಿಕ್ಕಿದೆ ಅಂತ. ಹಾಗೆ ಮದುವೆಗೆ ಮೊದಲು ಬೇಕಾಬಿಟ್ಟು ನಾವು ಇರ್ತಿದ್ದೆವು. ಆದರೆ ಮದುವೆ ನಂತರ ಒಂದು ಕಟ್ಟುಪಾಡಿನಲ್ಲಿ ಒಂದು ಜವಾಬ್ದಾರಿಯನ್ನು
ಕೊಟ್ಟು ಮಾಡಿದಂತೆ ಆಗಿದೆ ಅಂತ ಕೆಲವರು ಅನಿಸಿಕೆಯನ್ನು ಹೇಳಿದರು. ಆಗ ನಮ್ಮ ಮೇಡಮ್ ಹೇಳಿದರು, ನೀವೊಂದು ಉಳಿತಾಯದ ಮನೋಭಾವನೆಗಳನ್ನು ಕೂಡ ಉಳಿಸ್ಕೊಳ್ಬೇಕಂದ್ರೆ ಬೇಕಾಬಿಟ್ಟಿಯಾಗಿ ತಿರುಗುವುದು ಮಾತ್ರ ಅಲ್ಲ, ಖರ್ಚು ಮಾಡಬಾರದು, ಸ್ವಲ್ಪ ನಿಮ್ಮ ಸಂಸಾರವನ್ನು ಚೆನ್ನಾಗಿ ನಡೆಸಲಿಕ್ಕೆ ಒಂದಷ್ಟು ಉಳಿತಾಯವನ್ನು ಕೂಡ ಮಾಡಬೇಕು ಅನ್ನತಕ್ಕಂಥ ಕಿವಿ ಮಾತನ್ನು ಹೇಳಿದ್ದಾರೆ. ಹಾಗೆ ಪ್ರೀತಿಯಾಗಿ ಲವ್ ಮ್ಯಾರೇಜ್ ಆಗಿ ಎಷ್ಟು ಜನ ಮದುವೆ ಆಗಿದ್ದೀರಿ ಅಂತ ಹೇಳಿದಾಗ ಸುಮಾರು 40 ಜನ ಇದ್ದರು, ಕೇವಲ 5 ಜನ ಮಾತ್ರ ಪ್ರೀತಿಸಿ ಮದುವೆ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಎಷ್ಟು ಜನರಿಗೆ ನಿಮ್ಮ ಹೆಂಡತಿಯನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಕೇಳುವಾಗ ಮಾತ್ರ ಯಾರು ಕೂಡ ಕೈ ಎತ್ತಲಿಲ್ಲ. ಬಾಳ ಸಂಗಾತಿಯನ್ನು ಮತ್ತು ಹೆತ್ತವರನ್ನು ಮನೆಯವರನ್ನು ವಿಶ್ವಾಸಕ್ಕೆ ತೆಗೊಳ್ಳಬೇಕು ಅಂತ ಹೇಳಿದ್ದಾರೆ. ಹಾಗೆ ಎಷ್ಟು ಜನ ಕೂಡು ಕುಟುಂಬದಲ್ಲಿ ಇದ್ದೀರಿ ಅಂತ ಕೇಳುವಾಗ ಬಹುಶಃ ಹೆಚ್ಚಿನವರು ಕೂಡು ಕುಟುಂಬದಲ್ಲಿ ಇದ್ದೇವೆ ಅನ್ನತಕ್ಕಂಥ ರೀತಿಯಲ್ಲಿ ಕೈ ಎತ್ತಿದ್ದಾರೆ. ಹಾಗೆ ಮನೆಯಲ್ಲಿ ಅಡುಗೆ ಕೋಣೆಯಿಂದ ಪ್ರಾರಂಭ ಆಗುವಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಸಾಮಾನ್ಯವಾಗಿ ಅಲ್ಲಿಂದ ಪ್ರಾರಂಭ ಆಗ್ತದೆ. ಆಗ ನಾವು ಬಹಳ ಗಂಡನಾಗಿ ಬಹಳ ಎಚ್ಚರಿಕೆಯಿಂದ ವಹಿಸ್ಕೊಳ್ಬೇಕಂದ್ರೆ ಸಮಸ್ಯೆ ಪ್ರಾರಂಭ ಆಗುವುದೇ ಅಡುಗೆ ಮನೆಯಿಂದ ಅಂತ ಮೇಡಮ್ ಹೇಳಿದರು. ಆ ಸಂದರ್ಭದಲ್ಲಿ ತಾಯಿ ಮತ್ತು ಹೆಂಡತಿಯನ್ನು ಸಮಾನವಾಗಿ ಸಮಸ್ಯೆ ಬಂದಾಗ ನಿಭಾಯಿಸಬೇಕೇ ಹೊರತು ಯಾವುದೇ ಒಂದು ಪರವಾಗಿ, ಹೆಂಡತಿಯ ಪರವಾಗಿ ಅಥವಾ ತಾಯಿಯ ಪರವಾಗಿ ನಿಲ್ಲೋದು ಸಮಂಜಸ ಅಲ್ಲ ಅನ್ನೋಂಥ ಒಂದು ಮಾತನ್ನು ಹೇಳಿದ್ದಾರೆ. ಹಾಗೆ ನಾವು ಯಾವಾಗಲೂ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಜೀವನವನ್ನು ಮುಂದಕ್ಕೆ ನಡೆಸಬೇಕು ಅಂತ ಹೇಳಿದ್ದಾರೆ. ಹಾಗೆ ಸಾಮಾನ್ಯವಾಗಿ ಹೆಂಡತಿಯನ್ನು ನೀವು ಅಡುಗೆ ಮಾಡಿದಲ್ಲಿಂದ ಹೊಗಳಲಿಕ್ಕೆ ಪ್ರಾರಂಭ ಆದರೆ ಎಲ್ಲವೂ ಸರಿ ಆಗ್ತದೆ ಅಂತ ಒಂದು ಗುಟ್ಟನ್ನು ಹೇಳಿಕೊಟ್ಟಿದ್ದಾರೆ. ಅವರು ಮಾಡಿದ ಅಡುಗೆ ಸರಿ ಇಲ್ಲದಿದ್ದರೂ ಕೂಡ ನೀವು ಸರಿ ಇದೆ ಅಂತ ಹೇಳಬೇಕು ಅಂತ ಒಂದು ಕಿಮ್ಮತ್ತನ್ನು ಹೇಳಿದ್ದಾರೆ. ಕೆಲವೊಂದು ಬಾರಿ ಎಲ್ಲಿ ಸಮಸ್ಯೆ ಅಂತ ಹೇಳಿದರೆ ಆರ್ಥಿಕ ಸಮಸ್ಯೆಗಳಿಂದಾಗಿ ಕೂಡ, ಯಾಕಂದರೆ ನಮ್ಮ ಅನ್ಯೋನ್ಯತೆಗೆ ಏನು ತೊಂದರೆ ಬರುವುದಿಲ್ಲ, ಆದರೆ ಆರ್ಥಿಕ ಅಂದರೆ ಫೈನಾನ್ಷಿಯಲ್ ಮ್ಯಾಟರಿಂದ ಕೆಲವು ಸಮಸ್ಯೆಗಳು ಬರ್ತದೆ ಅಂತ ಹೇಳಿದ್ದಾರೆ. ಹಾಗೆ ದಿನನಿತ್ಯ ಬೆಳಿಗ್ಗೆ ದೇವರ ಧ್ಯಾನ ಇನ್ನಿತರ ಅನುಷ್ಠಾನಗಳನ್ನು ಪಾಲಿಸಬೇಕು. ಎಷ್ಟು ಜನರಿಗೆ ಕೋಪ ಬರುತ್ತೆ ಅಂತ ಕೇಳುವಾಗ ಯಾರೂ ಕೈ ಎತ್ತಲಿಲ್ಲ. ಹಾಗೆ ಕೆಲವರು ಹೆಂಡತಿಗೆ ಬೈತೇವೆ ಅಥವಾ ಕೋಪ ಬಂದರೆ ನೀವು ಏನು ಮಾಡ್ತೀರಿ ಅಂತ ಕೇಳಿದಾಗ ನಾವು ಬೈದು ಹೋಗ್ತೇವೆ, ಅಥವಾ ಬೆಳಿಗ್ಗೆ ಮಾಡಿದಂಥ ನಾಷ್ಟ ಬ್ರೇಕ್ಫಾಸ್ಟನ್ನು ಸ್ವೀಕಾರ ಮಾಡದೆ ನಮ್ಮ ಕೋಪವನ್ನು ಆ ರೀತಿಯಲ್ಲಿ ಹೋಗ್ತೇವೆ ಅಂತ ಹೇಳಿದ್ದಾರೆ. ಕೆಲವರು ಹೇಳಿದ್ದಾರೆ ಮೌನವಾಗಿರ್ತೇವೆ ಅಂತ. ಹಾಗೆ ಕೋಪಕ್ಕೆ ಕಾರಣವನ್ನು ಹುಡುಕುವ ಬದಲು ಅದರ ವಿವರಣೆಯನ್ನು, ಯಾಕೆ ಕೋಪ ಆಯಿತು ಅಂತ ಒಟ್ಟಿನಲ್ಲಿ ನೀವು ಗೌಪ್ಯವಾಗಿ ಕೂತು ಚರ್ಚೆ ಮಾಡಬೇಕು, ಅದನ್ನು ಮತ್ತೆ ಮುಂದೆ ಕೊಂಡೋಗೋದಲ್ಲ ಅಂತ ಹೇಳಿದ್ದಾರೆ. ಹಾಗೆ ಸಂಸಾರದಲ್ಲಿ ಕೆಲವು ಸಂದರ್ಭದಲ್ಲಿ ತುಂಬ ಒತ್ತಡಗಳು ಇರ್ತದೆ ಅಂತ, ಅದನ್ನು ಹೇಗೆ ನಿಭಾಯಿಸ್ಬೋದು ಅಂತ ಹೇಳಿದರೆ ಸಮತೋಲನವನ್ನು ಕಾಪಾಡಬೇಕು ಅಂತಂದರೆ ಯಾವುದೇ ಸಂದರ್ಭದಲ್ಲಿ ಕೂಡ ಒಂದು ವೇಳೆ ಅತ್ತೆ ಅಥವಾ ಮಾವನಿಂದ ಏನಾದರೂ ಎಡವಟ್ಟು ಆಗಿದ್ದರೂ ಕೂಡ ಅದನ್ನು ಒಮ್ಮೆಲೆಗೆ ಉತ್ಪ್ರೇಕ್ಷೆ ಮಾಡದೆ ಸಮಾಧಾನವಾಗಿ ಸಾವಕಾಶವಾಗಿ ಅದನ್ನು ಕುಳಿತು ಮನೆಯ ಹಿರಿಯರೊಂದಿಗೆ ಕುಳಿತು ಚರ್ಚಿಸಬೇಕು ಅಂತ ಹೇಳಿದ್ದಾರೆ. ಹಾಗೆ ಹೆಂಡತಿ ಗಂಡನ ಮನೆಗೆ, ಗಂಡ ಹೆಂಡತಿ ಮನೆ, ಬೀಗರ ಮನೆಗೆ ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ 2-3 ಸಲ ಆದರೂ ಹೆಂಡತಿಯ ಜೊತೆಯಲ್ಲಿ ಅಥವಾ ಗಂಡ ಹೆಂಡತಿಯ ಮನೆಗೆ ಹೋಗುವಾಗ ಜೊತೆಯಾಗಿ ಹೋಗುವ ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಹಾಗೆ ಯಾವುದೇ ಕಾರಣಕ್ಕೂ ಬಾಳ ಸಂಗಾತಿಯನ್ನು ಅಂದರೆ ಹೆಂಡತಿಯನ್ನು ಅಥವಾ ಹೆಂಡತಿ ಗಂಡನನ್ನು ಹೆತ್ತವರ ಮುಂದೆ ನಿಂದಿಸಬಾರ್ದು, ಹೀಯಾಳಿಸಬಾರ್ದು ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಯಾವ ನಡೆಯಲ್ಲಿ ಜಗಳ ಸಂಭವಿಸ್ತದೆ ಅಂತ ಕೇಳಿದರು ಮೇಡಮ್. ಯಾವಾಗ ಸಾಮಾನ್ಯವಾಗಿ ಜಗಳ ಸಂಭವಿಸ್ತದೆ ಅಂತ ಕೇಳಿದರೆ ಅದಕ್ಕೆ ಇಂಗ್ಲೀಷಲ್ಲಿ ವಾಯ್ಸ್ ಆಫ್ ಟೋನ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಸ್ವರ, ನಾವು ಹೇಗೆ ವ್ಯಕ್ತಪಡಿಸ್ತೇವೆ ಭಾವನೆಗಳನ್ನು, ಅದರಲ್ಲೇ ಜಗಳ ಆಗುವಂಥ ಯಾವುದೇ ಒಂದು ವಿಷಯವನ್ನು ಅವರು ಸಣ್ಣ ಒಂದು ಉದಾಹರಣೆ ಹೇಳಿದ್ದಾರೆ. ಇದನ್ನಲ್ಲಿ ಇಡಬಹುದಾ ಅಂತ ಕೇಳಿದ್ರೆ ಸಾಫ್ಟಾಗಿ ಕೇಳ್ಬೋದಂತೆ, ಅದನ್ನೇ ನೀವು ಅಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ ಅಂತ ಕೇಳಿದ್ರೆ ಅಲ್ಲಿ ಟೋನ್ ಚೇಂಜ್ ಆಯಿತು ಅಂತ, ಅದನ್ನು ನೀವು ಸರಿಯಾಗಿ ಪಾಲಿಸಬೇಕು ಅಂತ ಒಂದು ವಿವರಣೆಯನ್ನು ಕೊಟ್ಟು ಹೇಳಿದ್ದಾರೆ. ಹಾಗೆ ಸಾರ್ವಜನಿಕವಾಗಿ ಅಂದರೆ ಸಾರ್ವಜನಿಕ ನಿಮ್ಮ ಫ್ರೆಂಡ್ಸ್ಗಳು, ನಿಮ್ಮ ಹಿತೈಷಿಗಳು, ಸಂಬಂಧಿಕರು ಎಲ್ಲ ಅವರ ಮುಂದೆ ನೀವು ಯಾರನ್ನು ಕೂಡ ಹೀಯಾಳಿಸಿ ಮಾತಾಡಬಾರ್ದು ಅಂತ ಹೆಂಡತಿಯವರನ್ನು. ಯಾಕಂದರೆ ಕೆಲವು ಶಾರ್ಟ್ ಟೆಂಪರ್ ಇರ್ತಾರೆ ಅಂತ ಮೇಡಮ್ ಹೇಳಿದರು, ಅವರು ಏಕಾಏಕಿಯಾಗಿ ಹೀಯಾಳಿಸಿ ಮಾತಾಡ್ತಾರೆ, ಅಂಥದ್ದು ಮಾಡಬಾರ್ದು ಅಂತ. ಹಾಗೆ ನಾವು ಹೇಗೆ ವರ್ತಿಸುತ್ತೇವೆ ಹಾಗೆ ಮುಂದೆ ನಮಗೆ ಹುಟ್ಟುವಂಥ ಮಗು ಕೂಡ ನಮ್ಮನ್ನೇ ಅನುಕರಣೆ ಮಾಡ್ತದೆ. ಹಾಗಾಗಿ ನಾವೇ ಮೊದಲು ಸರಿಯಾಗಿದ್ದುಕೊಂಡು ಮುಂದೆ ನಮಗೆ ಸಂತಾನ ಅಭಿವೃದ್ಧಿ ಆಗುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ನಾವು ಆದರ್ಶವಾಗಿರಬೇಕು ಅಂತ ಹೇಳಿದರು. ಈಗಿನ ಏನು ಇದು ಎಲೆಕ್ಟ್ರಾನಿಕ್ಸ್ ಗ್ಯಾಡ್ಜೆಟ್ಸ್, ಈ ಮೊಬೈಲ್ ಅಥವಾ ಇತ್ತೀಚಿನ ಕೆಲವು ಎಲೆಕ್ಟ್ರಾನಿಕ್ಸ್ ಡಿವೈಸ್ಗಳನ್ನು ನಮಗೆ ಎಷ್ಟು ಬೇಕು ಅಷ್ಟನ್ನೇ ಉಪಯೋಗಿಸ್ಕೊಳ್ಬೇಕೇ ಹೊರತು ಅದನ್ನು ನಾವು ಅದರ ದಾಸರಾಗಿ ನಾವು ಇರಬಾರ್ದು ಅಂತ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ಹಾಗೆ ಎಷ್ಟು ಜನ ಹೆಂಡತಿಯ ಜೊತೆ ದೇವಸ್ಥಾನಕ್ಕೆ ಹೋಗ್ತೀರನ್ನೋಂಥ ಪ್ರಶ್ನೆಗೆ ಕೇವಲ ಒಂದು 3-4 ಜನ ಮಾತ್ರ ಕೈ ಎತ್ತಿದ್ದಾರೆ. ಅಂದರೆ ದೇವಸ್ಥಾನಕ್ಕೆ ಹೋಗುವಾಗ ಜೊತೆಯಾಗಿ ಹೋಗಿ ಅಂತ ಮೇಡಮ್ ಕಿವಿ ಮಾತನ್ನು ಹೇಳಿದ್ದಾರೆ. ಅಲ್ಲಿ ದೇವಸ್ಥಾನಕ್ಕೆ ಹೋದರೆ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಇರುವಂಥ ಕ್ಷೇತ್ರದಲ್ಲಿ ಸಾನ್ನಿಧ್ಯದಲ್ಲಿರುವಂತಹ ಪಾಸಿಟಿವ್ ಎನರ್ಜಿ ಅಥವಾ ಧನಾತ್ಮಕ ಶಕ್ತಿಯಿಂದಾಗಿ ಈ ಒಂದು ವಾರದಲ್ಲಿ ಒಂದು ಸಲ ಹೋದರೆ, ಒಂದು ದಿವಸ ಹೋದರೆ ಮುಂದಿನ 6 ದಿನಕ್ಕೆ ಬೇಕಾದಂಥ ಪಾಸಿಟಿವ್ ಎನರ್ಜಿ ನಿಮಗೆ ಚಾರ್ಜ್ ಆಗ್ತದೆ ಅಂತ ಒಂದು ಕಿವಿ ಮಾತನ್ನು ಮೇಡಮ್ ಹೇಳಿದ್ದಾರೆ. ಹಾಗೆ ಸಾಮಾನ್ಯವಾಗಿ ಕನಿಷ್ಠ ನೀವು 5 ಗಂಟೆಗೆ ಹೇಳದಿದ್ದರೂ ಕೂಡ ಸೂರ್ಯೋದಯಕ್ಕೆ ಮುಂಚಿತವಾಗಿ, ಸೂರ್ಯೋದಯ ಬೇರೆ ಬೇರೆ ದಿನಗಳಲ್ಲಿ ವ್ಯತ್ಯಾಸ ಇರ್ತದೆ, ಅದಕ್ಕಿಂತ ಮುಂಚಿತವಾಗಿ ಹೇಳುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ.
ಹಾಗೆ ಆದಷ್ಟು ಹೆಂಡತಿಯ ಜೊತೆಗೆ ದೇವಸ್ಥಾನಕ್ಕೆ ಮಾತ್ರ ಅಲ್ಲ, ಸ್ವಲ್ಪ ನೀವು ಔಟಿಂಗ್ ಅಂತ ಹೇಳ್ತಾರೆ, ಹೊರಗೆ ಸುತ್ತುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಅಂತ ಮೇಡಮ್ ಕಿವಿಮಾತು ಹೇಳಿದ್ದಾರೆ. ಹಾಗೆ ಇನ್ನೊಂದು ಬಹಳ ಮುಖ್ಯವಾದಂತಹ ಇತ್ತೀಚಿನ ದಿನಗಳಲ್ಲಿ ನಾವು ನೋಡುತ್ತಿರುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಸಂಶಯ. ಯಾವುದೇ ಕಾರಣಕ್ಕೂ ಹೆಂಡತಿಯ ಮೇಲೆ ಸಂಶಯವನ್ನು ಪಡಬೇಡಿ. ಯಾಕಂತ ಹೇಳಿದ್ರೆ ಈ ಸಂಶಯ ಅಂತ ಹೇಳಿದ್ರೆ ನೀವು ಅವರಿಗೆ ಹಿಂಸೆಯನ್ನು ನೀಡಿದಾಗೆ, ಹಾಗಾಗಿ ಯಾವುದೇ ಕಾರಣಕ್ಕೂ ಸಂಶಯವನ್ನು ಇಟ್ಕೊಳ್ಬೇಡಿ ಅಂತ ಹೇಳಿದ್ದಾರೆ. ಹೆಂಡತಿಯಾದವಳು ನಮಗೋಸ್ಕರ ತಮ್ಮ ತವರು ಮನೆಯನ್ನು, ಕುಟುಂಬವನ್ನು ಎಲ್ಲವನ್ನು ಬಿಟ್ಟು ಬಂದ ಕಾರಣ ನಮ್ಮ ಕುಟುಂಬದ ಜೊತೆ ಅವರನ್ನು ಅನ್ಯೋನ್ಯತೆಯಿಂದ ಮುಂದೆ ಒಟ್ಟೊಟ್ಟಿಗೆ ಸಂಗಾತಿಯನ್ನಾಗಿ ಪಡ್ಕೊಂಡು ಬಾಳಬೇಕು ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಕೊನೆಯದಾಗಿ ಅವರು ಜೀವನದ ಕೆಲವು ಗುಟ್ಟನ್ನು ಹೇಳಿಕೊಟ್ಟಿದ್ದಾರೆ. ಜೀವನದಲ್ಲಿ ತಾಳ್ಮೆ, ಪ್ರೀತಿ, ವಿಶ್ವಾಸ, ಹೊಂದಾಣಿಕೆ, ಸಂಸ್ಕಾರ, ನಿಸ್ಸಂಶಯ ಹಾಗೆ ಗೌರವ ಇವಿಷ್ಟನ್ನ ಎಲ್ಲ ಒಗ್ಗೂಡಿಸಿಕೊಂಡಾಗ ಒಂದು ಉತ್ತಮ ಜೀವನ ಆಗ್ತದೆ ಅಂತ ಹೇಳಿದ್ದಾರೆ. ಯಾವುದೇ ಪರಿಸ್ಥಿತಿಯಲ್ಲಿ ಎಂಥ ಕಷ್ಟಗಳು ಬಂದರೂ ಕೂಡ ಜೊತೆಯಾಗಿ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಜೊತೆಯಾಗಿ ಸಂಸಾರವನ್ನು ನಡೆಸ್ತೇವೆ ಅನ್ನತಕ್ಕಂಥ ಮನೋಸ್ಥೈರ್ಯವನ್ನು ನಾವು ಯಾವತ್ತೂ ಬಿಟ್ಟು ಕೊಡಬಾರದು ಅಂತ ಹೇಳಿ ಈ ಸಂವಾದವನ್ನು ಅವರು ಮುಕ್ತಾಯಗೊಳಿಸಿದ್ದಾರೆ. ವರ್ಜಾ ಶೆಟ್ಟಿ ಇವರಿಂದ ಇಂದಿನ 2ನೇ ಅವಧಿಯ ನವವಿವಾಹಿತೆಯರ ಗುಂಪು ಬೈಠಕನ್ನು ತೆಗೆದುಕೊಂಡವರು ಡಾಕ್ಟರ್ ಕಮಲಾ ಪ್ರಭಾಕರ್ ಭಟ್ ಮತ್ತು ಇವರೊಂದಿಗೆ ಜೊತೆ ನೀಡಿದರು ಶ್ರೀಮತಿ ಪ್ರಭಾವತಿ ನಾರಾಯಣ ಭಟ್ ಇವರು. ನಮ್ಮ ಗುಂಪು ಚರ್ಚೆಯಲ್ಲಿ ಅಷ್ಟೇನು ಚರ್ಚೆ ನಡೀಲಿಲ್ಲ, ಎಲ್ಲ ಏಕಪಕ್ಷೀಯ. ಅತ್ತಿಗೆಯಿಂದ ಸಲಹೆ ಸೂಚನೆ ಮಾಹಿತಿಗಳ ಸುರಿಮಳೆ, ನವವಿವಾಹಿತೆಯರಿಂದ ಕೇವಲ ಮುಗುಳ್ನಗೆಯ ಮಾರುತ್ತರ. ಪ್ರಥಮವಾಗಿ ಒಂದು ಅಭಿಪ್ರಾಯ ಎಲ್ಲರೂ ಮಂಡಿಸಿದ್ರು, ಏನಂದ್ರೆ ಹಿರಿಯರಾದ ಸೂರಮಣ್ಣನವರ ಮಾತುಕತೆ ತುಂಬಾ ಹಿತವಾಗಿತ್ತು ಮತ್ತು ಕೇಳುವ ಹಾಗಿತ್ತು, ಹಲವಾರು ವಿಷಯಗಳ ಮಾಹಿತಿಯನ್ನು ನೀಡಿದ್ರು ಅಂತ. ಆಮೇಲೆ ಅತ್ತಿಗೆಯವರು ಪ್ರತ್ಯೇಕ ಅಥವಾ ಕೂಡು ಕುಟುಂಬದ ಬಗ್ಗೆ ಮಾತನಾಡಿದಾಗ ಎಲ್ಲ ಹೆಚ್ಚಿನವರು ಕೂಡು ಕುಟುಂಬದವರೇ, ಕೇವಲ 4-5 ಜೋಡಿಗಳು ಮಾತ್ರ ಬೇರೆಯಾಗಿ ಸಂಸಾರ ಮಾಡಿದ್ದಾರೆ. ಒಬ್ಬರದ್ದು ವಿವಾಹಕ್ಕೆ ಪೂರ್ವದಲ್ಲಿಯೇ ಪ್ರತ್ಯೇಕ ಮನೆ ಇದ್ದುದು, ಆದುದರಿಂದ ಅವರು ಬೇರೆಯಾಗಿದ್ದಾರೆ. ಮತ್ತೆ ಕೆಲವರು ಒಂದಿಬ್ಬರು ಕೆಲಸಕ್ಕೆ ಅನುಕೂಲವಾಗಿರುವುದರಿಂದ ಬೇರೆ ಮನೆ ಮಾಡಿದ್ರು. ಸಾಮಾನ್ಯವಾಗಿ ಎಲ್ರಿಗೂ ಅತ್ತೆ ಮಾವಂದಿರ ಸಂಬಂಧ ಖುಷಿ ಕೊಡುವಂಥದ್ದೇ ಆಗಿದೆ. ಮದುವೆಯಾಗಿ 1 ವರ್ಷ ಆದುದು ಕೇವಲ ಒಂದು 4-5 ಜನರಿಗೆ ಮಾತ್ರ. ಅಡಿಗೆ ಕೆಲಸ ಯಾರಿಗೆಲ್ಲ ಬರ್ತದೆ ಎಂದು ಅತ್ತಿಗೆ ಕೇಳಿದಾಗ ನಮ್ಮ ಎಲ್ಲ ನವವಿವಾಹಿತೆಯರಿಗೂ ಅಡಿಗೆ ಕೆಲಸ ಗೊತ್ತಿಲ್ಲದಿದ್ದರೂ ಪರವಾಗಿಲ್ಲ, ಕಲಿಯುವ ಮನಸ್ಸಿರಬೇಕು ಎಂದು ಅತ್ತಿಗೆಯ ಸಲಹೆ. ನಮ್ಮ ಇಂದಿನ ನವವಿವಾಹಿತೆಯರು ಎಲ್ಲಿಯೂ ಯಾವ ಪ್ರಶ್ನೆಗೂ ತಮ್ಮ ಪತಿಯನ್ನು ಅಥವಾ ಅತ್ತೆ ಮಾವಂದಿರನ್ನು ಅಥವಾ ತಮ್ಮ ಗಂಡನ ಮನೆಯವರನ್ನು ಎಲ್ಲಿಯೂ ಒಂದಿಷ್ಟು ಬಿಟ್ಟು ಕೊಡ್ಲೇ ಇಲ್ಲ, ಮಾತಾಡ್ಲೇ ಇಲ್ಲ. ಏನು ಅಂತ ಅವರು ಏನು ಹೇಗೆ ಅಂತ ಏನು ಮಾತಾಡ್ಲೇ ಇಲ್ಲ. ಕೇಳಿದಾಗ ಪತಿಗೆ ಏನಾದ್ರೂ ಕೆಟ್ಟ ಅಭ್ಯಾಸ ಇದೆಯಾ ಅಂತ ಅತ್ತಿಗೆ ಕೇಳಿದಾಗ, ಧೂಮಪಾನ ಅಥವಾ ಕುಡಿಯುವುದು ಇಂಥದ್ದು ಇದೆಯಾ ಅಂತ ಕೇಳಿದಾಗ ಎಲ್ಲರೂ ಒಕ್ಕರಳಿನಿಂದ ಇಲ್ಲ ಅಂತಾರೆ. ಎಷ್ಟು ಸತ್ಯವೋ ಅದು ನಮ್ಗೆ ಗೊತ್ತಿಲ್ಲ. ಅಂತೂ ಎಲ್ಲ ನವವಿವಾಹಿತೆಯರು ಯಾವ ಅಭ್ಯಾಸವೂ ಇಲ್ಲ ಅಂತ ಒಂದೇ ಮಾತಿನಲ್ಲಿ ಹೇಳಿದ್ದಾರೆ. ನಿಜ ಆಗಿದ್ರೆ ತುಂಬಾ ಖುಷಿ ಕೊಡುವಂತಹ ವಿಷಯ. ಇಂದಿನ ಈ ಬೈಠಕಲ್ಲಿದ್ದ ಎಲ್ಲ ನವವಿವಾಹಿತೆಯರಲ್ಲಿ ಹೆಚ್ಚಿನವರು ಕೆಲಸಕ್ಕೆ ಹೋಗುವವರು. ಗರ್ಭಿಣಿಯಾಗುವ ವಿಷಯವನ್ನು ಎಷ್ಟು ವರ್ಷಗಳ ಕಾಲ ಮುಂದೂಡಿದ್ದೀರಿ ಎಂದು ಅತ್ತಿಗೆ ಕೇಳಿದಾಗ ಕೆಲವರು 1-2 ವರ್ಷಗಳ ಕಾಲ ಎಂದು ಉತ್ತರ. ಆಗ ಅತ್ತಿಗೆ ತಾನೊಬ್ಬ ವೈದ್ಯೆಯಾಗಿ ನಿಮಗೊಂದು ಸಲಹೆ ನೀಡುತ್ತಿದ್ದೇನೆ, ದಯವಿಟ್ಟು 6 ತಿಂಗಳಿಗಿಂತ ಹೆಚ್ಚು ಸಮಯ ಮುಂದೂಡಬೇಡಿ, ತಪ್ಪಿಯೂ ಗರ್ಭಪಾತದಂತಹ ಕೆಲಸಕ್ಕೆ ಕೈ ಹಾಕಬೇಡಿ ಎಂಬ ಕಾಳಜಿ. ಗರ್ಭಿಣಿಯಾದವರಿಗೆ ಹಲವಾರು ಜಾಗೃತಿಯ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದ್ರು. ಆದಷ್ಟು ಕಡಿಮೆ ಪ್ರಯಾಣ ಮಾಡಿ ಆದಷ್ಟು ಮನೆಯಲ್ಲಿ ತಯಾರಿಸಿದ ಅಡಿಗೆ ಪದಾರ್ಥಗಳನ್ನು ಉಪಯೋಗಿಸುವಂತೆ ಹೇಳಿದ್ರು. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಆಗ್ರಹಿಸಿದ್ರು. ಕೇವಲ 3-4 ಜನರ ಮನೆಯಲ್ಲಿ ಮಾತ್ರ ಫ್ರಿಡ್ಜ್ಗಳಿಲ್ಲ, ಉಳಿದವರಂತೆ ಎಲ್ಲರ ಮನೆಯಲ್ಲೂ ಫ್ರಿಡ್ಜ್ ಇದೆ. ಆ ಫ್ರಿಡ್ಜಲ್ಲಿಟ್ಟ ಆಹಾರ ಸೇವನೆಗೆ ಅತ್ಯಂತ ಹಾನಿಕರ, ಆದುದರಿಂದ ಆದಷ್ಟು ಉತ್ತಮ ಆಹಾರ ಸೇವಿಸುವಂತೆ ಹೇಳಿದ್ರು. ದೂರದರ್ಶನವನ್ನು ಯಾವ ರೀತಿಯ ಕಾರ್ಯಕ್ರಮಗಳನ್ನು ವೀಕ್ಷಿಸಿದ್ರಿ ಎಂದಾಗ ಸಾಮಾನ್ಯವಾಗಿ ಎಲ್ಲರೂ 1-2 ಗಂಟೆ ವೀಕ್ಷಿಸುವುದಾಗಿ ಹೇಳಿದ್ರು. ಆದರೆ ಅವರು ಯಾವ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತೇವೆ ಅಂತ ಹೇಳಿದಾಗ ಹೆಚ್ಚಿನವರು ಅಗ್ನಿಸಾಕ್ಷಿ ಅಂತ ಧಾರಾವಾಹಿ, ಸರಿಗಮಪದಂತ ಕಾರ್ಯಕ್ರಮಗಳು ಇವುಗಳನ್ನು ಹೇಳಿದ್ರು. ಆದರೆ ಅತ್ತಿಗೆ ಹೇಳಿದ್ರು, ದೇಶಭಕ್ತಿಯ ಬಗ್ಗೆ ಹೇಳುವ, ಆದರ್ಶ ಚೇತನಗಳ ಜೀವನದ ಬಗ್ಗೆ ತಿಳಿಸಿಕೊಡುವಂತ ಕಾರ್ಯಕ್ರಮಗಳ ಬಗ್ಗೆ ಕಾಳಜಿ ವಹಿಸುವಂತೆ ಹೇಳಿದ್ರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಧಾರಾವಾಹಿಗಳನ್ನು ನೋಡಿ, ಇದರಿಂದ ನಿಮಗೆ ದೇಶಭಕ್ತಿಯ
ಬಗ್ಗೆ ಉತ್ತಮ ಮಾಹಿತಿ ಎಲ್ಲ ಸಿಗ್ತದೆ ಅಂತ ಹೇಳಿದರು. ಗಂಡ ಹೆಂಡತಿ ಜೀವನ ಪೂರ್ತಿ ಸಂತಸದಿಂದ ಇರುವಂತೆ ಮಾಡುವ ಬಗ್ಗೆ ಮಾಹಿತಿ ನೀಡಲು ಇಂತಹ ನವದಂಪತಿ ಸಮಾವೇಶಗಳನ್ನು ಏರ್ಪಡಿಸುತ್ತೇವೆ. ಆದುದರಿಂದ ಇದರ ಲಾಭವನ್ನು ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಪಡೆದುಕೊಳ್ಳಿ ಎಂಬ ಸಲಹೆ ನೀಡಿದರು. ಹೆಂಡತಿಯಾದವಳು ಆದಷ್ಟು ಹೊಂದಿಕೊಂಡು ಹೋಗುವ ಸ್ವಭಾವವನ್ನು ರೂಢಿಸಿಕೊಳ್ಳುವಂತೆ ಸೂಚನೆ ಅತ್ತಿಗೆಯಿಂದ. ಗಂಡಂದಿರಿಂದ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ತಾಳ್ಮೆ ಸಮಾಧಾನದಿಂದ ಹೊಂದಿಸಿಕೊಂಡು ಸಂಸಾರ ನಡೆಸುವಂತೆ ಸಲಹೆ. ತಾಳ್ಮೆ ತಪ್ಪಿ ಕೋಪ ಬಂದಾಗ ರಾಮನಾಮ ಜಪಿಸುವಂತೆ ಅವರಿಂದ ಸೂಚನೆ. ಅತ್ತೆ ಸೊಸೆಯ ಸಂಬಂಧಗಳ ಬಗ್ಗೆ ಅತ್ಯಂತ ಮನ ಮುಟ್ಟುವಂತಹ ಕಥೆಗಳ ಬಗ್ಗೆ ನವ ವಿವಾಹಿತೆಯರ ಮನಸ್ಸನ್ನು ಮುಟ್ಟುವ ಪ್ರಯತ್ನ ಅತ್ತಿಗೆಯದು. ಬಾಯಿ ಜೋರು ಮಾಡಿ ಗೆಲ್ಲುವುದಕ್ಕಿಂತ ಮಿಗಿಲಾಗಿ ಪ್ರೀತಿ ಮತ್ತು ಒಳ್ಳೆಯ ನಡತೆಯಿಂದ ಎಲ್ಲರನ್ನೂ ಗೆಲ್ಲಬೇಕು ಎಂದರು. ಬೆಳಿಗ್ಗೆ ಏಳುವ ಸಮಯದ ಬಗ್ಗೆ ವಿಚಾರಿಸಿದಾಗ 5 ಗಂಟೆಗೆ ಏಳುವವರು ನಮ್ಮ ಪುಣ್ಯಕ್ಕೆ ಯಾರೊಬ್ಬರೂ ಇಲ್ಲ. ಸಾಮಾನ್ಯವಾಗಿ ಎಲ್ಲರೂ 6 ಗಂಟೆಯ ನಂತರ ಏಳುವ ಅಭ್ಯಾಸವುಳ್ಳವರು. ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಏಳುವ ಅಭ್ಯಾಸ ಒಳ್ಳೆಯದೆಂದು ಅತ್ತಿಗೆಯ ಸೂಚನೆ. ಆದಷ್ಟು ಬಲಮಗ್ಗುಲಲ್ಲಿ ಮಲಗಿ ಬಲಮಗ್ಗುಲಲ್ಲಿ ಎದ್ದು ಕೈಗಳಿಗೆ ನಮಿಸಿ ಏಳಬೇಕೆಂದು ಅತ್ತಿಗೆಯ ಸಲಹೆ. ಬೆಳಿಗ್ಗೆ ಏಳುವಾಗ ಸಮುದ್ರ ವಸನೆ ದೇವಿ ಅಂತ ಶ್ಲೋಕ ಹೇಳಿ ಏಳುವಂತೆ ಸೂಚನೆ. ದೇವರಿಗೆ ಗುರು ಹಿರಿಯರಿಗೆ ನಮಸ್ಕರಿಸುವ ರೂಢಿ ಮಾಡುವುದು ಉತ್ತಮ ಎಂದರು. ಯಾರಿಗೆಲ್ಲ ದೇವರ ಮುಂದೆ ಭಜನೆ ಹೇಳುವ ಅಭ್ಯಾಸ ಇದೆ ಎಂದು ಕೇಳಿದಾಗ ದುರದೃಷ್ಟವೆಂದರೆ ನಮ್ಮ ನವ ವಿವಾಹಿತೆಯರಲ್ಲಿ ಯಾರೊಬ್ಬರೂ ಭಜನೆ ಹೇಳ್ತೇವೆ ಅಂತ ಕೈ ಎತ್ತಲಿಲ್ಲ. ಆದರೆ ನಮ್ಮ ಮನಸ್ಸಿನಲ್ಲೇ ಶ್ಲೋಕ ಹೇಳ್ತೇವೆ ಅಂತ ಹೇಳಿದ್ರು. ದಯವಿಟ್ಟು ಆದಷ್ಟು ಈ ಅಭ್ಯಾಸ ಮಾಡಿಕೊಳ್ಳಿ. ದೇವರೆದುರು ಒಂದೇ ಒಂದು ಶ್ಲೋಕ ಪ್ರಾರ್ಥನೆ ಹೇಳಿ ಎಂದು ಅತ್ತಿಗೆಯ ಸಲಹೆ. ರಾಮಾಯಣ ಮಹಾಭಾರತದಂತಹ ಪುಸ್ತಕಗಳನ್ನು ಓದಿಕೊಳ್ಳಿ. ಧಾರಾವಾಹಿಗಳ ವೀಕ್ಷಣೆ ಕಡಿಮೆ ಮಾಡಿ ಎಂದು ಅತ್ತಿಗೆಯಿಂದ ಸೂಚನೆ. ಭಾರತೀಯ ವಿವಾಹ ಪದ್ಧತಿಯ ಬಗ್ಗೆ ಇತರರಲ್ಲಿ ಇರುವ ಮನೋಭಾವನೆಯ ಬಗ್ಗೆ ತಿಳಿಸಿದ ಅತ್ತಿಗೆ, ಭಾರತೀಯ ಸಂಸ್ಕೃತಿ ಎಂದರೆ ಅದುವೇ. ಇಲ್ಲಿನ ಮಹಿಳೆಯರಿಗೆ ಸಾಮಾನ್ಯವಾಗಿ ಒಂದೇ ಮದುವೆ, ಒಂದೇ ಪತಿ, ಸಾಯುವವರೆಗೆ ಒಂದೇ ಸಂಸಾರದಲ್ಲಿ ಬಾಳುವುದು ರೂಢಿ ಎಂದರು. ದಯವಿಟ್ಟು ವಿವಾಹದ ವಾರ್ಷಿಕೋತ್ಸವದಂಥ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ಮಾಡಬೇಡಿ. ನಮ್ಮ ಮನೆಯಲ್ಲಿ ಗತಿಸಿ ಹೋದ ಹಿರಿಯ ಚೇತನಗಳ ನೆನಪಲ್ಲಿ ಏನಾದರೂ ಉತ್ತಮ ಕಾರ್ಯಕ್ರಮ ರೂಪಿಸಿಕೊಳ್ಳಿ. ದಾನ, ಮಕ್ಕಳಿಗೆ ಯಾರಾದರೂ ಅನಾಥ ಮಕ್ಕಳಿಗೆ ಊಟ ಅಥವಾ ದಾನದಂತಹ ಕಾರ್ಯಕ್ರಮವನ್ನು ರೂಪಿಸಿಕೊಳ್ಳಿ ಎಂದು ಅತ್ತಿಗೆಯ ಸೂಚನೆ. ಇನ್ನು ವಿದೇಶಿ ವಸ್ತುಗಳನ್ನು ಆದಷ್ಟು ನಿಮ್ಮ ಬದುಕಿನಿಂದ ದೂರವಿಡಿ. ಸ್ವದೇಶಿ ನಿರ್ಮಿತ ವಸ್ತುಗಳನ್ನು ಉಪಯೋಗಿಸಿ ಎಂದು ಹಿತನುಡಿ. ಮನೆಯ ಪರಿಸರದಲ್ಲಿ ಲಭ್ಯವಾಗುವ ಆಯುರ್ವೇದಿಯ ಅಂಶಗಳಿರುವ ಪ್ರಕೃತಿದತ್ತ ವಸ್ತುಗಳನ್ನು ಆದಷ್ಟು ಉಪಯೋಗಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದರು ಅತ್ತಿಗೆ. ನಮ್ಮ ಮನೆಯ ಮಕ್ಕಳನ್ನು ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ತಿಳಿಸಿಕೊಡುವ ಶಾಲೆಗಳಿಗೆ ಕಳುಹಿಸಿ ಎಂದು ಅತ್ತಿಗೆಯ ಸೂಚನೆ. ಆಂಗ್ಲ ಮಾಧ್ಯಮ ಶಾಲೆಗಳತ್ತ ಚಿತ್ತ ಹಾಯಿಸದೆ ನಮ್ಮದೇ ಸಂಸ್ಕೃತಿಯ ಬಗ್ಗೆ ಸಂಪ್ರದಾಯಗಳ ಬಗ್ಗೆ ತಿಳಿಸಿಕೊಡುವ ಶಾಲೆಗಳನ್ನೇ ಆಯ್ದುಕೊಳ್ಳಿ ಎಂದು ಸೂಚನೆ. ಮನೆಯ ಆಸುಪಾಸಿನಲ್ಲಿ ತುಳಸಿ, ಬ್ರಾಹ್ಮಿಯಂಥ ಔಷಧಿಯುಕ್ತ ಗಿಡಬಳ್ಳಿಗಳನ್ನು ಬೆಳೆಸಿ ಸಸ್ಯಾಹಾರಕ್ಕೆ ಹೆಚ್ಚಿನ ಮಹತ್ವ ನೀಡಿ ನಿಮ್ಮೆಲ್ಲರ ಆರೋಗ್ಯವನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಳ್ಳಿ ಎಂದರು. ಗರ್ಭಿಣಿಯರು ಆದಷ್ಟು ಸರಳ ಸತ್ವವುಳ್ಳ ಆಹಾರವನ್ನೇ ಸೇವಿಸಿ ಮಾಂಸಾಹಾರದ ಬಳಕೆ ಕಡಿಮೆ ಮಾಡಿ ಎಂದರು. ಸಸ್ಯಾಹಾರಿಗಳಿಗೆ ರೋಗ ಭೀತಿ ತುಂಬಾ ಕಡಿಮೆ, ಆದರೆ ಮಾಂಸಾಹಾರಿಗಳ ಆರೋಗ್ಯದಲ್ಲಿ ಆಗಾಗ ಏರುಪೇರು ಸಾಮಾನ್ಯ ಎಂದು ಸ್ವತಃ ವೈದ್ಯೆಯಾಗಿರುವ ಅತ್ತಿಗೆಯ ಅಭಿಪ್ರಾಯ. ಸರಳವಾದ ಆಹಾರ ವಿಹಾರಗಳಿಂದ, ಯೋಗ ವ್ಯಾಯಾಮಗಳಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಉತ್ತಮವಾದುದನ್ನೇ ನೋಡಿ ಉತ್ತಮ ರೀತಿಯಲ್ಲಿ ವ್ಯವಹರಿಸಿ ಒಳ್ಳೆಯ ರೀತಿಯ ಉಡುಗೆಗಳನ್ನು ತೊಟ್ಟು ನೋಡುವವರ ಕಣ್ಣಿಗೆ ಹಿತವನ್ನುಂಟು ಮಾಡಿ ಎಂದರು. ನಮ್ಮ ಮುಂದಿನ ಪೀಳಿಗೆಗೂ ಇಂತಹ ಉತ್ತಮ ರೀತಿ ನೀತಿಗಳನ್ನು ಕಳಿಸಿಕೊಡುವುದು ನಮ್ಮ ಕರ್ತವ್ಯ ಎಂದರು. ಮೈ ಮುಚ್ಚುವ ಬಟ್ಟೆಗಳನ್ನು ಧರಿಸಿ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ತೋರಿಸುವಂತೆ ನಾವು ಬದುಕಬೇಕು ಎಂದರು. ನಾವು ಬೇರೆಯವರ ಮನಸ್ಸನ್ನು ಕೆರಳಿಸುವಂತ ವರ್ತನೆಯನ್ನು ತೋರಿಸದೆ ಇತರ ಮನಸ್ಸನ್ನು ಅರಳಿಸುವಂತ ವ್ಯವಹಾರವನ್ನು ಮಾಡಬೇಕು ಎಂದರು. ಧ್ಯಾನ, ವ್ಯಾಯಾಮ, ಯೋಗಗಳಿಂದ ನಮ್ಮ ಜೀವನ ಪದ್ಧತಿಯನ್ನು ಉತ್ತಮಗೊಳಿಸಬೇಕು ಎಂದರು. ಸಂಸ್ಕಾರಯುತ ನಡವಳಿಕೆಗಳಿಂದ ಮುಂದಿನ ಪೀಳಿಗೆಯನ್ನು ದೇಶದ ಆಸ್ತಿಯನ್ನಾಗಿಸಿ ರೂಪಿಸುವಲ್ಲಿ ನಮ್ಮ ಪಾತ್ರದ ಬಗ್ಗೆ ಹಲವು ಕಥೆಗಳ ಮೂಲಕ ತಿಳಿಸಿ ಇದರೊಂದಿಗೆ ನಮ್ಮ ಗುಂಪು ಚರ್ಚೆ ಮುಕ್ತಾಯವಾಯಿತು. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಹಿರಿಯ ಗಣ್ಯರೇ, ಮುಂಭಾಗದಲ್ಲಿ ಉಪಸ್ಥಿತರಿರುವ ಶ್ರದ್ಧೆಯ ತಾಯಂದಿರೇ, ಆತ್ಮೀಯ ಬಂಧು ಭಗಿನಿಯರೇ,
ಕಳೆದ 2013ನೇ ಇಸವಿ ಒಳಗಡೆ ಮಾನನೀಯ ಸೀತಾರಾಮ ಕೆದಿಲಾಯರವರು ಇಡೀ ಭಾರತ ಪರಿಕ್ರಮ ಯಾತ್ರೆಯನ್ನು ಮಾಡಿದರು. ಆ ಭಾರತ ಪರಿಕ್ರಮ ಯಾತ್ರೆ ನನಗೆ ಗೊತ್ತಿತ್ತು. ನಾನು ಎಲ್ಲಿಯಾದರೂ ಭಾಗವಹಿಸಿದ್ದೇನೆ, ಕೇಳಿದ್ದೇನೆ ಅಂತ ಹೇಳುವಂಥವ್ರನ್ನ ಕೈ ಮೇಲೆ ಮಾಡಿ, ಕೈ ಇಳಿಸಿ. ಕಡಿಮೆ ಇದೆ. ಅವರು ಕಾಸರಗೋಡಿಗೆ ಬಂದಿದ್ದಾಗ ಒಂದು ಮಾತನ್ನು ಹೇಳಿದರು. ನಾನು ಇಡೀ ಭಾರತವನ್ನು ಪರಿಕ್ರಮ ಮಾಡ್ತಾ ಇದ್ದೇನೆ, ನೀವು ನಿಮ್ಮ ಮನೆಯಲ್ಲಿರುವ ತುಳಸಿ ಕಟ್ಟೆಗೆ ಒಂದು ಪ್ರದಕ್ಷಿಣೆ ಮಾಡಿ, ಅಥವಾ ನಿಮ್ಮ ಮನೆಯಲ್ಲಿರುವ ದನಕ್ಕೆ ಪ್ರದಕ್ಷಿಣೆ ಮಾಡಿ, ಅಥವಾ ನಿಮ್ಮ ಮನೆಯ ಹತ್ತಿರ ಇರುವ ಒಂದು ಕೆರೆಗೆ ಪ್ರದಕ್ಷಿಣೆ ಮಾಡಿ, ಅಥವಾ ಒಂದು ಭೂತಕ್ಷೇತ್ರ ಸ್ಥಾನಕ್ಕೆ, ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡಿ. ಇದೇ ಭಾರತ ಪರಿಕ್ರಮ ಯಾತ್ರೆ ಅಂತ ಹೇಳಿದರು. ಅದರ ಪರಿಣಾಮವಾಗಿ ಆ ಉತ್ಸಾಹದಿಂದ ಕುಂಬಳೆ ಸೀಮೆಯ 21 ಕ್ಷೇತ್ರಗಳಿಗೆ 4.5 ತಿಂಗಳ ಕಾಲ ಒಂದು ಪರಿಕ್ರಮ ಯಾತ್ರೆಯನ್ನು ಮಾಡಿದ್ದೆ. ಕುಂಬಳೆ ಸೀಮೆಯಲ್ಲಿ ಅದೆಷ್ಟೋ ವಿಶೇಷವಾದಂತಹ ಕ್ಷೇತ್ರಗಳು. ಆ ವರ್ಷ ಕಳೆಯಿತು. 2015ನೇ ಇಸವಿಯೊಳಗಡೆ ಅದಕ್ಕೆ ಶಕ್ತಿಯನ್ನು ತುಂಬುವ ದೃಷ್ಟಿಯಿಂದ ಬೇರೆ ಬೇರೆ ಕಡೆ ರಾಮಾಯಣದ ಪ್ರವಚನವನ್ನು ಮಾಡುವುದಂತ ಯೋಚನೆ ಮಾಡಿ 21 ಕೇಂದ್ರದಲ್ಲಿ ಆ ರೀತಿಯ ಕಾರ್ಯಕ್ರಮ ನಡೆದು ಹೋಯಿತು. 2015ರಲ್ಲಿ ಅದು 35ಕ್ಕೆ ಏರಿತು. ಅದಾದ ಮೇಲೆ ನಾನು ಈ ಕಡೆ ಬರಬೇಕಾಯಿತು. ಇಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ನೀರುವಳಿಕೆಯಲ್ಲಿ ಶ್ರೀಮಾತಾ ಸೇವಾಶ್ರಮ ಅದರ ಮುಖಾಂತರವಾಗಿ ಬಡ ಹೆಣ್ಣು ಮಕ್ಕಳಿಗೆ, ದನಕ್ಕೆ, ಒಂದಿಷ್ಟು ಯೋಗಕ್ಕೆ ಕೇಂದ್ರವಾಗಿ ಕಾರ್ಯಾಚರಿಸ್ತಾ ಇದೆ. ಅಲ್ಲಿ ಇರುವ ಸಂದರ್ಭದಲ್ಲಿ ಅದನ್ನು ಮುಂದುವರಿಸುವ ಹಂಬಲದಿಂದಾಗಿ ಕುಂಬಳೆ ಕ್ಷೇತ್ರದಿಂದ ಮೂಕಾಂಬಿಕಾ ಕ್ಷೇತ್ರದವರೆಗೆ ರಾಮಾಯಣದ ಹರಿಕಥಾ ಕಾರ್ಯಕ್ರಮವನ್ನು ಕರ್ಕಾಟಕ ಸಂಕ್ರಮಣದಿಂದ ಸಿಂಹ ಸಂಕ್ರಮಣದವರೆಗೆ ನಡೆಸುವಂಥ ಕಾರ್ಯಕ್ರಮ ನಡೆಯಿತು. ಮುಂದಿನ ವರ್ಷವೂ ಅದೇ ಕಾರ್ಯಕ್ರಮ ನಡೆಯಿತು. ಈ ವರ್ಷ ಅದನ್ನು ಮನೆಗಳಲ್ಲಿ ಮಾಡುವುದು ಅಂತ ಯೋಚನೆ ಮಾಡಿ 33 ಮನೆಗಳಲ್ಲಿ ಈ ವರ್ಷ ಹರಿಕಥೆ ನಡೆದಿದೆ. ಅದು ಸಿಂಹ ಸಂಕ್ರಮಣದಿಂದ ಕರ್ಕಾಟಕ ಸಂಕ್ರಮಣದಿಂದ ಸಿಂಹ ಸಂಕ್ರಮಣದವರೆಗೆ. ಏನದು ವಿಶೇಷ ಅಂತ ಕೇಳಬಹುದು ನೀವು. ಕೇರಳದಲ್ಲಿ ವಿಶೇಷವಾದ ಒಂದು ಪದ್ಧತಿ ಇದೆ. ಕರ್ಕಾಟಕ ಮಾಸದಲ್ಲಿ ರಾಮಾಯಣದ ಕಥೆಯನ್ನು ಮಕ್ಕಳಿಗೆ ಹೇಳಬೇಕು, ಪ್ರವಚನವನ್ನು ಮಾಡಬೇಕು ಅಂತ. ಹಾಗಾಗಿ ಕೇರಳಿಗನಾಗಿರುವಂತಹ ನಾನು ಆ ಕಾರ್ಯವನ್ನು ಮುಂದುವರಿಸಬೇಕು. ಈ ದೃಷ್ಟಿಯಿಂದ ಯೋಚನೆ ಮಾಡಿ ರಾಮಾದರ್ಶ ಜೀವನ, ಗ್ರಾಮಾದರ್ಶ ಮನೆ. ರಾಮಾದರ್ಶ ಜೀವನ, ಗ್ರಾಮಾದರ್ಶ ಮನೆ. ಒಮ್ಮೆ ಹೇಳಿ. ನಮ್ಮ ಜೀವನ ರಾಮನ ಆದರ್ಶದಂತೆ ಇರಬೇಕು. ಏಕಪತ್ನಿ ವ್ರತಸ್ಥನಾಗಿ, ಮಡದಿಗೆ ಯೋಗ್ಯನಾಗಿರುವ ಗಂಡನಾಗಿ, ತಂದೆಗೆ ಯೋಗ್ಯನಾದ ಮಗನಾಗಿ, ಪ್ರಜೆಗಳಿಗೆ ಯೋಗ್ಯನಾದ ರಾಜನಾಗಿ, ಕೊನೆಯಲ್ಲಿ ಹೇಳಬೇಕಾದರೆ ಶತ್ರುವಿಗೆ ಯೋಗ್ಯನಾಗಿರುವಂತಹ ಶತ್ರುವಾಗಿ. ಆ ಯೋಗ್ಯ ಶತ್ರು ಏನು ಅಂತ ಪ್ರಶ್ನೆ ಬರಬಹುದು ನನಗೆ. ವಾಲಿಗೆ ಬಾಣ ಹೊಡೆದಾಗ ಅವ ಹೇಳ್ತಾನೆ ನೀನು ತಪ್ಪು ಮಾಡಿದ್ದಿ ಅಂತ. ರಾಮ ಹೇಳ್ತಾನೆ ನಿನಗೆ ಬದುಕಬೇಕು ಅಂತ ಆಸೆ ಇದ್ದರೆ ನಿನ್ನ ಶರೀರಕ್ಕೆ ನೋವಾಗದಂತೆ ಬಾಣವನ್ನು ಮತ್ತೆ ತೆಗಿತೇನೆ ನಾನು. ಬದುಕಬೇಕು ಅಂತ ಆಸೆ ಇದ್ದರೆ ಹೇಳು, ತಮ್ಮನ ಜೊತೆಯಲ್ಲಿ ಯೋಗ್ಯನಾಗಿ ಜೀವನವನ್ನು ಸಾಗಿಸುವಂಥ ಒಂದು ಸಂಕಲ್ಪವನ್ನು ಮಾಡು ಅಂತ ಹೇಳುವಾಗ ಅರ್ಥವಾಯಿತು ನನಗಿನ್ನು ಬದುಕು ಬೇಡ ಅಂತ ವಾಲಿ ಹೇಳ್ತಾನೆ. ಸೀತೆಯನ್ನು ರಾವಣ ಕದ್ದುಕೊಂಡು ಹೋಗಿದ್ದರೂ ಕೂಡ ಆ ಸಂದರ್ಭದಲ್ಲಿ ಮಡದಿಯನ್ನು ಒಪ್ಪಿಸಿ, ತಪ್ಪಾಯಿತು ಅಂತ ಹೇಳಬೇಡ, ಬೇಕು ಅಂದಿಲ್ಲ, ಸೀತೆಯನ್ನು ಒಪ್ಪಿಸಿಬಿಡು ಸಾಕು, ನಿನ್ನಲ್ಲಿ ನನಗೆ ವೈರತ್ವ ಇಲ್ಲ ಅಂತ ಹೇಳಿರುವಂಥ ಮಹಾಮಹಿಮ. ಅಂತಹ ರಾಮನ ಆದರ್ಶ ಅದು ನಮ್ಮ ಜೀವನಕ್ಕೆ ಬರಬೇಕು. ಈ ದೃಷ್ಟಿಯಿಂದ ರಾಮಾಯಣದ ಕಥೆಯನ್ನು ಮನೆಯಲ್ಲಿ ತಿಳಿಸಬೇಕು ಅಂತ ಯೋಚನೆ ಮಾಡಿದ್ದು. ಹಾಗೆ ಮನೆಯವರೆಲ್ಲ ರಾಮನಂತೆ ಆಗಬೇಕು. ಮನೆಯ ಹೆಣ್ಣುಮಕ್ಕಳೆಲ್ಲ, ತಾಯಂದಿರೆಲ್ಲ ಯಾರಂತೆ ಆಗಬೇಕು? ಗಟ್ಟಿ ಹೇಳಿ. ಸೀತೆಯಂತೆ ಆಗಬೇಕು. ಮನೆಯ ಮಕ್ಕಳೆಲ್ಲ ಲವಕುಶರಂತೆ ಆಗಬೇಕು, ಭರತ ಶತ್ರುಘ್ನರಂತೆ ಆಗಬೇಕು. ಇದು ನಮ್ಮ ಆಶಯ. ಆಗ ಮನೆಯಲ್ಲಿರುವಂತಹ ರಾಮ, ಸೀತೆ, ಭರತ, ಶತ್ರುಘ್ನ, ಲವಕುಶರಂತೆ ಮನೆ ಇದ್ದಾಗ ಆ ಮನೆ ಗ್ರಾಮಕ್ಕೇನಾಗತ್ತೆ? ಆದರ್ಶ ಗ್ರಾಮ ಆಗತ್ತೆ. ಹಾಗಾಗಿ ರಾಮಾದರ್ಶ ಜೀವನ, ಗ್ರಾಮಾದರ್ಶ ಮನೆ, ಈ ಲಕ್ಷ್ಯ ಇರಿಸಿ ಈ ವರ್ಷ ಕಾರ್ಯಕ್ರಮವನ್ನು ಮಾಡಿದ್ದೇವೆ.
ಕಳೆದ ವರ್ಷ ನಾವು ಕಾರ್ಯಕ್ರಮ ಮಾಡಿದಾಗ ನಮ್ಮ ಹತ್ತಿರದಲ್ಲಿರತಕ್ಕಂಥ ದೇವಂದಪಟಪು ದೇವಸ್ಥಾನದಲ್ಲಿ ಆದಿತ್ಯ ಹೃದಯ ಎಂಬಂತಹ ಕಾರ್ಯಕ್ರಮವನ್ನು ಮಾಡಲಾಗಿತ್ತು. ರಾಮಾಯಣದ ಕೊನೆಯಲ್ಲಿ ಅವರಿಗೆಲ್ಲರಿಗೂ ಕೂಡ ರಾಮನಾಮ ಜಪವನ್ನು ಮಾಡಬೇಕು ಅಂತ ಅವರಿಗೆ ಕರೆ ಕೊಟ್ಟಿತ್ತು. ಮೊನ್ನೆ ಒಂದು ಕಡೆ ಹೋಗಿದ್ದೆ, ಅಲ್ಲಿ 28 ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆ 28 ಜನ ಗಂಡಸರೇ ಇದ್ದರು ಅವರೆಲ್ಲ. ಅವರಿಗೆ ನಾನೊಂದು ಪ್ರಶ್ನೆ ಕೇಳಿದೆ, ಇದರಲ್ಲಿ ನಿತ್ಯ ಒಂದು ಶ್ಲೋಕ ಹೇಳುವವರು, ಭಜನೆ ಹೇಳುವವರು ಅಥವಾ ಒಂದು ಜಪ ಮಾಡುವವರು ಎಷ್ಟು ಜನ ಇದ್ದೀರಿ ಕೈ ಮೇಲೆ ಮಾಡಿ ಅಂತ. 28 ಜನ ಇದ್ದರು. ಎಷ್ಟು ಜನ ಕೈ ಮೇಲೆ ಮಾಡಿರ್ಬೋದು? ಎಷ್ಟು ಜನ ಮಾಡಿರ್ಬೋದು? ಇದು ಕೇಳ್ತಾ ಇರೋದು ಯಾಕೆ ಅಂದರೆ ಅಲ್ಲಿ 4 ಜನ ಕೈ ಎತ್ತಿದ್ರು ಅಷ್ಟೇ. 26 ಜನರಲ್ಲಿ ಕೈ ಎತ್ತಿದವರು 4 ಜನ. ಅಂದರೆ ನಾವು ಉಣ್ತೇವೆ, ತಿಂತೇವೆ, ನಿದ್ರೆ ಮಾಡ್ತೀವಿ, ಎಲ್ಲ ಮಾಡ್ತಿರ್ತೀವಿ. ಆದರೆ ಭಗವಂತನ ಸ್ಮರಣೆಯನ್ನು ಹಿಂದೂಗಳು ಮಾಡೋದು ಕಡಿಮೆ. ಇದು ಈಗ ಅರ್ಥ ಆಗಿರೋದಲ್ಲ, ತುಂಬ ವರ್ಷಕ್ಕಿಂತ ಮೊದಲೇ ನಾನು ಈ ಪ್ರವಾಸದಲ್ಲಿದ್ದಾಗ ನನ್ನ ಗಮನಕ್ಕೆ ಬಂದಿರುವಂಥದ್ದು. ಹಾಗಾಗಿ ನಮ್ಮ ಮನೆಯಲ್ಲಿ ನಾವು ಪ್ರತಿನಿತ್ಯ ರಾಮನಾಮ ಜಪ ಮಾಡಬೇಕು, ರಾಮರಕ್ಷಾ ಸ್ತೋತ್ರ ಓದಿ ಅಥವಾ ಹನುಮಾನ್ ಚಾಲೀಸ್ ಓದಿ. ಈ ದೃಷ್ಟಿಯಿಂದ ಅವನಿಗೆ ಪ್ರೇರಣೆ ಕೊಟ್ಟಿರ್ತಕ್ಕಂತಹ ಕಾರ್ಯಕ್ರಮ. ದುಹಂತಿ ಗಾವಃ ಪರೋಪಕಾರಾರ್ಥಂ ಇದಂ ಶರೀರಂ. ಈ ಶ್ಲೋಕದ ಅರ್ಥವು ಹೇಗಿದೆ: ಪರೋಪಕಾರಾಯ ಫಲಂತಿ ವೃಕ್ಷಾಃ, ಅಂದರೆ ಮರಗಳು ಫಲಗಳನ್ನು ಕೊಡ್ತೇವೆ ಯಾರಿಗಾಗಿ? ಇತರರಿಗಾಗಿ. ಪರೋಪಕಾರಾಯ ವಹಂತಿ ನದ್ಯಃ, ನದಿಗಳು ಹರಿಯುತ್ತವೆ ಯಾರಿಗಾಗಿ? ಇತರರಿಗಾಗಿ. ಪರೋಪಕಾರಾಯ ದುಹಂತಿ ಗಾವಃ, ದನಗಳು ಹಾಲು ಕೊಡ್ತವೆ, ಇದರ ಪ್ರಯೋಜನವನ್ನು ಯಾರು ಪಡಿತೇವೆ? ನಾವು. ಹಾಗೆ ಪರೋಪಕಾರಾರ್ಥಂ ಇದಂ ಶರೀರಂ, ಅಂದರೆ ಹಾಗೆ ನಮ್ಮ ಈ ಶರೀರವು ಕೂಡ ಅಥವಾ ನಮ್ಮ ಬಾಳು ಹೇಗಿರಬೇಕು? ಇತರರಿಗಾಗಿ. ಹಾಗಾಗಿ ನಾವು ಈ ಸುಸಂದರ್ಭದಲ್ಲಿ ಎಲ್ಲರೂ ಒಂದು ಸಂಕಲ್ಪವನ್ನು ಮಾಡೋಣ. ಏನಂದರೆ, ನಮ್ಮಿಂದ ಇತರರು ಪ್ರಯೋಜನ ಹೊಂದುವಂತೆ ನಾವು ಬಾಳಿ ನಮ್ಮ ಬಾಳನ್ನು ಸಾರ್ಥಕಗೊಳಿಸೋಣ ಎಂದು. ಚಿಕ್ಕಂದಿನಿಂದಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ. 10ನೇ ತರಗತಿ ಪಾಸಾದ ವರ್ಷ ನನ್ನನ್ನು ನಮ್ಮ ಹಿರಿಯ ಪ್ರಚಾರಕರು, ಜಿಲ್ಲಾ ಪ್ರಚಾರಕರಾಗಿದ್ದಂತಹ ಶ್ರೀಯುತ ಮಾನ್ಯ ಚಂದ್ರಶೇಖರ ಭಂಡಾರಿ ಅವರು ನನ್ನನ್ನು ಸಂಘ ಶಿಕ್ಷಾ ವರ್ಗಕ್ಕೆ ಹೋಗಲಿಕ್ಕೆ ಹೇಳಿದರು. ಆಗ 1 ತಿಂಗಳದ್ದು ಶಿಕ್ಷಾ ವರ್ಗ, ಅಂದರೆ ಈಗಿನಾಗಲ್ಲ, ಯಾರು ಬೇಕಾದರೂ ಸಂಘ ಶಿಕ್ಷಾ ವರ್ಗಕ್ಕೆ ನೇರ ಹೋಗ್ಬೋದು. ಈಗಾದರೆ ಅದಕ್ಕೆ ಅನೇಕ ಷರತ್ತುಗಳಿವೆ. ಪ್ರಾಥಮಿಕ ಶಿಕ್ಷಾ ವರ್ಗ ಮುಗಿಸಿದವರು ಮಾತ್ರ ಹೋಗಬೇಕು, ಏನಾದರೂ ಸಂಘದಲ್ಲಿ ಜವಾಬ್ದಾರಿ ಇರುವವರು ಮಾತ್ರ ಹೋಗಬೇಕು, ಹೀಗೆಲ್ಲ ಇದೆ. ಆಗ ಹಾಗೇನೂ ನಿರ್ಬಂಧ ಇರಲಿಲ್ಲ. ಹಾಗೆ ಆಗ ಮಾನ್ಯ ಶಿವರಾಮಣ್ಣ ಅವರು ಅಲ್ಲಿ ನಮಗೆ ಶಿಕ್ಷಣ ಹೇಳಿಕೊಡಲಿಕ್ಕೆ ಇದ್ದರು, ಶಿಕ್ಷಕರಾಗಿ ಮಾರ್ಗದರ್ಶನ ಮಾಡ್ತಾಯಿದ್ರು. ಅದರ ನಂತರ 1962ರಲ್ಲಿ SSLC ಆದದ್ದು. ಆ ವರ್ಷ ಪ್ರಥಮ ವರ್ಷ OTC ಆಯಿತು. ಆಮೇಲೆ 64ನೇ ಇಸವಿಯಲ್ಲಿ ದ್ವಿತೀಯ ವರ್ಷ ಆಯಿತು ಸಂಘ ಶಿಕ್ಷಾ ವರ್ಗ. ಸಂಘದಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಾನು ಕಾಲೇಜ್ ಶಿಕ್ಷಣ ಪಡೆಯುತ್ತಿದ್ದ ಸಂದರ್ಭದಲ್ಲಿ ಸಹ ವಹಿಸಿಕೊಂಡಿದ್ದೆ. ಹೀಗಾಗಿ ಯಾವುದು ಕಾಲೇಜು ವಿದ್ಯಾಭ್ಯಾಸದ ನಂತರ ನಾನು ಅಧ್ಯಾಪಕನಾಗಿ ಕೂಡಲೇ ನನಗೆ ಕೆಲಸ ಸಿಕ್ಕಿತ್ತು. ಆಗಲೂ ಸಹ ನನಗೆ ಸಂಘದಲ್ಲಿ ಕೂಡ ಜವಾಬ್ದಾರಿ ಇತ್ತು. ಶಾಲೆಯಲ್ಲಿ ಅಧ್ಯಾಪಕನಾಗಿ ಸೇರಿದ ವರ್ಷವೇ ನಮ್ಮ ಸಂಘದ ಕಾರ್ಯಕರ್ತರು, ನಮ್ಮ ಕಾಸರಗೋಡು ತಾಲೂಕಿನಲ್ಲಿ ಸಂಘ ಕಾರ್ಯ ಭಾಳ ಚೆನ್ನಾಗಿ ಬೆಳೀತಿದ್ದಂಥ ಕಾಲ ಅದು. ಶ್ರೀಯುತ ಪುಟ್ಟಪ್ಪಯ್ಯ ಕಾರಂತರು ಅಂತೇಳಿ ಒಬ್ಬರಿದ್ದರು. ಅವರು ಸಂಘದ ಪ್ರಚಾರಕರಂತೆಯೇ ಅವರು ಪ್ರಚಾರಕರಲ್ಲದಿದ್ದರೂ ಸಹ ಪ್ರಚಾರಕರಂತೆ ಪೂರ್ಣ ಸಮಯ ಕೊಟ್ಟು ಕೆಲಸ ಮಾಡ್ತಿದ್ದವರು. ಎಷ್ಟೋ ಜನ ಕಾರ್ಯಕರ್ತರನ್ನು ತಯಾರು ಮಾಡಿದವರು. ಹಾಗಾಗಿ ಸಂಘದ ಜವಾಬ್ದಾರಿಯನ್ನು ನಾನು ಅಧ್ಯಾಪಕನಾಗಿ ಇರುವಾಗಲೂ ಕೂಡ ನಿರ್ವಹಿಸ್ತಾ ಇದ್ದೆ. 1972ನೇ ಇಸ್ವಿಯಲ್ಲಿ ನಾಗಪುರದಲ್ಲಿ ತೃತೀಯ ವರ್ಷ ಶಿಕ್ಷಣ ಆಯಿತು. ಆಮೇಲೆ ನಮ್ಮ ಮನೆಯಲ್ಲಿ ಸಹ ಕೂಟು ಕುಟುಂಬ, ಈಗಲೇ ಹೇಳಿದ ಹಾಗೆ ಕೂಡು ಕುಟುಂಬ, ಕೃಷಿಕರ ಮನೆ ನಮ್ಮದು. ಕಾಸರಗೋಡು ತಾಲೂಕು, ಈಗ ಮಂಜೇಶ್ವರ ತಾಲೂಕು, ಪೈವಳಿಕೆ ಪಂಚಾಯತ್, ಬಾಯರ್ ಗ್ರಾಮದ ತಲೆಂಗಳ ಅಂತ ನಮ್ಮ ಮನೆ. ಅಲ್ಲಿ ನಮ್ಮ ಅಪ್ಪ, ದೊಡ್ಡಪ್ಪ, ಹಾಗೆ ಕೂಟು ಕುಟುಂಬ.
ಹಾಗೆ ತುಂಬ ದೊಡ್ಡ ತಂದೆಯವರಿಗೆ 5 ಜನ ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು, ನನ್ನ ತಾಯಿಗೆ ನಾವು 9 ಜನ ಮಕ್ಕಳು. ಹೀಗೆ ಎಲ್ಲರೂ ಸಹ ಒಟ್ಟಿಗೆ ಅನ್ಯೋನ್ಯವಾಗಿದ್ದೆವು. ನನ್ನ ಸಹೋದರಿಯರು, ನನಗೆ ಚಿಕ್ಕಂದಿರು ತಂಗಿಯರು ವಿವಾಹ ಆಗುವವರೆಗೆ ನಾವು ಆಗಲೂ ಕೂಡ ಸಂಘದ ಕಾರ್ಯಕರ್ತರೆ. ನಮ್ಮದು ವಿವಾಹ 1977ನೇ ಇಸ್ವಿಯಲ್ಲಿ ನಡೆಯಿತು. ತಂಗಿಯರ ವಿವಾಹ ಆದ ನಂತರ ಆದ ಕಾರಣ ಸ್ವಲ್ಪ ವಯಸ್ಸು ನನಗೆ ಜಾಸ್ತಿ ಆಗಿತ್ತು. ಈಗ 42 ವರ್ಷ ಆಯಿತು ನಮ್ಮ ವಿವಾಹ ಆಗಿ. ನನ್ನ ಪತ್ನಿ ಪ್ರಭಾವತಿ ಕೂಡ ಏನು BSc ಪದವಿ ಆಗಿತ್ತು. ವಿವಾಹ ಆದ ನಂತರ ನಮ್ಮ ಆರ್ಥಿಕ ಸಮಸ್ಯೆ ಇತ್ತು ನಮ್ಮ ಮನೆಯಲ್ಲಿ. ಆಗಾದ ಕಾರಣ ಉದ್ಯೋಗಕ್ಕೆ ಸೇರುವುದು ಒಳ್ಳೆಯದಂತ ನಮಗೆ ಅನ್ನಿಸಿ ಆಮೇಲೆ ಮದುವೆ ಆದ ನಂತರ ಆಕೆಯನ್ನು ತರಬೇತಿ ಟೀಚರ್ಸ್ ಟ್ರೈನಿಂಗ್ ಕಳಿಸಿ ಉದ್ಯೋಗ ಕೂಡಲೇ ಸಿಕ್ಕಿದೆ. ನಂತರ 25 ವರ್ಷಗಳ ಕಾಲ ನನ್ನ ಪತ್ನಿ ಅದೇ ಶಾಲೆಯಲ್ಲಿ ಕೆಲಸ ಮಾಡುವ ಒಂದು ಏನು ಸೌಭಾಗ್ಯ ಒದಗಿ ಬಂದಿತ್ತು. ನಮಗೆ ಒಟ್ಟಿಗೆ ಒಂದೇ ಶಾಲೆಯಲ್ಲಿ ಸಹ ಒಂದು 10-12 ವರ್ಷ ನಾವು ಕೆಲಸ ಮಾಡುವಂಥ ಸಂದರ್ಭ ನಮಗೆ ಬಂತು. ಆ ಕಾಲದಲ್ಲಿ ನಮಗೆ ಕಲ್ತಗೊಳ್ಳೆ ಕೆಲಸ ಸಿಕ್ಕಿತ್ತು. ಈಗಲ್ವ ಎಲ್ಲ ತುಂಬ ಪ್ರಯತ್ನ ಮಾಡಬೇಕಾಗ್ತದೆ. ಉದ್ಯೋಗ ಇಲ್ಲದೆ ಅಲೆದಾಡಿ ಕೊನೆಗೆ ಯಾವಾಗಾದರೂ ಸಿಕ್ಕಿದ್ರು ಆಯಿತು, ಸಿಕ್ಕದಿದ್ದರೂ ಆಯಿತು ಎನ್ನುವಂಥ ಸ್ಥಿತಿ. ಎಲ್ಲ ಸಂದರ್ಭದಲ್ಲಿ ನಮಗೆ ಸಂಘವನ್ನು ನಾನು ಬಿಟ್ಟಿರಲಿಲ್ಲ. ನನ್ನ ಹೆಂಡತಿಯ ತವರು ಮನೆಯವರು ಯಾರು ಸಂಘದವರೇನಲ್ಲ. ಆದರೆ ನನಗೆ ಈಕೆಯನ್ನು ಮದುವೆ ಮಾಡಿಕೊಡ್ಬೇಕಾದ್ರೆ ಅವರು ಸಹ ತುಂಬ ತಿಳಿಬೇಕು ಸಹಜವಾಗಿ. ಹಾಗೆ ತಿಳಿದಾಗ ನನಗೆ ಗೊತ್ತಾದ ಹಾಗೆ ಅವರಿಗೆ ನಾನು ಸಂಘದ ಕಾರ್ಯಕರ್ತ ಅಂತ ಗೊತ್ತಿತ್ತು. ತುಂಬ ಜನ ಅವರ ಹಿತೈಷಿಗಳು ಕೇಳಿದ್ರೆ ಅವನು ಸಂಘದ ತಿರುಗಾಡಿ ಅಂದರೆ ಮನೆಗೆ ಸಮಯ ಕೊಡೋದು ಕಡಿಮೆ, ಸಮಾಜ ಅಂತ ಹೇಳಿಕೊಂಡು ಕೆಲಸ ಮಾಡ್ತಾನೆ, ಹಾಗಾಗಿ ಆ ಒಂದು ವಿಷಯವನ್ನು ತಿಳಿಸಿದ್ರಂತೆ. ಆದರೆ ಅವರಿಗೆ ಆಗ ಅನಿಸಿದ್ದು ಸರಿ, ಹಾಗಾದರೆ ಅದು ಒಳ್ಳೆಯದೇ ಅಂತ ಅವರು ಹೇಳಿದ್ರಂತೆ. ಹೇಗಿದ್ದರು ಹಾಗಾದರೆ ಒಳ್ಳೆಯ ಏನು ಗುಣನಡತೆ ಆಗಿರ್ಬೋದು ಎನ್ನುವಂಥ ಒಂದು ಭರವಸೆ ಅವರಿಗೆ ಬಂದು ಅವರು ಈ ವಿವಾಹಕ್ಕೆ ಸಮ್ಮತಿಯನ್ನು ಕೊಟ್ಟರು ಅಂತ ನನಗೆ ಮತ್ತೆ ಗೊತ್ತಾಗಿತ್ತು. ಹೇಗಿದ್ದರೂ ಸಹ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ, ಯಾಕೆಂದರೆ ಇನ್ನೂ ತುಂಬ ಮಾತಾಡಲಿಕ್ಕಿದೆ. ನಮ್ಮ ಇಷ್ಟು ವರ್ಷ 42 ವರ್ಷಗಳ ಏನು ದಾಂಪತ್ಯ ಯಾವುದೇ ರೀತಿಯ ಸಮಸ್ಯೆಗೆ ನಮಗೆ ಬರಲಿಲ್ಲ. ಪ್ರತಿಯೊಂದು ವಿಷಯದಲ್ಲಿ ಸಹ ನನಗೆ ಅನುಕೂಲೆಯಾಗಿ ಸಂಘದ ಮನೆಗೆ ಹೊಸದಾಗಿ ಬಂದಾಗಲೂ ಕೂಡ ಸಂಘವನ್ನು ಅರಿತುಕೊಂಡು ಸಂಘದ ಕಾರ್ಯಕ್ರಮಗಳು, ಸಂಘದ ಹಿರಿಯರ ಬಗ್ಗೆ ಎಲ್ಲ ತಿಳ್ಕೊಂಡು ಇದೊಂದು ಒಳ್ಳೆಯ ಕಾರ್ಯ ಎಂಬುದನ್ನು ಅರಿತಂಥ ನನ್ನ ಪತ್ನಿ ಎಲ್ಲ ವಿಷಯದಲ್ಲಿ ಸಹ ನನಗೆ ಪೂರ್ಣ ಬೆಂಬಲ ಇತ್ತು. ರಿಟೈರ್ಮೆಂಟು ನನಗೆ 2002ರಲ್ಲಿ ಆಯಿತು. ಶಿಕ್ಷಣಾಧಿಕಾರಿಯಾಗಿ 3 ವರ್ಷ ಕೆಲಸ ಮಾಡಿದ ಮೇಲೆ 2002ರಲ್ಲಿ ನನಗೆ ಯಾವುದು ಉದ್ಯೋಗದ ನಿವೃತ್ತಿ ಆಯಿತು. ಆಗ ಇಲ್ಲೇ ಹತ್ತಿರ ಇರುವಂಥ ಉರ್ಕಾಡಿ ಅಲ್ಲಿದ್ದಂಥ ನನ್ನ ಸುಮಾರು 1.25 ಎಕರೆ ಜಾಗ ಅದು ನನಗೆ ಬಂದಾಗಲೇ ನಾನು ಅದನ್ನು ಸೇವಾ ಕಾರ್ಯಕ್ಕೆ ವಿನಿಯೋಗಿಸಬೇಕೆಂಬ ಉದ್ದೇಶದಿಂದ ಅಲ್ಲಿ ಒಂದು ಅನಾಥ ಹೆಣ್ಣು ಮಕ್ಕಳನ್ನು ಸಾಕುವಂಥ ಕೇಂದ್ರ ಆಗಬೇಕದು ಅಂತೇಳಿ ಯೋಚನೆ ಮಾಡಿದ್ದೆ. ಅದಕ್ಕೆ ಬೆಂಬಲವಾಗಿ ನಮ್ಮ ಪುಂಡರೀಕಾಕ್ಷರು ನಿಂತರು. ಹಾಗಾದ ಕಾರಣ ನಾವು ಅದು ಸುಲಭದಲ್ಲಿ ಆ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಕಟ್ಟಿದ ನಂತರ ಎಲ್ಲರ ಬೆಂಬಲದಿಂದ ಅಲ್ಲಿ ಈಗ ನಡೀತಾ ಸರ್ಕಾರದ ಅಂಗೀಕಾರ ಮತ್ತು ದೇಣಿಗೆ ನೀಡಿದವರಿಗೆ ಅದಕ್ಕೆ 80G ಆದಾಯ ತೆರಿಗೆ ನಿಯಮ ಇದೆ. ಅದರ ಪ್ರಕಾರದ ಸೌಲಭ್ಯಗಳೆಲ್ಲ ಸಿಗ್ತಾ ಇದೆ. ವಿಶೇಷವಾಗಿ ಅಲ್ಲಿ ಹೆಣ್ಣು ಮಕ್ಕಳದ್ದು ಆಶ್ರಮ ಆಗಬೇಕು ಅಂತ ನಮ್ಮ ಕಾಸರಗೋಡು ಜಿಲ್ಲೆ, ಒಂದು ಕೇರಳದ ಒಂದು ಸಣ್ಣ ಜಿಲ್ಲೆ, ಅಲ್ಲಿ 21 ಅನಾಥ ಮಕ್ಕಳ ಆಶ್ರಮಗಳಿವೆ. ಅದರಲ್ಲಿ ಕೆಲವು ಮಾತ್ರ ಹಿಂದೂಗಳದ್ದಿರುವುದು, ಅದರಲ್ಲಿ ಸಹ ಹೆಣ್ಣು ಮಕ್ಕಳದ್ದು ಇರುವುದು ನಮ್ಮದು ಮಾತ್ರ. ಇದ್ದ ಕಾರಣ ಈಗ ಅಲ್ಲಿ 9 ಹೆಣ್ಮಕ್ಕಳು ಇದ್ದಾರೆ, ಅನಾಥ ಮಕ್ಕಳಿದ್ದಾರೆ. ನಮ್ಮದು ಅಲ್ಲದೆ ಇರ್ತಿದ್ರೆ ಅವರನ್ನು ಪ್ರಾಯಶಃ ಇನ್ನೂ ಕ್ರಿಶ್ಚಿಯನ್ರ ಆಶ್ರಮಕ್ಕೆ ಕಳಿಸಬೇಕಾಗಿ ಬರ್ತಿತ್ತು ಏನೋ. ಹಾಗಾಗಿ ನಮಗೆ ಆ ಒಂದು ಧನ್ಯತೆಯ ಭಾವನೆ ಇದೆ. ನನ್ನ ಪತ್ನಿಯ ಒಂದು ಆಗ್ರಹ ಅದು ಹೆಣ್ಮಕ್ಕಳದ್ದೇ ಆಗಬೇಕು ಅಂತ. ಹಾಗಾಗಿ ನಾವು ಅದಕ್ಕೆ ಬೆಂಬಲವಾಗಿ ನಮ್ಮ ಟ್ರಸ್ಟ್ನ 9 ಜನ ಕೂಡ ಅದಕ್ಕೆ ಬೆಂಬಲವಾಗಿ ನಿಂತು ಈಗ ಆಶ್ರಮ ನಡೀತಾ ಇದೆ. ಎಲ್ಲ ವಿಷಯಗಳಲ್ಲಿ ಸಹ ಹೊಂದಾಣಿಕೆಯಿಂದ ನಾವು ಇಷ್ಟವರೆಗೆ ಬಂದಿದ್ದೇವೆ. ಇನ್ನು ಮುಂದೆ ಸಹ ನಿಮ್ಮೆಲ್ಲರ ಹಾರೈಕೆಯಿಂದ ನಮಗೆ ಈ ಸೇವೆ ಮಾಡಲಿಕ್ಕೆ ಹೆಚ್ಚಿನ ಅವಕಾಶ ಸಿಗಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅವಕಾಶ ಕೊಟ್ಟಂಥ ಕಾರ್ಯಕರ್ತರಿಗೆ ನಾನು ಈ ಒಂದು ವೇದಿಕೆಯಿಂದ ನಿಮ್ಮ 42 ವರ್ಷಗಳ ದಾಂಪತ್ಯ ಜೀವನದ ಗುಟ್ಟನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಭಗವಂತ ನಿಮಗೆ ಇನ್ನಷ್ಟು ದೀರ್ಘ ಆಯುಷ್ಯನ್ನು ಕರುಣಿಸಲಿ ಅಂತ ನಾವು ಕೂಡ ಪ್ರಾರ್ಥಿಸಿಕೊಳ್ಳುತ್ತಾ ಇದೀಗ ಕಾರ್ಯಕ್ರಮ ಮಂಡಳಿಯವರಿಂದ ಸಾಮೂಹಿಕ ಗೀತೆ. ನಿನ್ನ ನಮಿಸುವೆನು ಓ ನನ್ನ ತನು ಮನದ ತಾಯಿ
ನಿನ್ನ ಚರಣದಲ್ಲಿ ತಾಯಿ ನೆಲವೇ. ಪಾದಕ್ಕೆ ತಲೆಬಾಗಿ ನಿನ್ನ ನಮಿಸುವೆನು ಓ ನನ್ನ ತನು ಮನದ ತಾಯಿ ನೆಲವೇ. ಶ್ರೀರಾಮ ಶ್ರೀ ಕೃಷ್ಣ ಶ್ರೀ ಬುದ್ಧ ಶ್ರೀ ಬಸವ ಜನಿಸಿದಂತ ವೀರ ಸುತರ ಭುವನದಲ್ಲಿ ಆ ಪುಣ್ಯ ಪಾದಗಳು ತುಳಿದಿರುವ ಧೂಳನ್ನು ಧರಿಸುವೆನು ಶಿರದಲ್ಲಿ ತಾಯಿ ನೆಲವೇ. ಪಾದಕ್ಕೆ ತಲೆಬಾಗಿ ನಿನ್ನ ನಮಿಸುವೆನು ಓ ನನ್ನ ತನು ಮನದ ತಾಯಿ ನೆಲವೇ. ಸಾಗರದ ನೀರೆಲ್ಲ ಪಾದ ಧೂಳನ್ನು ತೊಳೆದು ಆ ನಿನ್ನ ಜಲವನ್ನು ತೀರ್ಥವೆಂದು ಮನವೊಂದು ಸೇವಿಸುವ ಆ ಪುಣ್ಯ ಪಾದಗಳ ನೆನೆಯುವೆನು ನಾನಿಂದು ತಾಯಿ ನೆಲವೇ. ಪಾದಕ್ಕೆ ತಲೆಬಾಗಿ ನಿನ್ನ ನಮಿಸುವೆನು ಓ ನನ್ನ ತನು ಮನದ ತಾಯಿ ನೆಲವೇ. ಮುಡಿಪಿಡುವೆ ನಿನಗಿಂದು ಈ ನನ್ನ ದೇಹವನ್ನು ಜಪಿಸುವೆನು ನಾನಿನ್ನ ಮಂತ್ರವನ್ನು. ನನ್ನ ತನು ನನ್ನ ಮನ ನನ್ನ ಆತ್ಮ ಎಲ್ಲವನ್ನು ನಿನಗಾಗಿ ಅರ್ಪಿಸುವೆ ತಾಯಿ ನೆಲವೇ. ಪಾದಕ್ಕೆ ತಲೆಬಾಗಿ ನಿನ್ನ ನಮಿಸುವೆನು ಓ ನನ್ನ ತನು ಮನದ ತಾಯಿ ನೆಲವೇ. ಓ ನನ್ನ ತನು ಮನದ ತಾಯಿ ನೆಲವೇ. ಓ ನನ್ನ ತನು ಮನದ ತಾಯಿ ನೆಲವೇ. ನೀವೆಲ್ಲರೂ ನಿಮ್ಮ ಒಂದು ಅನಿಸಿಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಮುಂದಕ್ಕೆ ಬಂದು ನಿಮ್ಮ ಹೆಸರನ್ನು ಹೇಳಿ ನಿಮಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆದಂಥ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಚರಣ್ ಮಂಗಳೂರಿನಿಂದ ಬಂದದ್ದು. ಇಲ್ಲಿ ಮೊದಲು ಬರಬೇಕಾದ್ರೆ ಇಲ್ಲಿ ಸ್ವಾಗತದ ಒಂದು ಯಾವ ರೀತಿ ಮಾಡಿದ್ದಾರೆ ತುಂಬ ಭಾವನಾತ್ಮಕವಾಗಿತ್ತು. ಅಂದರೆ ನಮಗಿಂತ ವಯಸ್ಸಿನಲ್ಲಿ ಅನುಭವದಲ್ಲಿ ಹಿರಿಯರು ಅವರು ಬಂದು ನಮ್ಮ ಏನು ಕಾಲಿಗೆ ನೀರು ಹಾಕುವಂಥ ಒಂದು ಏನು ವ್ಯವಸ್ಥೆ ಇತ್ತು ಅದನ್ನು ಅನುಭವಿಸುವಾಗ ಒಂದು ಅತ್ಯಂತ ಭಾವನಾತ್ಮಕ ವಿಷಯ ಆಗಿತ್ತು. ಅದರ ನಂತರ ಆದಂತಹ ಇಲ್ಲಿ ಅವಧಿಯಲ್ಲಿ ಅಲ್ಲಿ ಕೂಡ ನಾವು ಸಾಕಷ್ಟು ಅನುಭವಗಳನ್ನು ಇಲ್ಲಿ ಪಡೆದಿದ್ದೇವೆ. ಯಾವ ರೀತಿ ಅಂತ ಹೇಳಿದರೆ ಸಾಮಾನ್ಯವಾಗಿ ನಮಗೆ ಒಂದು ನಾವು ಮಾಡಿದ್ದೆ ಸರಿ ಆ ರೀತಿಯ ಒಂದು ಮಾನಸಿಕತೆ ಇರ್ತದೆ. ಆದರೆ ಇವತ್ತು ಅವರಿಂದ ಹಲವಾರು ವಿಷಯಗಳನ್ನು ನಾವಿಲ್ಲಿ ಕಲ್ತಿದ್ದೇವೆ. ಅಂಥ ವಿಷಯಗಳನ್ನು ನಮ್ಮ ಜೀವನದಲ್ಲಿ ನಾವು ತೊಡಗಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ಬೋದಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಶಶಿಕಾಂತ್ ಅಂತ ಹೆಣ್ಮಗಜ್ಜೆ ಪಂಚಾಯತ್ನ ಪೆರ್ಲದಿಂದ ಬಂದಿದ್ದೇನೆ. ಇಲ್ಲಿಗೆ ಬಂದಾಗಲೇ ಇಲ್ಲಿನ ಸ್ವಾಗತ ಕಂಡು ಅತ್ಯಂತ ಸಂತೋಷ ಆಯಿತು. ಒಂದು ಕುಟುಂಬದ ಕಾರ್ಯಕ್ರಮದಲ್ಲಿ ಯಾವ ರೀತಿಯ ಸ್ವಾಗತವನ್ನು ಕುಟುಂಬದ ಕಾರ್ಯಕ್ರಮದಲ್ಲಿಯೂ ಇಂಥ ಸ್ವಾಗತ ಸಿಗುವುದಿಲ್ಲ ಯಾರಿಗೂ. ಹಾಗಾಗಿ ಅತ್ಯುತ್ತಮ ಸ್ವಾಗತ. ಅದೇ ರೀತಿ ಒಳಗೆ ಬರುವಾಗ ಮಾತೆಯರ ಒಂದು ಮುಗುಳ್ನಗೆಯ ಸ್ವಾಗತ. ಅದೇ ರೀತಿ ತದನಂತರ ನಡೆದ ಹಿರಿಯರು ನೀಡಿದ ಮಾಹಿತಿಗಳು ಎಲ್ಲವನ್ನೂ ಜೀವನದಲ್ಲಿ ಅಳವಡಿಸುವಂಥ ಮಾಹಿತಿ, ಯಾವ ರೀತಿ ಒಂದು ಜೀವನ ಸಮಸ್ಯೆಗಳನ್ನು ಯಾವ ರೀತಿ ಹೊಂದಾಣಿಕೆ ಮಾಡಿ ಒಂದು ದಂಪತಿಗಳು ಚರ್ಚೆಯ ಮುಖಾಂತರ ಮಾಡಿ ಒಟ್ಟಿಗೆ ನಿಂತು ಮಾತಾಡಿದರೆ ಒಂದು ಸಮಸ್ಯೆ ಯಾವ ರೀತಿ ನಿವಾರಣೆ ಆಗಬಹುದು ಎಂಬ ಒಂದು ಉತ್ತಮವಾದ ಮಾಹಿತಿ. ಅದೇ ರೀತಿ ಅತ್ಯುತ್ತಮವಾದ ಕಾರ್ಯಕ್ರಮ. ಇನ್ನು ಮುಂದೆ ಬರುವ ಮುಂದಿನ ವರ್ಷಕ್ಕೆ ನನಗೆ ಎಷ್ಟು ಜನ ಹೊಸ ನವದಂಪತಿಗಳನ್ನು ಇಲ್ಲಿಗೆ ತರಿಸಲಾಗ್ತದೋ ಅಷ್ಟು ನವದಂಪತಿಗಳನ್ನು ತರಿಸುವ ಪ್ರಯತ್ನ ಮಾಡ್ತಿದ್ದೇವೆ. ನನ್ನ ಜೊತೆ ಇವತ್ತು ಕೆಲವರು ಬರಬೇಕಿತ್ತು, ಯಾವುದೋ ಕಾರಣದಿಂದ ಬರಲಿಲ್ಲ. ಅವರು ನಿಜವಾಗಿಯೂ ಇಲ್ಲಿನ ಒಂದು ಉತ್ತಮ ಮಾಹಿತಿಯಿಂದ
ವಂಚಿತರಾಗಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಇನ್ನು ಮುಂದೆ ಬರುವ ವರ್ಷಕ್ಕೆ ನಮ್ಮ ಕಡೆಯಿಂದ ಎಷ್ಟು ಜನ ಆಗ್ತದ ಅಷ್ಟು ಜನರನ್ನು ನಾನು ಕಳಿಸ್ತೇನೆ. ಈ ಕಾರ್ಯಕ್ರಮ ಆಯೋಜಿಸಿದ ಕೇಶವ ಶಿಶು ಮಂದಿರದ ಎಲ್ಲ ಕಾರ್ಯಕರ್ತರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನನ್ನ ಹೆಸರು ಅಕ್ಷತಾ ಅಂತ. ನಾನು ಮತ್ತು ನನ್ನ ಪತಿ ಸಾಮಾನ್ಯವಾಗಿ ಭಾನುವಾರ ಎಲ್ಲ ಮಧ್ಯಾಹ್ನವರೆಗೆ ಮನೆಯಲ್ಲಿದ್ದು ಅಡುಗೆ ಮಾಡಿ ಮತ್ತೆ ಸಂಜೆ ಎಲ್ಲಾದರೂ ಹೊರಗಡೆ ಹೋಗಿ ಬರ್ತಾ ಇದ್ವಿ. ಆದರೆ ಈ ಭಾನುವಾರ ನಾವು ಒಂದು ಅರ್ಥಪೂರ್ಣವಾಗಿ ನಾವು ಕಳೆದ್ವಿ ಅಂತ ಹೇಳ್ಬೋದು. ಮತ್ತೆ ಬರುವಾಗ ಇದು ಸ್ವಾಗತ ಎಲ್ಲರೂ ಅದರ ಬಗ್ಗೆನೇ ಹೇಳ್ತಾ ಇದ್ದಾರೆ. ಅದು ತುಂಬ ಒಂದು ಮನಸ್ಸಿಗೆ ಮುಟ್ಟುವಾಗಿತ್ತು. ಈಗ ನಾವು ಟ್ರೆಂಡ್ ಅಂತ ಪಾಶ್ಚಾತ್ಯ ಸಂಸ್ಕೃತಿ ಅಂತ ಹೇಳಿ ನಮ್ಮ ಸಂಸ್ಕೃತಿಯನ್ನು ಮರಿತಾ ಇದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮ ನಮ್ಮಲ್ಲಿ ಪುನಃ ಅದೊಂದು ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸ್ತು. ಹಾಗೂ ಎಲ್ಲರೂ ಅತ್ತಿಗೆ ಅಂತ ಹೇಳ್ತಾರೆ. ಸೊ ನಮ್ಮ ಅತ್ತಿಗೆ ಅವರು ಒಂದು ತಾಯಿ ಸ್ಥಾನದಲ್ಲಿ ಇದ್ದುಕೊಂಡು ನಮಗೆ ಒಳ್ಳೆ ಕಿವಿ ಮಾತನ್ನು ಹೇಳಿದರು. ಹೇಗೆ ಒಂದು ಒಳ್ಳೆ ಗೃಹಿಣಿ ಆಗಿರಬೇಕು, ಮದುವೆಯಾಗಿ ಹೇಗೆ ಗಂಡನ ಮನೆಯಲ್ಲಿ ಹೊಂದ್ಕೊಂಡು ಹೋಗ್ಬೇಕಂತ ಹೇಳಿದ್ರು. ಇದಕ್ಕೆಲ್ಲ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು. ಬೆಳಿಗ್ಗೆ ಬಂದಾಗ ಸ್ವಾಗತ ಎಲ್ಲರೂ ಹೇಳಿದರು, ತುಂಬ ಚೆನ್ನಾಗಿ ಆಯಿತು. ಹೆಸರು ಉಮೇಶ್ ಕುಂಪಲ, ಸಂಘದಲ್ಲಿ ತಾಲೂಕು ಕಿಶೋರ ಪ್ರಮುಖ. ಹಾಗೆ ಇವತ್ತು ಬಂದಾಗ ಎಲ್ಲರೂ ಸ್ವಾಗತದ ಬಗ್ಗೆ ಹೇಳಿದರು, ತುಂಬ ಚೆನ್ನಾಗಿ ಆಯಿತು. ನಂತರ ನಮಗೆ ಭೋಜನದ ವ್ಯವಸ್ಥೆ ಇತ್ತು, ಅದು ಕೂಡ ಒಂದು ಉತ್ತಮ ರೀತಿಯಲ್ಲಿ ನೆಲದಲ್ಲಿ ಕೂತ್ಕೊಂಡು ಚೆನ್ನಾಗಿ ಒಂದು ಹೇಗೆ ಯಾವ ಥರ ನಮ್ಮ ಸಂಸ್ಕಾರ ಸಂಸ್ಕೃತಿ ಎಲ್ಲ ಇದೆ ಅದೆಲ್ಲ ತೋರಿಸಿಕೊಡುವ ಹಾಗೆ ಒಂದು ಊಟದ ವ್ಯವಸ್ಥೆ ಕೂಡ ಮಾಡಿದರು. ಹಾಗೆ ಈ ಕಾರ್ಯಕ್ರಮ ಮಾಡಿದವರು ನಮಗೆ ತುಂಬ ಇದಕ್ಕೆ ಪ್ರಯತ್ನ ಪಡೋರು, ಈ ಕಾರ್ಯಕ್ರಮದ ಹಿಂದೆ ಇರುವವರು ನಾರಾಯಣ್ ಕಜೆ, ಕೇಶವ್ ಕಜೆ ಇವರೆಲ್ಲ. ಈ ಕೇಶವ್ ಕಜೆ ಯಾವಾಗಲೂ ಹೇಳ್ತಿದ್ರು ನಮಗೆ ಒಂದು ತುಂಬ ಹಿಂದಿನ ಪರಿಚಯ, ಯಾಕಂದರೆ ಸಂಘದಲ್ಲಿ ಇದ್ದ ಕಾರಣ. ಎಲ್ಲಾದರೂ ಸಿಕ್ಕಾಗ ಹೇಳ್ತಾರೆ, ಮದುವೆ ಆಗೋದಿಲ್ಲ ಮದುವೆ ಆಗ ನವದಂಪತಿ ಕಾರ್ಯಕ್ರಮ ಇದೆ ಅಂತ. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಅವರಿಗೆ ನನ್ನನ್ನು ನೋಡುವಾಗ ನೆನಪಾಗೋದೇ, ಮದುವೆ ಆಗಲಿಲ್ಲ ಇನ್ನೂ ಕೂಡ, ಮದುವೆ ಆಗೋದಿಲ್ವಾ ಅಂತ. ಅಂದರೆ ಅವರಿಗೆ ಈ ಮದುವೆ ಆದವರನ್ನು ನೋಡುವಾಗ, ಯುವಕರನ್ನು ನೋಡುವಾಗ ಮೊದಲು ಮದುವೆ ನಂತರ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರಬೇಕು ಅಂದರೆ ಆ ಒಂದು ಮನಸ್ಸಿದೆ. ಯಾಕಂದರೆ ಈ ಕಾರ್ಯಕ್ರಮದ ಮುಖಾಂತರ ಎಲ್ರಿಗೂ ನಮ್ಮ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಅಂದರೆ ಸಂಘದವರಿಗೆ ಗೊತ್ತಿರ್ತದೆ, ಹಾಗೆ ಹೊರಗಿನವರಿಗೆ ಗೊತ್ತಿರಲ್ಲ, ಅವರಿಗೆ ಕೂಡ ತೋರಿಸ್ಕೊಡ್ಬೇಕು ಇದನ್ನು ಅಂತ ಎನ್ನುವ ಉತ್ತಮ ಒಂದು ಸಮಾಜ ಸೇವೆ ಅಂತ ಹೇಳ್ಬೇಕು. ಹಾಗೆ ನಮಗೆ ಕಾರ್ಯಕ್ರಮದಲ್ಲಿ ಹೇಳಿದರು, ನಾವು ಕೂಡು ಕುಟುಂಬದಿಂದ ಬಂದವರು ಯಾರೆಲ್ಲ ಇದ್ದಾರೆ ಅಂತ ತುಂಬ ಜನ ಹೇಳಿದರು. ಕೂಡು ಕುಟುಂಬ ಬಗ್ಗೆ ತುಂಬ ಜನ ಕೈ ಎತ್ತಿದ್ದೇವೆ. ಆದರೆ ನಮಗೆ ಇಲ್ಲಿ ಕೇಶವ ಶಿಶು ಮಂದಿರದಲ್ಲಿ ನೋಡುವಾಗ ಆಗ್ತದೆ, ನಾವು ಮನೆಯಲ್ಲಿ ಇದ್ದದನ್ನು ಕೂಡು ಕುಟುಂಬ ಅಂತ ಹೇಳ್ತೇವೆ. ಆದರೆ ಈ ಒಂದು ಮಂದಿರದ ಊರವರೇ ಒಂದು ಕೂಡು ಕುಟುಂಬದ ಹಾಗೆ ಇದ್ದಾರೆ ಇಲ್ಲಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ನಾರಾಯಣ್ ಕಜೆ ಅವರ ಹತ್ರ ಹೇಳಿದ್ದೆ, ನಾನು ಬರುವಾಗ ಒಂದು 10 ಜನರನ್ನಾದರೂ ಕರ್ಕೊಂಡು ಬರ್ತೇನೆ ಅಂತ. ಹಾಗೆ ನಾನು ಒಂದು 10-13 ಜನರ ದಂಪತಿಗಳನ್ನು ಸಂಪರ್ಕ ಮಾಡಿ ನಾನು ಅಷ್ಟೊಂದು ಕರೆ ಮಾಡಿ ಇವತ್ತು ಬೆಳಿಗ್ಗೆ ಕೂಡ ಅವರಿಗೆ ಕರೆ ಮಾಡಿದ್ದೆ. ಕೊನೆಗೆ ಬಂದವರು ಒಬ್ಬರು. ಆದರೂ ಕೂಡ ನನಗೆ ಈಗ ಗೊತ್ತಾಗ್ತಿದೆ, ಇಲ್ಲಿ ಕೇಶವ ಶಿಶು ಮಂದಿರದವರು ಇಷ್ಟು ಜನರನ್ನು ಸೇರಿಸಬೇಕಾದ್ರೆ ಎಷ್ಟು ಜನರನ್ನು ಸಂಪರ್ಕ ಮಾಡಿರ್ಬೋದು ಅಂತ, ಅಂದರೆ ಅವರ ಕಷ್ಟ ಎಷ್ಟಿದೆ ಅಂತ. ಹಾಗೆ ತುಂಬ ಉತ್ತಮವಾದ ಅದ್ಭುತ ಕಾರ್ಯಕ್ರಮ, ಒಳ್ಳೆಯದಾಯಿತು. ಧನ್ಯವಾದ. ನನ್ನ ಹೆಸರು ರಂಜಿತ್, ನನ್ನ ಮನೆ ಬಾಕ್ರಬೈಲು, ಮುಡಿಪು ಬಾಕ್ರಬೈಲು. ಮೊದಲಾಗಿ ಈ ಕಾರ್ಯಕ್ರಮ ಆಯೋಜಿಸಿದವರಿಗೆ ಅನಂತ ಧನ್ಯವಾದಗಳು. ಮತ್ತು ಉತ್ತಮ ಕಾರ್ಯಕ್ರಮ. ನನಗೆ ಮೊನ್ನೆ ಫೋನಲ್ಲಿ ಕಾಂಟ್ಯಾಕ್ಟ್ ಆಗಿ ಮಹೇಶ್ ಎನ್ನುವರು ಕರೆದರು. ನಾನು ಹೇಳಿದೆ ಬರುವ ಸ್ಥಿತಿಯಲ್ಲಿಲ್ಲ, ನನ್ನ ಹೆಂಡತಿ ಡೆಲಿವರಿ ಆಗಿ 20-25 ದಿವಸ ಆಗೋದಷ್ಟೇ ಅಂತ. ಆದರೂ ಹೇಳಿದರು, ಒಳ್ಳೆ ನಿಮ್ಮ ಫ್ಯಾಮಿಲಿಗೆ ಬೇಕಾದ ವಿಷಯ ಎಲ್ಲ ಉಂಟು, ಬನ್ನಿ ಅಂತ ಹೇಳಿದರು. ಅದಕ್ಕೆ ಇವತ್ತು ಹೆಂಡತಿಯನ್ನು ಕರ್ಕೊಂಡು ಬಂದಿದ್ದೇನೆ. ಇಲ್ಲಿ ಬಂದು ಒಳ್ಳೆ ವಿಷಯ ಗೊತ್ತಾಯಿತು. ಅದಕ್ಕೆ ಆಯೋಜಕರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಿಕಾ ಅಂತ. ನಾವು ಅಡ್ಡೂರಿಂದ ಬರ್ತಿದ್ದೇವೆ. ನಾವು ನಿನ್ನೆ ನೈಟ್ ಪ್ಲ್ಯಾನ್ ಮಾಡ್ತಾ ಇದ್ವಿ, ಹೋಗಬೇಕಾ ಬೇಡವಾ ಅಂತ. ಇಲ್ಲಿ ಎಂಥ ಕಾರ್ಯಕ್ರಮ ಅಂತ ನಮಗೆ ಸರಿಯಾಗಿ ಗೊತ್ತಿರಲಿಲ್ಲ.
ಮತ್ತು ಇವತ್ತು ಬೆಳಿಗ್ಗೆ ಸಹ ನನ್ನ ಯಜಮಾನರು ಹೇಳ್ತಾ ಇದ್ರು 5 ಗಂಟೆಗೆ ಹೋಗ್ಬೇಕಾ ಬೇಡವಾ ಅಂತ. ನಾನು ಹೇಳಿದ್ದೆ ನಿಮ್ಮಿಷ್ಟ ಅಂತ. ಮನೆಯಲ್ಲಿ ಕೆಲಸ ಉಂಟು, ಹೋಗ್ಲಿಕ್ಕೆ ಬೇಕಾ ಬೇಡವಾ ಅಂತ. ಮತ್ತು ಅವರಿಗೆ ಏನಾಯ್ತು ಗೊತ್ತಿಲ್ಲ, ಹೋಗುವ ಅಂತ ಹೇಳಿದರು. ಹಾಗೆ ನಾವು 7 ಗಂಟೆಗೆ ಅಲ್ಲಿಂದ ಬಂದಿದ್ವಿ, ತಿಂಡಿ ಏನು ತಿನ್ನದೆ. ಇಲ್ಲಿ ಬಂದು ನಮ್ಮನ್ನು ಸ್ವಾಗತ ಮಾಡಿದ ರೀತಿ ನೋಡಿ ನಮಗೆ ತುಂಬ ಸಂತೋಷ ಆಯಿತು. ಹಾಗೆ ತುಂಬ ಹಸಿವು ಕೂಡ ಇತ್ತು. ಅದಕ್ಕೆ ಒಳ್ಳೆ ತಿಂಡಿ ಎಲ್ಲ ಕೊಟ್ಟು ನಮ್ಮನ್ನು ಒಳ್ಳೆ ಸಂತೋಷಗೊಳಿಸಿದ್ರು. ಹಾಗೆ ಶೀರ ತಿಂದಿದ್ದೆಲ್ಲ ಬೆಳಿಗ್ಗೆ ಅಷ್ಟೇ ತಿಂದಿದ್ದು, ಅದು ಸಿಕ್ಕಿತಲ್ಲ ಅದೇ ಒಳ್ಳೆ. ಹಾಗೆ ಮಧ್ಯಾಹ್ನದ ಊಟ ಕೂಡ ಯಾವ ಫಂಕ್ಷನ್ಗೆ ಹೋದರೂ ಕೂಡ ಹೀಗೆ ಒಳ್ಳೆ ಆರಾಮ್ಸಾಗಿ ಕೂತ್ಕೊಂಡು ತಿನ್ನೋ ವ್ಯವಸ್ಥೆ ಎಲ್ಲೂ ಕೂಡ ಸಿಗೋದಿಲ್ಲ. ಯಾಕಂದರೆ ನಾನು ಫಸ್ಟು ಅಂತ ತಟ್ಟೆ ಹಿಡ್ಕೊಂಡು ಹೋಗ್ತಾರೆ ಅಲ್ಲಿ ಕ್ಯೂ ನಿಂತು. ಇಲ್ಲಿ ನಾವು ಮೇಲ್ಗಡೆ ಚರ್ಚೆ ಮುಗಿಸಿ ಬರುವಾಗ ಇಲ್ಲಿ ಕೂತ್ಕೊಂಡು ನೋಡುವಾಗ ತುಂಬ ಶಾಕ್ ಆಯಿತು. ಏನು ಹೀಗೆ ಕೂತ್ಕೊಂಡು ಊಟನ ಅಂತ ನಾವು ಅಂದ್ಕೊಂಡ್ವಿ. ತಟ್ಟೆಯಲ್ಲಿ ಇರ್ಬೋದು, ಮೋಸ್ಟ್ಲಿ ಕರ್ನಾಟಕ ಸೈಡ್ ಹೋದರೆ ಯಾವ ಫಂಕ್ಷನ್ಗೆ ಹೋದ್ರೂ ತಟ್ಟೆಯಲ್ಲಿ ಊಟ ಸಿಗ್ತದೆ. ಸೊ ತುಂಬ ಖುಷಿ ಆಯಿತು ಎಲೆ ಊಟ ಮಾಡಿದ್ದಕ್ಕೆ. ಮತ್ತು ತುಂಬ ವಿಷಯಗಳು ಸಿಕ್ಕಿದ್ವು. ನಾವು ಮನೆಯಲ್ಲಿ ಹೇಗಿರಬೇಕು, ಅತ್ತೆ ಜೊತೆ ಗಂಡನ ಜೊತೆ ಎಲ್ಲ ವಿಷಯಗಳು ಮೊದಲೇ ನಾವು ಹೊಂದಿಕೊಂಡು ಹೋಗ್ತೇವೆ. ಅದಕ್ಕಿಂತ ಹೆಚ್ಚು ಹೇಗೆ ಹೊಂದ್ಕೊಂಡು ಹೋಗಬೇಕು ಅಂತ ತುಂಬ ವಿಷಯಗಳು ಅಜ್ಜಿ ನಮಗೆ ಅಲ್ಲಿ ಗುಂಪಲ್ಲಿ ಹೇಳಿಕೊಟ್ರು. ಅಜ್ಜಿ ಅಲ್ವಾ? ಹಾಗೆ ನನಗೆ ನಮ್ಮನೆಲ್ಲ ಅತ್ತೆ ಕೂಡ ಇವಾಗನ್ನು ನೋಡುವಾಗ ನಮಗೆ ನಮ್ಮ ಅತ್ತೆ ನೆನಪಾಗ್ತದೆ. ಯಾಕೆಂದರೆ ನಮ್ಮ ಅತ್ತೆ ಕೂಡ ಇವಾಗಷ್ಟೇ ಒಳ್ಳೆಯವರು. ಯಾಕೆಂದರೆ ಏನೋ ಒಂದು ಮದುವೆಯಾಗಿ 7 ತಿಂಗಳಾಯಿತು. ಇಷ್ಟರ ತನಕ ನಾನು ಒಂದು ವಿಷಯದಲ್ಲಾದರೂ ತಪ್ಪಾದರೂ ಕೂಡ ನನ್ನಲ್ಲಿ ಇಷ್ಟರ ತನಕ ಬೈಲಿಲ್ಲ. ಗಂಡಸ ಹೌದು ಎಂತ ಹೇಳುವುದಿಲ್ಲ. ಹಾಗೆಲ್ಲ ಬೈದ್ರು ಅಷ್ಟೇ ಪ್ರೀತಿಯಿಂದ ಮಾತಾಡ್ಸ್ಕೊಂಡು ಬರ್ತಾರೆ. ನಮ್ಮ ಜೊತೆ ನಮ್ಮ ಒಳಗಡೆ ಎಷ್ಟೇ ಜಗಳ ಆದರೂ ಬೆಳಿಗ್ಗೆ ಆಗುವಾಗ ಅದು ಸರಿ ಹೋಗ್ತದೆ. ಆದರೆ ಅಷ್ಟು ಪ್ರೀತಿಯಿಂದ ಗಂಡನನ್ನು ನೋಡ್ತಿದ್ದಾರೆ. ನಮ್ಮದು ಲವ್ ಮ್ಯಾರೇಜ್, 5 ವರ್ಷದ ಲವ್ ಮ್ಯಾರೇಜ್ ಇಷ್ಟೇ. ಮತ್ತು ಇಲ್ಲಿ ಬಂದದ್ದಕ್ಕೆ ತುಂಬ ಸಂತೋಷ ಆಯಿತು. ನಮ್ಮ ಕಡೆಯಿಂದ ಇನ್ನೂ 2-3 ಜೋಡಿಗಳು ಬರಲಿಕ್ಕೆ ಬರ್ತಿದ್ದು. ಏನಂತ ಗೊತ್ತಿಲ್ಲ, ಬೆಳಿಗ್ಗೆ ಬರೋದಿಲ್ಲ ಅಂತ ಹೇಳಿದರು. ನಮ್ಮ ಮೈದುನನೇ ಬರ್ತಾರೆ ಅಂತ ಹೇಳಿದ್ರು, ಬಟ್ ಬರಲಿಲ್ಲ. ಯಾಕಂತ ಗೊತ್ತಿಲ್ಲ, ಕೇಳಲಿಲ್ಲ. ಅವರಿಗೆಲ್ಲ ಎಂತ ತುಂಬ ನಷ್ಟ ಇರ್ಬೋದು ಇದರಿಂದ. ಆಗೊಂದು ವರ್ಷ ಕಳೀತದೆ ಅಲ್ಲ. ಇಷ್ಟೇ ಹೇಳಿ ನನ್ನ ಮಾತು ಮುಗಿಸ್ತಾ ಇದೆ. ಧನ್ಯವಾದ. ಗುರು ಹಿರಿಯರೇ ಹಾಗೂ ಸೇರಿರ್ತಕ್ಕಂತಹ ಎಲ್ಲ ನವವಧುವರೇ, ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿತ್ತು. ಯಾಕೆಂತ ಹೇಳಿದರೆ, ಈಗ ತಾನೇ ಕೆಲವರು ಹೇಳಿದರು, ಒಂದು ಇಲ್ಲಿಗೆ ಆಗಮಿಸುವಾಗ ಯಾವ ರೀತಿಯಾದಂಥ ಒಂದು ಭಾರತೀಯ ಸಂಸ್ಕೃತಿಯ ಪ್ರಕಾರ ಆ ಒಂದು ಸ್ವಾಗತವನ್ನು ನಮಗೆಲ್ಲರಿಗೂ ಕೊಟ್ಟಿದ್ದರು. ಅದೊಂದು ಮೆಚ್ಚತಕ್ಕಂಥದ್ದು. ಅದೇ ರೀತಿ ಅದನ್ನು ನಾವು ಇತರ ಸಮಾರಂಭಗಳಲ್ಲೂ ಸಹ ಆ ರೀತಿಯಾಗಿ ಮಾಡಿದರೆ ಹೇಗಿರುತ್ತೆ ಅನ್ನುವಂಥ ಒಂದು ನಮಗೆ ಮಾರ್ಗದರ್ಶನವನ್ನು ಸಹ ನೀಡಿತ್ತು. ಅದೇ ರೀತಿ ನಮಗೆ, ನಾನು ಕೈರಂಗಳಿಂದ ಬಂದಂಥವನು ಲೋಹಿತ್ ಅಂತ. ನನಗೆ ನಾರಾಯಣ ಕಜೆ ಅವರು ಫೋನ್ ಮಾಡಿ ಹೇಳಿದರು, ಎಷ್ಟಾಗುತ್ತೆ ಅಷ್ಟು ನವದಂಪತಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಜೋಡಿಸಬೇಕಂತೇಳಿ. ಅದೇ ರೀತಿ ನಾನು 5-6 ನವದಂಪತಿಗಳನ್ನು ಸಂಪರ್ಕಿಸಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ಬಹುಶಃ 3-4 ಜನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದೇ ರೀತಿ ಯಾರು ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ, ಗೊತ್ತಿದ್ದು ಈ ಕಾರ್ಯಕ್ರಮಕ್ಕೆ ಯಾರು ಬರಲಿಲ್ಲ ಅಂತ ಹೇಳಿದರೆ, ಅವರಿಗದು ಒಂದು ಮಹತ್ವಪೂರ್ಣವಾದ ಕಾರ್ಯಕ್ರಮವನ್ನು ಅವರು ತಮ್ಮ ಜೀವನದಲ್ಲಿ ಮಿಸ್ ಮಾಡಿದ್ದಾರೆ ಅಂತ ಹೇಳಿ ನನ್ನ ಅನಿಸಿಕೆ. ಅದೇ ರೀತಿ ಉತ್ತಮವಾದಂಥ ಒಂದು ಬೈಠಕನ್ನು ತೆಗೆದು ಯಾವ ರೀತಿಯಾದಂಥ ಜೀವನದಲ್ಲಿ ಇರಬೇಕು, ಯಾವ ರೀತಿಯಾಗಿ ಸತಿಪತಿಗಳು ಮುಂದಿನ ಜೀವನ ಪರ್ಯಂತ ಒಗ್ಗಟ್ಟಾಗಿ ಅನ್ಯೋನ್ಯವಾಗಿ ಇರಬೇಕೆನ್ನುವಂಥ ಒಂದು ಒಳ್ಳೆಯ ಮಾರ್ಗದರ್ಶನ ಮತ್ತು ಮಾಹಿತಿಯನ್ನು ನೀಡಿದರು. ಅದೇ ರೀತಿ ಭಗವಂತ ನಮಗೆಲ್ಲರಿಗೂ ಆ ಒಂದು ಜೀವನದಲ್ಲಿ ಸತಿಪತಿಗಳಾಗಿದ್ದು
ಈ ಒಂದು ಹಿಂದೂ ಧರ್ಮದ ಈ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ನಾವು ಉತ್ತಮವಾಗಿ ಬಾಳುವಂತಹ ಬಾಳಿ ನಮ್ಮ ಜೀವನಕ್ಕೆ ಒಂದು ಉತ್ತಮವಾದ ಮೋಕ್ಷ ಸಿಗಲಿ ಅಂತ ನಾನೆಲ್ಲ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿತ್ತು, ತುಂಬ ಸಂತೋಷವಾಯಿತು. ಧನ್ಯವಾದಗಳು. ನನಗೆ ಮದುವೆಯಾಗಿ 5 ತಿಂಗಳು ನಡೀತಾ ಇದೆ. ಆದರೆ ನನಗೆ ನಾರಾಯಣ ಕಜೆ ಮತ್ತು ಸೌಮ್ಯ ಮಾತಾಜಿಯವರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ನನ್ನ ಚಿಕ್ಕಮ್ಮನವರು ಹೇಳಿದರು, ಇಲ್ಲಿ ಚಂದ್ರಕಲಾ, ನನ್ನ ಭಾವನ ಮಗಳು ಚಂದ್ರಕಲಾ ಇದ್ದಾಳೆ ಅಂತ ನನ್ನನ್ನು ಮೊನ್ನೆಯಿಂದ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಆದರೆ ನಾನು ಹೇಳಿದೆ, ನಾನೀಗ ಬೈರಿಕಟ್ಟೆಯಲ್ಲಿದ್ದೇನೆ, ಆದರೂ ನನಗೆ ಬರಲಿಕ್ಕೆ ಕಷ್ಟ ಆಗುತ್ತದೆ ಅಂತ ನಾನು ಹೇಳಿದೆ. ನನಗೆ ಜ್ವರ ಬರುತ್ತಾ ಉಂಟು, ಸ್ವಲ್ಪ ಕಷ್ಟ ಆಗುತ್ತಾ ಇದೆ. ಅದಕ್ಕೆ ನಾನು ಸೌಮ್ಯ ಮಾತಾಜಿಯಲ್ಲಿ ಹೇಳಿದೆ, ಈಗ ನನಗೆ ಕಿವಿ ನೋವು ಜ್ವರ ಎಲ್ಲ ಉಂಟು. ಅದಕ್ಕೆ ಸೌಮ್ಯ ಮಾತಾಜಿ ಹೇಳಿದರು, ನೀನು ಇಲ್ಲಿಗೆ ಬರುವಾಗ ನಿನ್ನ ಜ್ವರ ಕಿವಿ ನೋವು ಎಲ್ಲ ಓಡಿ ಹೋಗುತ್ತದೆ ಅಂತ ಹೇಳಿದರು. ಆವಾಗ ಕಡಿಮೆ ಆಗುತ್ತದೆ ಅಂತ. ಏನಾಗುವುದಿಲ್ಲ, ದೇವರಿದ್ದಾರೆ ಅಂತ ಹೇಳಿದರು. ನಾನು ಆಯಿತು ಮಾತಾಜಿ, ನಾನು ಕಿವಿ ನೋವು ಕಡಿಮೆ ಆದರೆ ನಾನು ಬರುತ್ತೇನೆ. ನನ್ನ ಅತ್ತಿಗೆಯಲ್ಲಿ ಸಹ ಹೇಳಿದೆ, ಅತ್ತಿಗೆ ಜ್ವರ ಕಿವಿ ನೋವು ಅಂತ ಇಲ್ಲಿ ಬಂದು ನಾನು ಹಾಗೆ ಹೇಳಿದೆ. ಏನಾಗುವುದಿಲ್ಲ, ಎಲ್ಲ ದೇವರಿದ್ದಾರೆ, ನೀನು ಹೆದರಬೇಡ ಅಂತ ಹೇಳಿದರು. ಆಯಿತು ಅತ್ತಿಗೆ, ಎಲ್ಲ ಆ ದೇವರಲ್ಲಿ ಮತ್ತು ನಿಮ್ಮಲ್ಲಿ ನಾನು ಹೇಳಿ ಆ ಗಂಗಾ ಮಾತಾಜಿಯಲ್ಲಿ ಸಹ ಹೇಳ್ತೇನೆ. ನಾನು ಮೊದಲೇ ಹೇಳಿದ್ದೇನೆ ಗಂಡನಲ್ಲಿ, ಯಾಕಂದರೆ ನೀವು ಮುಂದಿನ ದಿವಸ ಬಂದರೆ ನಮಗೆ ಹೋಗಲಿಕ್ಕೆ ಸುಲಭ ಆಗುತ್ತದಲ್ಲ. ನಾನು ದಿವಂಗತ ಶರತ್ ಮಡಿವಾಳ ಅವರ ಅಕ್ಕ, ಆದರೂ ಸಹ ನನಗೆ ತುಂಬ ಬೇಸರ ಆಗ್ತದೆ. ಸೌಮ್ಯ ಮಾತಾಜಿಯಲ್ಲಿ ಹೇಳಿದೆ, ನನ್ನ ಚಿಕ್ಕಮ್ಮನಲ್ಲಿ ಸಹ ಹೇಳಿದೆ, ಆದರೂ ಸಹ ನನಗೆ ಬೇಸರ ಆಗುತ್ತದೆ ಅಂತ ನಾನು ಮತ್ತೆ ಸಹ ಹೇಳಿದೆ ಚಿಕ್ಕಮ್ಮನಲ್ಲಿ. ನಾನು ಅದನ್ನು ಮರೆತು ಬಿಟ್ಟಿದ್ದೇನೆ. ಇವಾಗ ಅದನ್ನು ಮುಂದೆ ನಾನು ತಗೊಂಡು ಹೋದರೆ ನನ್ನ ಮುಂದಿನ ಜೀವನದ ಪರಿಹಾರ ಏನು ಅಂತ ನಾನು ಹೇಳಿದೆ ಅಂತ. ಇಲ್ಲಿಗೆ ಮಹೇಶ್ ಕೊಲ್ಯ ಅವರು ನಮ್ಮನ್ನು ಆಮಂತ್ರಿಸಿದ್ರು. ನನಗೆ ಇಲ್ಲಿಗೆ ಫಸ್ಟ್ ಬರುವಾಗ ಅಂದರೆ ನಾವು ಸಂಡೇ ಯಾವಾಗಲೂ ಮನೆಯಲ್ಲೇ ಇರುವುದು, ದಿನವಿಡೀ ಕೆಲಸಕ್ಕೆ ಹೋಗಿ ಮನೆಯಲ್ಲಿ ಸಂಡೇ ಒಂದು ದಿವಸ ನಮಗೆ ವಿಶ್ರಾಂತಿ. ಅವರು ಕರೆಯುವಾಗ ಏನಪ್ಪ ಇದು ಪ್ರೋಗ್ರಾಮ್, ಒಂದು ದಿವಸ ಸಹ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ ಹಾಗೆ ಎಲ್ಲ ಅನಿಸ್ತಿತ್ತು. ಆದರೆ ಇಲ್ಲಿಗೆ ಬಂದು ನೋಡುವಾಗ ತುಂಬ ಖುಷಿಯಾಯಿತು. ಇಲ್ಲಿ ಟೈಮ್ ಹೋದದೇ ಗೊತ್ತಾಗಲಿಲ್ಲ. ಇಲ್ಲಿ ಅಮ್ಮನವರು ಹೇಳುವ ಕೆಲವು ಮಾತುಗಳು ನಮ್ಮ ನಿಜ ಜೀವನದಲ್ಲಿ ಅಳವಡಿಸಬೇಕು. ತುಂಬ ಖುಷಿಯಾಯಿತು. ಈ ಪ್ರೋಗ್ರಾಮ್ ನಡೆಸಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು. ಪ್ರಾರಂಭದಲ್ಲಿ ಎಲ್ಲರೂ ಸಾಮೂಹಿಕವಾಗಿ 3 ಬಾರಿ ಓಂಕಾರವನ್ನು ಹೇಳಬೇಕು. ಇದರದ್ದು ವಾಲ್ಯೂಮ್ ಕಮ್ಮಿ ಮಾಡಿ. ಓಂಕಾರ ಯಾಕೆ ಹೇಳಬೇಕು? ಹಲವಾರು ಒಳ್ಳೆಯ ಕಾರಣಗಳಿವೆ. ಒಂದು ಮಾತ್ರ ಹೇಳ್ತೀನಿ. ಶರೀರಕ್ಕೆ ವಯಸ್ಸಾದಂತೆ ಸಾಧಾರಣವಾಗಿ ಒಂದು 60 ವರ್ಷ ಆದಮೇಲೆ ಮನುಷ್ಯನ ಜೀವನ ಯಾತ್ರೆಯ ಉತ್ತರಾರ್ಧ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ. ಸುಮಾರು 120 ವರ್ಷಗಳ ಕಾಲ ಮನುಷ್ಯ ಬದುಕಬಹುದು. ಅಷ್ಟು ವರ್ಷಗಳು ಬದುಕಿರುವಂಥ ಶ್ರೇಷ್ಠರು ನಮ್ಮ ದೇಶದಲ್ಲಿ ಆಗಿ ಹೋಗಿದ್ದಾರೆ. ಈಗಲೂ ಅಲ್ಲಲ್ಲಿ ಒಬ್ಬಿಬ್ಬರಿದ್ದಾರೆ. 60 ವರ್ಷ ಆದಮೇಲೆ ಮುಪ್ಪಿನ ಪರಿಣಾಮವಾಗಿ ಹಲವಾರು ದೌರ್ಬಲ್ಯಗಳು ನಮ್ಮ ಶರೀರವನ್ನು ಹೊಕ್ಕಿಕೊಳ್ಳುತ್ತವೆ. ಇವತ್ತೇ ಡೆಕ್ಕನ್ ಹೆರಾಲ್ಡ್ನಲ್ಲಿ ಒಂದು ಒಳ್ಳೆ ಲೇಖನ ಇದೆ. ಡಿಮೆನ್ಷಿಯಾ ಅಂತ ಒಂದು ಕಾಯಿಲೆ, ಅಂದರೆ ಮರೆಯೋದು, ಎಲ್ಲವೂ ಮರೆತು ಹೋಗ್ಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಜೀವನ ನಡೆಸೋದು ಕಷ್ಟ, ಅವರನ್ನು ಸಂಭಾಳಿಸೋದು ಮನೆಯವರಿಗೆ ಇನ್ನಷ್ಟು ಕಷ್ಟ.
60 ವರ್ಷ ಆದಮೇಲೆ ಈ ರೀತಿ ಅಂಗಾಂಗಗಳು ಶಿಥಿಲವಾಗ್ತಾ ಹೋಗುತ್ತವೆ. ಆದರೆ ಕೆಲವರು ಮಾತ್ರ ಅರಳು ಮರಳು ಆಗುವ ಬದಲಾಗಿ ಮರಳಿ ಅರಳುತ್ತಾರೆ. ಇದಕ್ಕೆ ಕಾರಣ ಏನು? ಜೀವನ ಶೈಲಿ, ದಿನಚರ್ಯೆ, ಯಾವತ್ತೂ ಬಿಡದೆ ಆಚರಿಸುವ ಕೆಲವು ಅಭ್ಯಾಸಗಳು, ಮುಖ್ಯವಾಗಿ ಮನೆಯ ವಾತಾವರಣ, ಮನೆಯಲ್ಲಿ ಅವರು ಪಡೆದಂತಹ ಸಂಸ್ಕಾರ. ಓಂಕಾರ ಹೇಳುವಾಗ ಈ ಥರ ಒಂದು ಶಿಕ್ಷಣ ನಮಗೆ ಸಿಗತ್ತೆ. ಮುಪ್ಪಿನಲ್ಲೂ ಸಹ ನಾವು ಮುಪ್ಪಿನ ಕಾರಣದಿಂದ ಭಯ ಪಡುವ ಕಾರಣ ಇಲ್ಲ. ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಮಾತು ಸರಿಯಾಗಿ ಆಡೋಕ್ಕಾಗಲ್ಲ, ಹಲ್ಲುಗಳು ಬಿದ್ದೋಗುತ್ತವೆ, ಮುಖ ಸುಕ್ಕಾಯಿತು, ಬೆನ್ನು ಬಗ್ಗಿ ಹೋಯಿತು, 3ನೇ ಕಾಲು ಒಂದು ಬಂತು, ಕ್ರಮೇಣ 4 ಕಾಲು, ಇದೆಲ್ಲ ಸಹಜವಾಗಿ ಆಗುವಂಥದ್ದೇ. ಆದರೆ ಯಾರು ಓಂಕಾರವನ್ನು ಪ್ರತಿನಿತ್ಯ ತಪ್ಪದೆ ಯೋಗ್ಯವಾದ ರೀತಿಯಲ್ಲಿ ಹೇಳ್ತಾರೋ ಅವರ ಜೀವನದಲ್ಲಿ ಶರೀರಕ್ಕೆ ಮುಪ್ಪು ಬಂದರೂ ಮನಸ್ಸಿಗೆ ಬರೋದಿಲ್ಲ ಮತ್ತು ಸಕ್ರಿಯತೆಗೆ ಬರೋದಿಲ್ಲ, ಆಲಸ್ಯ ಬರೋದಿಲ್ಲ. ಆ ಥರ ಒಂದು ಪುನಶ್ಚೈತನ್ಯ ಅಂತ ಹೇಳ್ಬೋದು. ಈ ಅನುಭವ ಓಂಕಾರ ಹೇಳೋರಿಗೆ ಆಗುತ್ತೆ. ನಾನು ಅದೆಷ್ಟೋ ವರ್ಷಗಳಿಂದ ಓಂಕಾರವನ್ನು ಹೇಳ್ತಾ ಬಂದಿದ್ದೀನಿ, ಒಂದು ದಿನವೂ ತಪ್ಪಿಲ್ಲ. ಹೀಗಾಗಿ ಸಂಯೋಗವಶಾತ್ ಹೇಳ್ತೀನಿ, ಇವತ್ತು ನನ್ನ ಜನ್ಮದಿನ, 80 ವರ್ಷಕ್ಕೆ ನಾನು ಪ್ರವೇಶ ಮಾಡಿದ್ದೀನಿ. ಕುರ್ಚಿ ಮೇಲೆ ಕೂತ್ಕೊಳ್ಬೇಕು ಅಂತ ಏನು ಅನಿಸಲ್ಲ ಮಾತಾಡುವಾಗ, ನಿಂತ್ಕೊಂಡು ಮಾತಾಡುವಾಗ ಭಯವೂ ಆಗೋದಿಲ್ಲ. ಮತ್ತು ನೀವೆಲ್ಲ ಕೇಳಿರೋ ಹಾಗೆ ನನ್ನ ಧ್ವನಿಗೆ ಯಾವುದೇ ರೀತಿಯಾದಂಥ ಮುಪ್ಪು ಬಂದಿಲ್ಲ. ಇದಕ್ಕೆ ಒಂದು ಕಾರಣ ಓಂಕಾರ. ಆ ಓಂ ಹೇಳುವಾಗ ಇಡೀ ಶರೀರದಲ್ಲಿ ಕಂಪನಗಳಾಗುತ್ತವೆ. ಆ ಕಂಪನಗಳಿಂದಾಗಿ ಒಂದು ಚೈತನ್ಯ ನಿರ್ಮಾಣ ಆಗುತ್ತೆ. ಯಾವ ರೀತಿ ಈ ಪಂಖ ಇದೆಯಲ್ಲ, ಗಿರ್ರ್ ಅಂತ ತಿರುಗ್ತಾ ಇದೆ, ಇದರ ಪರಿಣಾಮವಾಗಿ ಇರುವ ಗಾಳಿಯಲ್ಲಿಯೇ ಒಂದು ತಂಪಿನ ಅನುಭವ. ಗಾಳಿ ತಿರುಗಕ್ಕೆ ಶುರು ಆಗತ್ತೆ, ತಂಪಿನ ಅನುಭವ. ಮೇಲಿನಿಂದ ಬೀಳುವ ನೀರು ಚಕ್ರದ ಮೇಲೆ ಬಿದ್ದಾಗ ಚಕ್ರ ಗಿರ್ರ್ ಅಂತ ತಿರುಗತ್ತೆ, ವಿದ್ಯುತ್ ಶಕ್ತಿ ನಿರ್ಮಾಣವಾಗುತ್ತೆ. ಹಾಗೆ ಓಂಕಾರದ ಕಂಪನಗಳಿಂದ ಜೀವ ಇರುವ ಶರೀರದಲ್ಲಿ ಒಂದು ಚೈತನ್ಯ ನಿರ್ಮಾಣವಾಗುತ್ತೆ, ಎನರ್ಜಿ ಅಂತ ಹೇಳ್ತಿರಲ್ಲ. ಇದರಿಂದಾಗಿ ಆ ಮುಪ್ಪಿನ ನಾನಾ ದುಷ್ಪರಿಣಾಮಗಳಿಂದ ಕೆಲವು ವರ್ಷಗಳಾದರೂ ನಾವು ಬಚಾವಾಗ್ತೀವಿ. 3 ಸಲ ಓಂಕಾರ ಹೇಳಬೇಕೀಗ. ಹೇಗೆ ಹೇಳಬೇಕು? ನಾನೊಂದ್ಸಲ ಹೇಳ್ತೀನಿ, ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಿ. ಹೇಳುವಾಗ ಸರಳ ಪದ್ಮಾಸನದಲ್ಲಿ ಕೂತ್ಕೊಳ್ಬೇಕು. ಕುರ್ಚಿ ಮೇಲೆ ಕೂತ್ಕೊಂಡಿರೋರು ಹೊರಗಿದ್ದೀವಲ್ಲ, ಆ ಹೊರಗಿರೋದನ್ನು ಬಿಟ್ಟು ಸ್ವಲ್ಪ ಮುಂದೆ ಬಂದು ಸೊಂಟವನ್ನು ಮೇಲೆತ್ತಬೇಕು. ನೇರ ಇರಬೇಕು ಸೊಂಟದ ಮೇಲ್ಭಾಗದ ಶರೀರ. ಕೈಗಳು ಚಿನ್ಮುದ್ರಾ ಅಂತ ಹೇಳ್ತಾರೆ, ಅಥವಾ ಧ್ಯಾನ ಮುದ್ರಾ, ಈ ರೀತಿ ಇರಬೇಕು. ಹೆಬ್ಬೆರಳು ಮತ್ತು ತೋರ್ ಬೆರಳು ಪರಸ್ಪರ ಸ್ವಲ್ಪ ಒತ್ತಿ ಹಿಡಿದಿರಬೇಕು. ನಮ್ಮ ಮಂಡಿಗಳ ಮೇಲೆ ಇಟ್ಕೊಳ್ಬೇಕು. ಕಣ್ಣು ಮುಚ್ಚಿಕೊಂಡು ಒಳಗಿನ ಕಣ್ಣುಗಳಿಂದ ಓಂಕಾರವನ್ನೇ ನೋಡ್ತಾ ಇರಬೇಕು. ದೀರ್ಘವಾಗಿ ಉಸಿರು ತುಂಬಿಸಿಕೊಳ್ಳಬೇಕು. ಆವಾಗ ಹೆಚ್ಚು ಆಮ್ಲಜನಕ ಶ್ವಾಸಕೋಶದಲ್ಲಿ ತುಂಬಿಕೊಳ್ಳುತ್ತೆ. ಆಮ್ಲಜನಕ ಅಂದರೆ ಚೈತನ್ಯ, ಪ್ರಾಣವಾಯು ಅಂತ ಹೇಳ್ತಾರೆ. ಆಮೇಲೆ ಒಂದು ಕ್ಷಣ ಉಸಿರನ್ನು ತಡೆ ಹಿಡಿಬೇಕು. ಕುಂಭಕ್ ಅಂತ ಹೇಳ್ತಾರೆ ಅದಕ್ಕೆ.
ಉಸಿರು ತಗೊಳ್ಳೋದಕ್ಕೆ ಪೂರಕ್ ಅಂತ ಹೇಳ್ತಾರೆ, ಉಸಿರು ತಡೆ ಹಿಡಿಯೋದಕ್ಕೆ ಕುಂಭಕ್ ಅಂತ ಹೇಳ್ತಾರೆ. ಆಮೇಲೆ ರೇಚಕ್. ಉಸಿರು ಬಿಡೋವಾಗ ಓಂಕಾರ ಹೇಳಬೇಕು, ಮೆಲ್ಲಗೆ ಪ್ರಾರಂಭ ಮಾಡಬೇಕು, ಏರಿಸ್ತಾ ಹೋಗಬೇಕು, ಎಷ್ಟಾಗುತ್ತೋ ಅಷ್ಟು, ಆಮೇಲೆ ಇಳಿಸ್ತಾ ಹೋಗಬೇಕು. ಸೈರನ್ ಕೂಗುತ್ತಲ್ಲ ಫ್ಯಾಕ್ಟ್ರಿಗಳಲ್ಲಿ, ಹಾಗೆ ಧ್ವನಿ ನಾಭಿಯಿಂದ ಹೊರಡಬೇಕು, ಇಲ್ಲಿಂದ ಹೊರಡಬೇಕು, ಆಮೇಲೆ ಬಾಯಿನಿಂದ ಹೊರಗೆ ಬರಬೇಕು. ಅದು ನಿರಾಳವಾಗಿ ಪ್ರಯಾಣ ಮಾಡಬೇಕು ಅನ್ನನಾಳದಲ್ಲಿ, ಕಂಠನಾಳದಲ್ಲಿ. ಅದಕ್ಕಾಗಿ ಬಗ್ಗಬಾರದು ಅಂತ ಹೇಳೋದು. ಈ ಮೊದಲನೇ ಓಂಕಾರ ನಾನು ಹೇಳ್ತೀನಿ, ಎಲ್ಲರೂ ಕೇಳಿ ನನ್ನನ್ನು ನೋಡಿ. ಆಮೇಲೆ ನಾನು ಏಕ್ ಹೇಳಿದಾಗ ಉಸಿರು ತಗೊಳ್ಳಿ. ದೋ ಹೇಳಿದ ಮೇಲೆ ಓಂಕಾರವನ್ನು ಹೇಳಕ್ಕೆ ಶುರು ಮಾಡಿ. ಎಲ್ಲರ ಸ್ವರ ಒಂದೇ ಬರಬೇಕು. ಅದಕ್ಕಾಗಿ ನಾನು ಯಾವ ಸ್ವರದಲ್ಲಿ ಹೇಳ್ತೀನೋ ಅದೇ ಸ್ವರದಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡಿ. ಮೊದಲನೇದು ನಾನು ಹೇಳ್ತೀನಿ. ಆ ಕೊನೆ ಮಕಾರ ಸ್ವಲ್ಪ ಎಳಿಬೇಕು. ಏ ಉಸಿರು ತಗೊಳ್ಳಿ, ದೋ ಹೇಳಿ, ಚೆನ್ನಾಗಿ ಬಂತು. ಏಕ್ ತಗೊಳ್ಳಿ. ದೋ ಹೇಳಿದ ಮೇಲೆ ಅವಸರ ಮಾಡಬಾರ್ದು. ಏಕ್ ಉಸಿರು ತಗೊಳ್ಳಿ, ದೋ ಹೇಳಿ, ಇನ್ನಷ್ಟು ಚೆನ್ನಾಗಿ ಬಂತು. ಮೂರನೇ ಸಲ ಮುಕ್ತಾಯ ಮಾಡೋಣ. ಏಕ್ ದೋ ಶಬಾಸ್. ಹಾಗೇ ಇರಿ, ನಾ ಹೇಳ್ಕೊಟ್ಟಿದ್ದೇನೆ ಹೇಳಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮಾತಾ ಚ ಪಾರ್ವತೀ ದೇವಿ, ಪಿತಾ ದೇವೋ ಮಹೇಶ್ವರಃ, ಬಾಂಧವಾಃ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಓಂ ಶಾಂತಿ ಶಾಂತಿ ಶಾಂತಿ. ಪರಸ್ಪರ ಉಜ್ಜಬೇಕು, ಬಿಸಿ ಆಗತ್ವೆ. ಆ ನಂತರ ಅಂಗೈಗಳನ್ನು ಎಡಬಲ ಕಣ್ಣುಗಳ ಮೇಲೆ ಇಡಬೇಕು. ಮೃದುವಾಗಿ ಕಣ್ಣುಗಳನ್ನು ಅಂಗೈಗಳಿಂದ ಸ್ಪರ್ಶ ಮಾಡ್ತಾ ಕೈಗಳು ಕೆಳಗೆ ಬರಲಿ. ಓಂಕಾರ ಮತ್ತು ಓಂ ನಮಃ ಶಿವಾಯ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹೇಳಿದ ನಂತರ
ಮೌನ ಶಾಂತಿಯಲ್ಲಿ ಪರಿವರ್ತಿತವಾಯಿತು. ಶಾಂತಿ ಅನ್ನೋದು ಮೌನಕ್ಕಿಂತ ಬಹಳ ಗಟ್ಟಿಯಾದ್ದು, ಶ್ರೇಷ್ಠವಾದ್ದು. ಮೌನ ಯಾರದೋ ಭಯದಿಂದಾಗಿ ಮಾತನಾಡದೆ ಸುಮ್ಮನೆ ಕೂತ್ಕೊಳ್ಳೋ ಸ್ಥಿತಿ ಇರಬಹುದು. ಶಾಂತಿ ಯಾರ ಭಯದಿಂದಲೂ ಅಲ್ಲ. ಶಾಂತಿ ನಮ್ಮ ಸ್ವಪ್ರೇರಣೆಯಿಂದ ಮನಸ್ಸಿನಲ್ಲಿ ಇಷ್ಟ ದೇವತೆ ಅಥವಾ ಇಷ್ಟ ಮಹಾಪುರುಷ ಅವರನ್ನು ಸ್ಮರಣೆ ಮಾಡ್ತಾ ಧ್ಯಾನ ಮಾಡ್ತಾ ಇರೋದು, ಅದು ಶಾಂತಿ. ಮೌನದಿಂದ ಭಯ ಉಂಟಾಗತ್ತೆ, ಶಾಂತಿಯಿಂದ ಭರವಸೆ ನಿರ್ಮಾಣವಾಗುತ್ತೆ. ಸ್ಮಶಾನದಲ್ಲಿ ಮೌನ, ಡ್ಯಾಶ್ನಲ್ಲಿ ಶಾಂತಿ. ಆ ಡ್ಯಾಶ್ ಅನ್ನೋದನ್ನು ಭರ್ತಿ ಮಾಡಿ, ಜೋರಾಗಿ ಹೇಳಿ. ಸರಿಯಾಗಿದೆ, ಮತ್ತೆ ಹೇಳೋದಕ್ಕೆ ಸಂಕೋಚ ನಿಮಗೆ. ನಾನು ಮೊದಲನೇ ಅಕ್ಷರ ಹೇಳ್ತೀನಿ, ದೇಹ ಅಲ್ಲ, ದೇವಾಲಯ. ಅವ್ರು ಹೇಳಿದ್ರಲ್ಲ, ನಿತ್ಯ ಯಾರು ಭಜನೆನೇ ಮಾಡೋದಂತಲ್ಲ, ಅದರ ಪರಿಣಾಮ ಇದು. ನಮಗೂ ಪ್ರಾಣಿಗಳಿಗೂ ಏನಾದರೂ ವ್ಯತ್ಯಾಸ ಇರಬೇಕೋ ಬೇಡವೋ? ಅವು ತಿನ್ನತ್ವೆ, ನಾವು ತಿಂತೀವಿ. ಅವು ಮಲಗತ್ವೆ, ನಾವು ಮಲಗ್ತೀವಿ. ಪ್ರಾಣದ ಬಗ್ಗೆ ಅವುಗಳಿಗೂ ಭಯ, ನಮಗೂ ಭಯ. ಅವುಗಳು ಸಂತಾನೋತ್ಪತ್ತಿ ಮಾಡುತ್ತವೆ, ನಾವು ಸಂತಾನೋತ್ಪತ್ತಿ ಮಾಡ್ತೀವಿ. ಅಂದರೆ ನಾವು ಪ್ರಾಣಿಗಳಾಗಾರೆ. ಪಶ್ಚಿಮದ ದೇಶದವ್ರು ಹೇಳ್ತಾರೆ ಮ್ಯಾನ್ ಈಸ್ ಅನ್ ಅನಿಮಲ್ ಅಂತ ಶುರು ಮಾಡ್ತಾರೆ. ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್ ಅಂತಾರೆ. ಮ್ಯಾನ್ ಈಸ್ ಎನ್ ಎಕನಾಮಿಕಲ್ ಅನಿಮಲ್ ಅಂತ ಹೇಳ್ತಾರೆ. ಮ್ಯಾನ್ ಈಸ್ ಎ ಪೊಲಿಟಿಕಲ್ ಅನಿಮಲ್ ಅಂತ ಹೇಳ್ತಾರೆ. ಏನಾದ್ರೂ ಅವನು ಕೊನೆಗೆ ಪ್ರಾಣಿಯೇ. ಪ್ರಾಣ ಮಾತ್ರ ಇರುವುದರಿಂದ ಪ್ರಾಣಿಯೇ. ಆದರೆ ನಮಗೂ ಪ್ರಾಣಿಗೂ ವ್ಯತ್ಯಾಸ ಏನು? ನಮ್ಮ ಪೂರ್ವಜರು ಬದುಕಿ ತೋರಿಸಿದ್ರು. ಅವರು ತಮ್ಮ ಬದುಕಿನ ಮುಖಾಂತರ ಪ್ರಾಣಿಗಿಂತ ನಾವು ಹೇಗೆ ಮಿಗಿಲಾದವರು ಅದನ್ನು ಬದುಕಿ ತೋರಿಸಿದ್ರು. ಪ್ರಾಣಿಗೂ ಮನುಷ್ಯನಿಗೂ ಇರೋ ವ್ಯತ್ಯಾಸ ಧರ್ಮ. ಧರ್ಮ ಅಂತ ಹೇಳಿದ್ರೆ ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಇದಲ್ಲ. ಧರ್ಮ ಅಂದರೆ ನಾವು ಮೃಗಗಳಂತಿರುವವರು ಮನುಷ್ಯರಾಗಬೇಕು. ಖಾಲಿ ಮನುಷ್ಯರಾಗದೆ ಉತ್ತಮ ಮನುಷ್ಯರಾಗಬೇಕು, ಮಹಾಮಾನವರಾಗಬೇಕು. ಅಷ್ಟೇ ಅಲ್ಲದೆ ದೇವಮಾನವರು ಆಗಬಹುದು ಭಾರತ ದೇಶದಲ್ಲಿ. ಈ ರೀತಿ ಅವನು ಎತ್ತರೆತ್ತರಕ್ಕೆ ಬೆಳೆಯಬೇಕಾದರೆ ಧರ್ಮದ ಪಾಲನೆಯನ್ನು ಮಾಡಬೇಕು. ಪ್ರಾಣಿಗೂ ಮನುಷ್ಯನಿಗೂ ಇರೋ ವ್ಯತ್ಯಾಸವೇ ಇದು. ಇನ್ನು ಆ ಧರ್ಮದ ಪೂರ್ತಿ ವಿವರಣೆಯನ್ನು ನಾನು ಕೊಡಲಿಕ್ಕೆ ಹೋಗೋದಿಲ್ಲ, ಸಾಂದರ್ಭಿಕವಾಗಿ ಮಾತ್ರ ಹೇಳ್ತೀನಿ. ನಾನು ಮಾಡಲೇಬೇಕಾದಂಥ ಕರ್ತವ್ಯ ಇದಿಲ್ಲ, ಇದನ್ನು ನಾವು ಧರ್ಮ ಅಂತ ಕರೆದು ಮಾಡಲೇಬೇಕಾದಂಥ ಕರ್ತವ್ಯ. ಧರ್ಮದ 10 ಲಕ್ಷಣಗಳು ಕೃಷ್ಣ ಭಗವದ್ಗೀತೆಯಲ್ಲಿ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾನೆ. ಅದನ್ನು ನಾನು ಕನ್ನಡದಲ್ಲಿ ನಿಮಗೆ ನೆನಪು ಮಾಡಿಕೊಡ್ತೀನಿ ಅಷ್ಟೇ, ಎಲ್ಲರಿಗೂ ಗೊತ್ತಿರೋದೇನೆ. ಸ್ವಲ್ಪ ಬಯಲುಸೀಮೆಗೆ ಹೋದರೆ ಎಲ್ಲರಿಗೂ ಬಾಯ್ಪಾಠ ಆಗಿರುತ್ತೆ, ಹೇಳ್ತಾರೆ. ಈ ಕರಾವಳಿನಲ್ಲಿ ಅಷ್ಟು ಗೊತ್ತಿರೋದಿಲ್ಲ. ಆದರೆ ಒಬ್ಬಿಬ್ಬರು ಹೇಳಿದ್ರು ನನಗೆ ತೃಪ್ತಿ. ಯಾರು ಗೊತ್ತೋ ಅವರು ನನ್ನ ಜೊತೆ ಸ್ವರ ಸೇರಿಸ್ತಾ ಹೋಗಿ. ಕಳಬೇಡ ಹೇಳಿ, ಮುಂದಿಂದ ಹೇಳಿ, ಆಮೇಲೆ ಹೇಳಿ, ಆಮೇಲೆ ಮುನಿಯಬೇಡ, ಆಮೇಲೆ ಹಾಂ ಹಾಂ ಅನ್ಯರಿಗೆ ತನ್ನ ಇದೇ ಅಂತರಂಗ ಶುದ್ಧಿ ಮತ್ತು ಇದು ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಅವ್ರು ಹೇಳಿದ್ರಲ್ಲ, ಈ 7 ಧರ್ಮಗಳು, ಇದನ್ನು ಎಂದಿಗೂ ಸಹ ನಾವು ತಪ್ಪಬಾರದು. ಇದನ್ನೇ ಕೃಷ್ಣ ಬೇಡ ಬೇಡ ಅಂತ ಹೇಳಿಲ್ಲ, ಮಾಡು ಮಾಡು ಅಂತ ಹೇಳಿದ.
ಸತ್ಯವನ್ನು ನುಡಿ ಅಂತ ಹೇಳಿದ. ಅಸತ್ಯವನ್ನು ನುಡಿಯಬೇಡ ಅಲ್ಲ, ಸತ್ಯವನ್ನು ನುಡಿ. ಕಳಬೇಡ ಅಲ್ಲ, ದಾನವನ್ನು ಮಾಡು, ಕಳ್ತನ ಮಾಡಬೇಡ. ಕೊಲಬೇಡ ಅಲ್ಲ, ನೀನು ಬದುಕು, ಉಳಿದವರನ್ನು ಬದುಕಿಸು. ಇದು ಧರ್ಮ. ಹಾಗೆ ನಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಒಂದೊಂದು ಧರ್ಮ ಇರುತ್ತೆ. ಮಾತೃಧರ್ಮ, ತಾಯಿಯ ಧರ್ಮ ಏನು? ಜನ್ಮ ಕೊಟ್ಟಂಥ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಬೇಕು. ಸುಮ್ಮನೆ ತೂಕದಲ್ಲಿ, ಗಾತ್ರದಲ್ಲಿ ಮತ್ತು ಮಾಹಿತಿ ವಿದ್ಯಾಭ್ಯಾಸದಲ್ಲಿ ಬೆಳೆಸೋದಲ್ಲ. ಗುಣಗಳಿಂದ ಯುಕ್ತಳಾಗಬೇಕು ನನ್ನ ಮಗಳು, ಗುಣದಿಂದ ಯುಕ್ತನಾಗಬೇಕು ನನ್ನ ಮಗ. ಆ ರೀತಿ ಬೆಳೆಸಬೇಕು. ಇದು ತಾಯಿಯ ಧರ್ಮ. ಹಾಗೆ ಅಪ್ಪನ ಧರ್ಮ, ನನ್ನ ಕುಟುಂಬ ನಿರಾಳವಾಗಿ ಬದುಕಬೇಕು. ಎಲ್ಲ ಒಳ್ಳೆಯ ಕಾರ್ಯಗಳು ಆಗುವಷ್ಟು ಶಕ್ತಿ ನಮ್ಮ ಕುಟುಂಬಕ್ಕೆ ಇರಬೇಕು. ಅದಕ್ಕಾಗಿ ನಾನು ದುಡಿಯಬೇಕು, ದುಡಿದು ಗಳಿಸಬೇಕು. ಅವನ ಧರ್ಮ. ಗಳಿಸಿದ್ದನ್ನು ಕುಟುಂಬಕ್ಕೆ ಮಾತ್ರವಲ್ಲ, ಸ್ವಲ್ಪ ತೆಗೆದಿಡು, ಇಲ್ಲದವರಿಗೂ ದಾನ ಮಾಡು, ಪಿತೃಧರ್ಮ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಕೊನೆಯ ಅವಧಿ ಒಳಗೆ ನಾವು ಮೆಲುಕು ಹಾಕಿ ಇಲ್ಲಿಂದ ಹೋಗುವಾಗ ನೆನಪಿನಲ್ಲಿಟ್ಟುಕೊಂಡು ದಾರಿ ಬುತ್ತಿಯ ರೀತಿ ಒಳಗೆ ತೆಕ್ಕೊಂಡು ಹೋಗಬೇಕಾದ್ದು ದಾಂಪತ್ಯ ಧರ್ಮ. ದಾಂಪತ್ಯ ಧರ್ಮ. ಗಂಡ ಹೆಂಡತಿಯರು ಹೇಗೆ ಬದುಕಬೇಕು, ಹೇಗೆ ಬದುಕಬಾರದು ಅಲ್ಲ, ಹೇಗೆ ಬದುಕಬೇಕು. ಬೆಳಗ್ಗೆಯಿಂದಲ ಸ್ವಲ್ಪ ಎಲ್ಲ ಕೇಳಿದ್ದೀವಿ ನಾವು, ಆ ಗುಂಪು ಚರ್ಚೆ ಒಳಗೂ ಭಾಗವಹಿಸಿದ್ದೀವಿ. ಆ ಥರ ಒಂದು 4-5 ಅಂಶಗಳನ್ನಾದರೂ ನಮ್ಮ ನಿತ್ಯ ಜೀವನದಲ್ಲಿ ಜೋಡಿಸಿಕೊಳ್ಳುವ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮಿಂದ ಆದರೆ ಕೇಶವ ಶಿಶು ಮಂದಿರದವರು ಇಷ್ಟು ಕಷ್ಟಪಟ್ಟು ಈ ನವದಂಪತಿ ಸಮಾವೇಶ ಮಾಡಿದ್ದು ಬಹಳ ಸಾರ್ಥಕವಾಗತ್ತೆ. ಇಲ್ಲದ್ರೆ ಅವ್ರಿಗೇನು ಬೇಜಾರಿಲ್ಲ, ಪುನಃ ಮುಂದಿನ ವರ್ಷ ಮಾಡುವವರೇ ಅವರು, ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ ಅಂತ. ಆದರೆ ನಾವು ಬಂದವರು ಇಷ್ಟು ಸಮಯ ಇದಕ್ಕೆ ಕೊಟ್ಟಿದ್ದೀವಿ. ಒಬ್ಬಳು ಹೇಳೋದು ಸಮಯ ಕಳೆದದ್ದೇ ಗೊತ್ತಾಗಲಿಲ್ಲ ಅಂತ. ಸೊ ಅಂದಮೇಲೆ ಒಂದು 4-5 ವಿಷಯಗಳನ್ನಾದ್ರೂ ನಮ್ಮ ಜೊತೆಗೆ ಒಯ್ಯಬೇಕು, ನಮ್ಮ ನಿತ್ಯ ಜೀವನದಲ್ಲಿ ಅದನ್ನು ಜೋಡಿಸ್ಕೊಳ್ಬೇಕು. ಅಷ್ಟು ಮಾತ್ರ ಹೇಳಿ ನನ್ನ ಈ ಸಮಾರೋಪದ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನಿತ್ಯ ನಾವು ಹೇಳಬಹುದಾದ 1-2 ಸುಭಾಷಿತಗಳು, 1-2 ಶ್ಲೋಕಗಳು ಅಷ್ಟು ಮಾತ್ರ ಹೇಳ್ಕೊಡ್ತೀನಿ. ಎಲ್ಲರೂ ಒಂದು ಸ್ವಲ್ಪ ಹೇಳೋಣ. ಹೇಳಿದಾಗ ನಮ್ಮ ಪಾಲ್ಗೊಳ್ಳುವಿಕೆ ಇನ್ನೂ ಚೆನ್ನಾಗಾಗತ್ತೆ. ಕೇಳ್ತಾ ಇದ್ದರೆ ಕಿವಿ ಮಾತ್ರ ಕೇಳುತ್ತೆ, 2 ನಿಮಿಷದಲ್ಲಿ ಕಣ್ಣು ಮುಚ್ಚತ್ತೆ. ಪಾಯಸ ಮತ್ತು ಹೋಳಿಗೆ ಊಟ ಬೇರೆ ಆಗಿದೆ. ಹೇಳ್ತಾ ಇದ್ದರೆ ಮನಸ್ಸು ಯೋಚನೆ ಮಾಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ಹೇಳಬೇಕು. ನಾ ಹೇಳ್ಕೊಡ್ತೀನಿ, ಹೇಳಿ. ಕರಾಗ್ರೇ ವಸತೆ ಲಕ್ಷ್ಮೀ, ಕೈ ಹೀಗಿಟ್ಕೊಳ್ಳಿ. ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ. ಭಾಳ ಸುಲಭ ಇದೆ. ಯಾರಿಗಾದ್ರೂ ಬಾಯಿಪಾಠ ಇಲ್ಲದೆ ಹೋದರೆ ಬಾಯಿಪಾಠ ಮಾಡಿ, ಎಲ್ಲಾದರೂ ಸಿಗತ್ತೆ ಇದು ಶ್ಲೋಕ. ಬೆಳಿಗ್ಗೆ ಏಳುವಾಗ ಬಲಮಗ್ಗಲಿನಿಂದ ಏಳಬೇಕು, ಎದ್ದು ಕೂತ್ಕೊಳ್ಬೇಕು. ಕೈಗಳನ್ನು ಹೀಗೆ ಉಜ್ಜಿ ಕಣ್ಣು ಮೇಲೆ ಇಟ್ಟು ಆಮೇಲೆ ಕಣ್ಣು ತೆರೆದು ಕೈ ನೋಡಿಕೊಂಡು ಇಷ್ಟನ್ನು ಹೇಳಿ. ಮೆಲ್ಲಗೆ ಮನಸ್ಸಿನಲ್ಲೇ ಹೇಳ್ಕೋಬೇಡಿ. ಎಷ್ಟು ಗಟ್ಟಿಯಾಗಿ ಹೇಳಬೇಕು ಅಂದರೆ ಅಕ್ಕಪಕ್ಕದಲ್ಲಿ ಮಲಗಿರುವವರಿಗೆ ಯಾವುದೋ ಒಳ್ಳೆ ಮಾತು ನಮ್ಮ ಕಿವಿಗೆ ಬೀಳ್ತಾ ಇದೆಯಲ್ಲ ಅಂತ ಅವರಿಗೆ ಅನ್ನಿಸ್ಬೇಕು. ಅಷ್ಟು ಗಟ್ಟಿಯಾಗಿ ಹೇಳಿದ್ರೆ ಕರಾಗ್ರೆ ಹೇಳಕ್ಕೆ ಹೋದರೆ ಮಾರನೇ ದಿವಸದಿಂದ ಮನೆಯಲ್ಲಿ ರಣಾಂಗಣ. ಇದೊಂದು. ಆ ದಾಂಪತ್ಯ ಧರ್ಮ ಇದೆಯಲ್ಲ, ಮೊದಲನೇದೇನೆ ಮಧ್ಯಾಹ್ನದ ಡಾಕ್ಟ್ರು ಹೇಳಿದ್ರು ಮತ್ತು ಅತ್ತಿಗೆಯವರು ನಮಗೆ ಹೇಳಿದ್ದಾರೆ, ಸಂಶಯ ಪಡಬಾರದು ಅಂತ.
ಸಂಶಯಾತ್ಮ ವಿನಶ್ಯತಿ. ಸಂಶಯ ಪಡ್ತಾ ಇದ್ದರೆ ವಿನಾಶ ಖಚಿತ. ಅದಕ್ಕೆ ಗಂಡ ಹೆಂಡತಿಯರ ನಡುವೆ ಪರಸ್ಪರ ಯಾವುದೇ ಕಾರಣಕ್ಕೆ ಎಂದೂ ಸಂಶಯ ಬರಬಾರದು. ಅದಕ್ಕೆ ಆದರ್ಶ ಅಂತ ಹೇಳಿದ್ರೆ ಸೀತೆಗಿಂತ ಆದರ್ಶ ಇನ್ಯಾರಿದೆ? ನೀವೆಲ್ಲರೂ SL ಭೈರಪ್ಪನವ್ರು ಬರೆದಿರುವಂಥ ಉತ್ತರಕಾಂಡ ಯಾರಾದರೂ ನೋಡಿದ್ದೀರಾ? ಯಾರಾದರೂ ಕೇಳಿದ್ದೀರಾ? ಸೀತೆಯನ್ನು ತನ್ನಲ್ಲಿ ತುಂಬಿಸಿಕೊಂಡು ಸೀತೆಯಾಗಿ ತಮ್ಮ ಅನುಭವವನ್ನು ಆ ಪುಸ್ತಕದಲ್ಲಿ ಇಷ್ಟು ಚೆನ್ನಾಗಿ ಬರೆದಿದ್ದಾರೆ. ಭೈರಪ್ಪ ಪುರುಷ ಈ ಸೀತೆಯ ಸಂವೇದನೆಗಳು ಅವ್ರಿಗೆ ಯಾಕೆ ಗೊತ್ತಾಯಿತು? ಆವಾಹನೆ ಮಾಡಿಕೊಂಡ್ರು, ತನ್ನಲ್ಲಿ ಸೀತೆಯನ್ನು ತುಂಬಿಕೊಂಡ್ರು. ಸೀತೆ ಮಾತಿಗೆ ಅಲ್ಲಿ ಹೇಳ್ತಾಳೆ, ಅನೇಕರಿಗೆ ಸಿಟ್ಟು ಬರುತ್ತೆ ರಾಮ ಸೀತೆಗೆ ಅನ್ಯಾಯ ಮಾಡದ ಅಂತ. ಆದರೆ ಸೀತೆಗೆ ಸಿಟ್ಟೇ ಬರೋದಿಲ್ಲ. ರಾಮ ಮಾಡುವುದು ಎಲ್ಲವೂ ಧರ್ಮಕ್ಕಾಗಿ, 100ಕ್ಕೆ 100ರಷ್ಟು ನಂಬಿಕೆ. ಹೀಗಾಗಿ ಸೀತಾ ಪರಿತ್ಯಾಗ ಮಾಡಿದಾಗ ದುಃಖ ಆಯಿತು, ಆದರೆ ಸಿಟ್ಟು ಬರಲಿಲ್ಲ. ಅಗ್ನಿ ಪ್ರವೇಶ ಮಾಡು ಅಂತ ಹೇಳಿದಾಗ ಆ ಕ್ಷಣದಲ್ಲಿ ಸ್ವಲ್ಪ ಮನಸ್ಸಿಗೆ ನೋವಾಯಿತು, ಆದರೆ ಇದೆಲ್ಲವೂ ಧರ್ಮಕ್ಕಾಗಿ ಮಾಡ್ತಾ ಇದ್ದಾನೆ ಅಂತ. ಇಂಥ ನಂಬಿಕೆ. ಸೊ ಗಂಡ ಮತ್ತು ಹೆಂಡತಿ ನಡುವೆ ಇಂಥ ನಂಬಿಕೆ ಒಂದು ಸಮರಸ ಸುಖಿ ಸಂತೃಪ್ತ ಬದುಕಿಗೆ ಮೂಲ ಆಧಾರ. ಇದು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದು ಮೊದಲನೇ ಧರ್ಮ. ಸಂಶಯವನ್ನು ನಾನು ಎಂದೂ ಸಹ ಪಡೋದಿಲ್ಲ. ಬೆಳಿಗ್ಗೆ ಎದ್ದು ಆ ಮಂತ್ರ ಹೇಳಿದಾಗ, ಶ್ಲೋಕ ಹೇಳಿದಾಗ ಇಡೀ ದಿನ ನಿಮಗೆ ನಿಶ್ಚಿತವಾಗಿ ಇಷ್ಟು ಲಾಭ ಆಗುತ್ತೆ. ಮಾಡಬಾರದ ಕೆಲಸಕ್ಕೆ ಕೈ ಹಾಕಿದ್ರೆ, ಅರೆ ಬೆಳಿಗ್ಗೆ ತಾನೇ ಹೇಳಿದ್ವಿ ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ, ನೆನಪಾಗತ್ತೆ. ಆಗ ಮಾಡಬಾರದ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಇದನ್ನೇ ಸಂಸ್ಕಾರ ಅಂತ ಹೇಳೋದು. ತಮಾಷೆಯಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ದೇವರು ಕೈ ಯಾಕೆ ಕೊಟ್ಟಿದ್ದಾನೆ? ಕೂತ್ ಕಡೆನೆ ಏನನ್ಸತ್ತೋ ಅದನ್ನು ಹೇಳಿ. ದೇವರು ಕೈ ಯಾಕೆ ಕೊಟ್ಟಿದ್ದಾನೆ? ಜೋರಾಗಿ ಹೇಳಿ. ಯಾಕೆ ಇಷ್ಟು ಸಂಕೋಚ ಪಡ್ತಾರೆ? ಯಾರಾದರೂ ಒಬ್ಬರಾದರೂ ಜೋರಾಗಿ ಹೇಳಿ, ಕೈ ಯಾಕೆ ಕೊಟ್ಟಿದ್ದಾನೆ? ಕೆಲಸ ಮಾಡೋದಕ್ಕೆ. ನಮ್ಮ ಕನಕಪುರದಲ್ಲಿ ಒಂದು ಗಾದೆ ಇದೆ. ಕನಕಪುರ ಅಂದರೆ ಏನೇನೋ ನೆನಪು ಮಾಡ್ಕೋಬೇಡಿ. ದೇವರು ಕೈ ಕೊಟ್ಟ ದುಡಿಯೋಕೆ ಅಂತ, ಮನುಷ್ಯ ಕೈ ಎತ್ತದ ಹೊಡೆಯೋಕೆ ಅಂತ. ಅದು ಇವತ್ತಾಗಿರೋ ವಿಕೃತಿ, ಅದು ಸಂಸ್ಕೃತಿ ಅಲ್ಲ. ಕೈ ಕೊಟ್ಟಿರೋದನ್ನೇ ಒಳ್ಳೆ ಕೆಲಸ ಮಾಡೋದಕ್ಕೆ. ಬೆಳಗ್ಗೆ ಕೈ ದರ್ಶನ ಮಾಡಿ ಅದನ್ನು ಹೇಳಿದ್ರೆ ನಿಶ್ಚಿತವಾಗಿ ಕದಿಯೋ ಕೆಲಸ ಮಾಡಿದಾಗ, ಹೊಡೆಯೋ ಕೆಲಸ ಮಾಡಿದಾಗ, ಮೋಸ ಮಾಡುವಾಗ ನೆನಪಾಗತ್ತೆ. ಆಗ 10 ಜನಗಳಲ್ಲಿ ಒಬ್ಬರಾದ್ರೂ ಆ ಮಾಡಬಾರದ ಕೆಲಸದಲ್ಲಿ ಅವರು ತೊಡಗೋದಿಲ್ಲ. ಇದಕ್ಕೆ ಸಂಸ್ಕಾರ ಅಂತ ಹೇಳೋದು. ಬಹಳ ಸುಲಭ ಇದು. ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದಾ? ನೋಡಿ, ಎರಡನೇದು, ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಈ ಕಲ್ಪನೆ ಇದೆಯಲ್ಲ, ಈ ಭೂಮಿ ವಿಷ್ಣು ಪತ್ನಿ. ಈ ಭೂಮಿ ಮಾತ್ರವಲ್ಲ, ಈ ಭೂಮಿ ಮಾತೃಭೂಮಿ. ಎರಡರಲ್ಲೂ ಅಂತರ ಇದೆಯೋ ಇಲ್ವೋ? ಭೂಮಿ ಮಾತ್ರ ಅಂದರೆ 1 ಇಂಚ್ ನೆಲಕ್ಕಾಗಿ ಜಗಳ ಆಡ್ತಾರೆ ಅಣ್ಣ ತಮ್ಮಂದರು. ಮಾತೃಭೂಮಿ ಅಂದರೆ ಎಲ್ಲರೂ ಬಲಿದಾನ ಮಾಡೋದಕ್ಕೆ ತಯಾರಾಗ್ತಾರೆ. ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಿ ಹೋದಾಗ ಇಡೀ ದೇಶದಲ್ಲಿ ಕೋಟಿ ಕೋಟಿ ಜನಗಳಿಗೆ ಆ ಸಂತೋಷದ ಅನುಭವ ಯಾಕಾಯಿತು? ಮಾತೃಭೂಮಿ ಹೋಳಾಗಿತ್ತು, ಮಾತೃಭೂಮಿ ಒಂದಾಗೋಯ್ತಲ್ಲ, ಎಷ್ಟು ಸಂತೋಷ ಆಯಿತು. ಈ ದೇಶದ ಮೂಲ ನಂಬಿಕೆ ಅದು. ಬೆಳಿಗ್ಗೆ ಏಳುವಾಗ ಇದನ್ನು ಹೇಳಬಹುದಾ ನಾವು? ಸಮುದ್ರ ವಸನೆ ದೇವಿ ಪರ್ವತ ಸ್ತನಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ನಾನು ಕಾಲಿಂದ ನಿನ್ನನ್ನು ತುಳಿತಾ ಇದ್ದೀನಿ, ದಯವಿಟ್ಟು ಕ್ಷಮಿಸು.
ಅಂದರೆ ಎಂಥ ಒಂದು ಮಾತೃಭಕ್ತಿಯ ಭಾವ ಇದರಿಂದ ಬೆಳೆಯುತ್ತೆ. ಇನ್ನು ಮೂರನೇದಾಗ ಒಂದು ಹೇಳ್ಕೊಡ್ತೀನಿ, ಎಲ್ಲರೂ ಹೇಳಿ. ಮಾತಾ ಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರಃ ಬಾಂಧವಾಃ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಇದು ಭಾರತದ್ದೇ ನಂಬಿಕೆ ಮತ್ತು ನಡವಳಿಕೆ. ಫಾರಿನ್ ಕಂಟ್ರಿ ಅನ್ನೋದು ಭಾರತದಲ್ಲಿ ಮೊದಲಿಂದನೂ ಇಲ್ಲ. ನಾವು ಇಡೀ ವಿಶ್ವ ಒಂದು ಕುಟುಂಬ ಅಂತ ಹೇಳಿದ್ದಕ್ಕಾಗಿ ಯಾವುದೂ ನಮಗೆ ವಿದೇಶ ಅಲ್ಲ. ಯಾರ್ಯಾರು ಪಾರ್ವತಿಯಲ್ಲಿ ತಾಯಿಯನ್ನು ಕಾಣ್ತಾರೋ, ಪರಮೇಶ್ವರನಲ್ಲಿ ತಂದೆಯನ್ನು ಕಾಣ್ತಾರೋ, ಅವರೆಲ್ಲರೂ ನಮ್ಮ ಬಾಂಧವರು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು. ಅಂದ ಮೇಲೆ ಮೂರು ಲೋಕವೂ ನಮಗೆ ಸ್ವದೇಶ. ಬರೀ ಅಮೆರಿಕ, ರಷ್ಯಾ, ಭಾರತ ಅಲ್ಲ, ಪಾತಾಳ, ಭೂಲೋಕ, ಸ್ವರ್ಗ ಇದ್ದರೆ ಈ ಮೂರೂ ಲೋಕಗಳು ಸಹ ನಮಗೆ ಸ್ವದೇಶ ಇದ್ದಾಗೆ. ಎಂಥ ಸಂಸ್ಕಾರ ಅಲ್ವಾ. ಅದಕ್ಕೆ ನಮ್ಮ ಹಿಂದೂಗಳು ಯಾವ್ಯಾವ ವಿದೇಶದಲ್ಲಿದ್ದಾರೋ ಯಾರೂ ಸಹ ಆ ದೇಶಕ್ಕೆ ಶಾಪ ಆಗಿಲ್ಲ, ಹೊರೆ ಆಗಿಲ್ಲ. ಆ ದೇಶಕ್ಕೆ ಹೊರ. ಅಮೆರಿಕದಲ್ಲಿರ್ತಕ್ಕಂಥ ಭಾರತೀಯರು ಅಮೆರಿಕವನ್ನು ಶ್ರೀಮಂತಗೊಳಿಸ್ತಾ ಇದ್ದಾರೆ, ಅಮೆರಿಕದಲ್ಲಿ ಉಗ್ರವಾದವನ್ನು ಹರಡ್ತಾ ಇಲ್ಲ. ಹಿಂದೂಗಳ ಗುಣವೇ ಇದು. ಯಾವ ಭೂಮಿಯಲ್ಲಿದ್ದೀವಿ ಅದು ನಮ್ಮ ದೇಶ, ಆ ಪ್ರಕಾರ ನಡ್ಕೊಳ್ಬೇಕು. ಸ್ವದೇಶೋ ಭುವನತ್ರಯಂ, ಇದು ನಮಗೆಲ್ಲರಿಗೂ ಅನ್ನಿಸ್ಬೇಕಲ್ವಾ. ಅದಕ್ಕಾಗಿ ಇದೊಂದು ಶ್ಲೋಕವನ್ನು ನಾವು ಬಾಯಿಪಾಠ ಮಾಡಬಹುದಾ? ಇನ್ನೊಂದು ಎರಡು ಹೇಳ್ಕೊಡ್ತೀನಿ ಅಷ್ಟೇ, ಜಾಸ್ತಿ ಇಲ್ಲ. ಓಂ ತ್ರ್ಯಂಬಕಂ ಯಜಾಮಹೇ ಹೇಳಿ. ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಮೃತ್ಯುಂಜಯ ಅನ್ನೋ ಹೆಸರು ಜಗತ್ತಿನಲ್ಲಿ ಕೇವಲ ಭಾರತದಲ್ಲಿ ಸಿಗೋದು ನಿಮಗೆ. ಮೃತ್ಯುಂಜಯ ಅಂತ ಹೆಸರಿಡ್ತೀವಲ್ಲ, ಮೃತ್ಯುಂಜಯನ ಕಲ್ಪನೆಯೂ ಅಷ್ಟೇ. ಮೃತ್ಯುಂಜಯ ಅಂದರೆ ಮೃತ್ಯುನೇ ಇಲ್ಲ ಅಂತಲ್ಲ, ಅಪಮೃತ್ಯುಗೆ ಬಲಿಯಾಗಬಾರದು. ಜೀವನದಲ್ಲಿ ಆಸೆಯನ್ನು ಕಳ್ಕೊಂಡು ಹತಾಶನಾಗಿ ಆತ್ಮಹತ್ಯೆ ಮಾಡಿಕೊಳ್ಬಾರ್ದು, ಪಾಪ. ಆಮೇಲೆ ಇನ್ನೊಬ್ಬರ ಹತ್ಯೆಗೆ ಒಳಗಾಗುವಂಥ ದುರ್ಮರಣ ನಮಗೆ ಬರಬಾರದು. ಕಾಯಿಲೆ ಬಂದು ಸಾಯೋದು, ಆ ಮರಣನೂ ಬರಬಾರದು. ಮತ್ತು ಅಸಮಯವಾದಂಥ ಮರಣ ಬಂದುಬಿಡುತ್ತಲ್ಲ, 25 ವರ್ಷಕ್ಕೆ, 30 ವರ್ಷಕ್ಕೆ, 40 ವರ್ಷಕ್ಕೆ, ಅದೂ ಬರಬಾರದು. ಇವುಗಳಿಂದ ಬಚಾವಾಗಿ ದೇವರು ಕೊಟ್ಟಷ್ಟು ಜೀವನ ಯಾತ್ರೆ ಇದೆಯಲ್ಲ, ಸ್ವತಂತ್ರವಾಗಿ ಅಂದರೆ ಸ್ವಾವಲಂಬಿಯಾಗಿ ಬದುಕಬೇಕು. ಜೀವನದ ಅಂತ್ಯ ಬಂದೇ ಬರುತ್ತೆ. ಅದು ಹೇಗೆ ಬರಬೇಕು? ಸೌತೆಕಾಯಿ ಹಣ್ಣಾದ ಮೇಲೆ ಅದರ ಕೊಂಡಿಯಿಂದ ತಾನಾಗಿಯೇ ಕಳಚ್ಕೊಂಡು ಬೀಳುತ್ತೆ. ಗಿಡದಲ್ಲಿ ಬಿಟ್ಟಿರುವ ಪಪ್ಪಾಯ ಹಣ್ಣು ಪೂರ್ತಿ ಹಣ್ಣಾದ್ಮೇಲೆ ಸುಮ್ಮನೆ ಮುಟ್ಟಿದ್ರೆ ಸಾಕು, ನಿಮ್ಮ ಕೈಗೆ ಬರುತ್ತೆ. ಆ ಥರ ಮುಕ್ತಿ ನಮಗೆ ಸಿಗಬೇಕು. ಅಂಥವರು ಮೃತ್ಯುಂಜಯರು. ಸೊ ಅಂಥ ಬದುಕು ನಮ್ಮದಾಗಬೇಕು. ಹೊರಗಡೆ ಎಲ್ಲ ಹ್ಯಾಪಿ ಬರ್ತ್ಡೇ ಅಂದರೆ 100 ವರ್ಷ ಬದುಕ್ರಿ. 100 ವರ್ಷ ಯಾಕೆ ಬದುಕಬೇಕು? ಮತ್ತು 100 ವರ್ಷ ಹೇಗೆ ಬದುಕಬೇಕು? ನಮ್ಮ ಕೈಲಿ ಇಲ್ಲ ಅದು. ಆದರೆ ಎಷ್ಟು ವರ್ಷ ಬದುಕಬಹುದು ಅಂತ ದೇವರ ಅವಕಾಶ ಕೊಟ್ಟಿದ್ದಾನೋ ಆ ರೀತಿ ಬದುಕುವಂಥ ಜವಾಬ್ದಾರಿ ನಮ್ಮದು. ಆ ದೃಷ್ಟಿಯಿಂದ ನಮ್ಮ ಜೀವನ ಶೈಲಿ, ನಮ್ಮ ರೀತಿ ನೀತಿಗಳು ಇದನ್ನೆಲ್ಲ ನಾವು ರೂಢಿಸಿಕೊಳ್ಳಬೇಕು. ಸೊ ಅಂಥ ಒಂದು ಸಹಜವಾದ ಅಂತ್ಯ ನನ್ನ ಜೀವನಕ್ಕೆ ಬರಬಹುದೇ ವಿನಃ ಈ ಅಸಹಜವಾದ್ದು ಬಾರದೇ ಇರಲಿ. ಇದಕ್ಕೇನೆ ಮೃತ್ಯುಂಜಯತ್ವ ಅಂತ ಹೇಳೋದು. ಹಾಗೆ ನಮ್ಮ ಜೀವನದಲ್ಲಿ ಮೃತ್ಯುಂಜಯತ್ವ ನಮಗೆ ಬರಬೇಕು.
ಪರಮೇಶ್ವರನನ್ನು ಇದಕ್ಕೆ ಯಾಕೆ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿದ್ರೆ, ವಿಷವನ್ನು ಕುಡಿದ ನಂತರವೂ ಅವನು ವಿಷಕಂಠನಾದ, ನೀಲಕಂಠನಾದ, ನಂಜನ್ನು ಕುಡಿದು ನಂಜುಂಡನಾದ, ಅಂದರೆ ಮೃತ್ಯುವನ್ನು ಗೆದ್ದವನು ಅಂತ. ಸೊ ಮಹಾಶಿವರಾತ್ರಿ ದಿವಸ ನಾವು ಹಬ್ಬ ಆಚರಣೆ ಮಾಡಲೇಬೇಕು. ಆವಾಗ ಈ ಒಂದು ಕಾಮನೆಯನ್ನು ನಾವು ಮಾಡಬೇಕು, ನಮ್ಮ ಜೀವನ ನಿರೋಗಿಯಾಗಿ ಇರಬೇಕು. ಇನ್ನು ಒಂದೇ ಒಂದು ಶ್ಲೋಕ ಹೇಳ್ಬಿಡ್ತೀನಿ, ಎಲ್ಲರೂ ಹೇಳಿ. ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ವೃಕೋದರಂ. ಆಮೇಲೆ ಏನು ಹೇಳಿ ಯಾರಾದರೂ? ಶಯನೇಯ ಪಠೇನ್ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ. ರಾತ್ರಿ ದುಸ್ವಪ್ನ ಬೀಳಬಾರದು, ಒಳ್ಳೆ ನಿದ್ದೆ ಬರಬೇಕು. ಅದಕ್ಕೆ ಮಲಗುವ ಮೊದಲು ಆ ಕೊನೆಯ ಸೀರಿಯಲ್ ನೋಡಿ, ಯಾವುದೋ ಹುಡುಗಿಗೆ ಯಾವುದೋ ಹುಡುಗ ಅನ್ಯಾಯ ಮಾಡ್ತಾನೆ, ಇನ್ಯಾರೋ ಹತ್ಯೆ ಮಾಡಿದ್ರು, ಇನ್ಯಾರೋ ಆತ್ಮಹತ್ಯೆ ಮಾಡಿಕೊಂಡು ನೀವು ಮಲಗಿದರೆ ನಿಮಗೆ ದುಸ್ವಪ್ನ ಬೀಳದೆ ಇನ್ನೇನು? ಮಲಗುವಾಗ ಮನಸ್ಸಿನಲ್ಲಿ ಏನು ಇರಬೇಕು? ಎಷ್ಟು ಚೆನ್ನಾಗಿದೆ. ರಾಮ, ಸ್ಕಂದ, ಹನುಮಂತ, ವೈನತೇಯ ಅಂದರೆ ಗರುಡ, ವೃಕೋದರ, ಭೀಮ, ಇಷ್ಟು ಜನನ್ನ ಸ್ಮರಣೆ ಮಾಡಿ ಆಮೇಲೆ ಶಾಂತಿಯಾಗಿ ಮಲಕ್ಕೊಳ್ಳಿ. ಆಗ ಒಳ್ಳೆ ನಿದ್ರೆ ಬಂದರೆ ಮರುದಿನ ಎಂಥ ಲವಲವಿಕೆ ಇರುತ್ತೆ. ಒಳ್ಳೆ ನಿದ್ರೆನೂ ನಮಗೊಂದು ಟಾನಿಕ್ಕು. ಕುಂಭಕರ್ಣನ ನಿದ್ರೆ ಅಲ್ಲ, ಒಳ್ಳೆ ನಿದ್ರೆ, ಶಾಂತಿಯಾಗಿ ತನ್ನಷ್ಟಕ್ಕೆ ಅಲ್ಲಿ ಹಕ್ಕಿಗಳು ಚಿಲಿಪಿಲಿಗುಟ್ಟುವಾಗ ನಮಗೆ ಎಚ್ಚರ ಆಗಬೇಕು, ಆನಂದವಾಗಿ ಹೇಳಬೇಕು. ಒಬ್ಬರಾದರೂ ಇದ್ದೀರಾ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಸಂತೋಷವಾಗಿ ಹೇಳ್ತೀನಿ ಅಂತ ಕೈ ಎತ್ತಬೇಡಿ. 4 ಜನ ಕೈ ಎತ್ತಿದ್ರೆ ಉಳಿದವ್ರಿಗೆ ನಿನ್ನ ಜೀವನ ನನಗೆ ಗೊತ್ತಿಲ್ವಾ, ಅವರು ಕೈ ಎತ್ತುತ್ತಾರೆ. ಆಮೇಲೆ ನೋಡಿ, ಈ ಬಗ್ಗೆ ನೀವು ವಿಚಾರ ಮಾಡಿ ಅಷ್ಟೇ. ಸೊ ಇಷ್ಟು ಶ್ಲೋಕಗಳು ಮಾತ್ರ ಹೇಳ್ಕೊಟ್ಟಿದ್ದೀನಿ. ಒಂದು 2-3 ಆದರೂ ಬಾಯ್ಪಾಠ ಮಾಡಿ ನಿತ್ಯ ಹೇಳುವಂಥ ಅಭ್ಯಾಸ ಮಾಡಬಹುದಾ? ಇನ್ನು ಕನ್ನಡದ್ದೊಂದು ಹೇಳಿಬಿಡ್ತೀನಿ. ನಮ್ಮ ಮನೆ ನಮಗೆ ಮಾತ್ರ ಮನೆ ಆಗಬಾರದು. ನಾವು ಮಾತ್ರ ಹೇಳಿರೋದು ಮಾತೃದೇವೋಭವ ಪಿತೃದೇವೋಭವ, ಇದೆರಡರ ಹೊರತಾಗಿ ಆಚಾರ್ಯ ದೇವೋಭವ. ನಮ್ಮನೆಯವರಲ್ಲ ಅವರು. ಅತಿಥಿ ದೇವೋಭವ, ಇಕ್ಕಿದ್ದಾಗೆ ಮನೆಗೆ ಬಂದವನು ಅತಿಥಿ, ದೇವರು. ರಾಷ್ಟ್ರ ದೇವೋಭವ. ಅಂದಮೇಲೆ ನಮ್ಮ ಮನೆಯಲ್ಲಿ ಎಲ್ಲ ಜಾತಿಯವರಿಗೆ ಸಂತೋಷಕರವಾಗಿ ಸ್ವಾಗತ ಮಾಡುವಂತೆ ಇರಬೇಕು. ಅಸ್ಪೃಶ್ಯತೆ ವಿರುದ್ಧವಾಗಿ ಏನು ಕಾನೂನು ಮಾಡಿದ್ದೆ, ಏನು ಎಲ್ಲರೂ ಭಾಷಣಗಳು ಬಿಗದದ್ದೇನೆ. ಆ ಪಾವಗಡ ತಾಲೂಕಿನಲ್ಲಿ ಗೊಲ್ರಹಟ್ಟಿನಲ್ಲಿ ನಮ್ಮ MP ನಾರಾಯಣ ಸ್ವಾಮಿ, ಅವನು ದಲಿತ MP ಆಗಿದ್ದಾನೆ. ಆದರೆ ಅವನನ್ನು ಆ ಗೊಲ್ರಹಟ್ಟಿಯವರು ಒಳಗಡೆ ಬಿಡಲಿಲ್ಲ. ಇದು ಬಹಳ ದೊಡ್ಡ ಸುದ್ದಿ ಆಗಬಹುದಾಗಿತ್ತು, ಯಾಕೋ ಆಗಲೇ ಇಲ್ಲ. ಯಾಕೆ ಆಗಲಿಲ್ಲ ಅಂದರೆ ನಾರಾಯಣ ಸ್ವಾಮಿ ಕಾರಣ. ಅವ ಸಂಘದಲ್ಲಿ ಬೆಳೆದಂಥವನು. ಇದನ್ನೇ ನಿಮಿತ್ತ ಮಾಡಿಕೊಂಡು ಜಗಳ ಮಾಡೋಕ್ಕೆ ಹೋಗಲಿಲ್ಲ ಅವನು, ಅಲ್ಲಿ ಹೋಗಲಿಲ್ಲ ಅಷ್ಟೇ. ಆಮೇಲೆ ಅವರಿಗೆ ಅನ್ನಿಸ್ತು. ಆಮೇಲೆ ಅವರು ಕ್ಷಮಾಪಣೆ ಕೇಳಿದ್ರು, ಇವರನ್ನು ಕರೆದ್ರು. ಈಗ ಇವರು ಹೋಗ್ತಾ ಇದ್ದಾರೆ ಅಲ್ಲಿಗೆ. ಆ ಗ್ರಾಮದಲ್ಲಿ ಇರ್ತಕ್ಕಂಥ ಕೊರತೆಗಳನ್ನು ಗುರುತಿಸಿ ಅದನ್ನೆಲ್ಲ ಭರ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಂಘದ ಸ್ವಯಂ ಸೇವಕನಾದದ್ದರಿಂದ ಅವನು ಹೀಗೆ ನಡ್ಕೊಂಡ. ನಮ್ಮ ಮನೆ ದೇವರು ಎಲ್ಲ ಕಡೆನೂ ಇದ್ದಾನೆ ಅಂತ ಹೇಳ್ತಕ್ಕಂಥ ನಮ್ಮ ಮನೆ ದೇವಾಲಯ ಅಲ್ವಾ? ಇಲ್ಲಿ ಯಾವ ಜಾತಿಯವರು ಬಂದರೂ ಸಂತೋಷವಾಗಿ ಸ್ವಾಗತ ಮಾಡಬೇಕು. ಅದಕ್ಕಾಗಿ ಕನ್ನಡದಲ್ಲಿ ಒಬ್ಬರು ಸಂತರು ಬಹಳ ಒಳ್ಳೆ ಮಾತು ಹೇಳಿದ್ದಾರೆ, ಅದನ್ನು ಹೇಳ್ಕೊಡ್ತೀನಿ, ಅದೊಂದು ಹೇಳಿಬಿಡಿ ಅಷ್ಟೇ. ದೇವರಿಗಂತೂ ಜಾತಿ ಇಲ್ಲ, ಭಕುತರಿಗಂತೂ ಇಲ್ಲ, ಜಾತಿ ಭೇದದ ಸುಳಿವಿಗೆ ಸಿಲುಕಿ ಮುಳುಗದಿರೋ ಮನುಜ, ಕಬೀರ ಮುಳುಗದಿರೋ ಮನುಜ.
ನವದಂಪತಿ ಸಮಾವೇಶಕ್ಕೆ ಬಂದವ್ರಿಗೆ ಇನ್ನೇನು ಮರ್ತೋದು ಇದು ಮರಿಬಾರ್ದು. ನಮ್ಮ ರಾಷ್ಟ್ರ ಒಂದು ಕುಟುಂಬ ಅಂತಂದಮೇಲೆ ನನ್ನ ಮನೆಯಲ್ಲಿ ಎಲ್ಲ ಜಾತಿಯವ್ರನ್ನೂ ಸಂತೋಷವಾಗಿ ನಾನು ಬರಮಾಡಿಕೊಳ್ಳಬೇಕು. ಅದಕ್ಕಾಗಿ ಮನೆಯಲ್ಲಿ ಯಾವಾಗಲಾದರೂ ಹಬ್ಬ ಉತ್ಸವ ಆಗ್ತಾನೇ ಇರುತ್ತೆ. ವರ್ಷದಲ್ಲಿ ಒಮ್ಮೆ ಆದ್ರೂ ನಮ್ಮ ಸುತ್ತಮುತ್ತಲು ವಾಸ ಮಾಡ್ತಕ್ಕಂಥ ಎಲ್ಲ ಮನೆಗಳವರನ್ನು ನಾವು ಆಮಂತ್ರಣ ಕೊಟ್ಟು ಕರಿಬೇಕು. ನಮ್ಮ ಮನೆಗೆ ಬನ್ನಿ, ದೇವರ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ. ಇಂಥ ಒಂದು ವ್ರತ ಇದೆ, ದೇವರ ಪ್ರಸಾದ ತೆಗೆದುಕೊಂಡು ಹೋಗಿ. ಅಕಸ್ಮಾತ್ ಯಾರಾದರೂ ಬರದೇ ಹೋದರೆ ಅವರ ಮನೆಯನ್ನು ಗುರುಸಿ ಬರಬೇಕು. ಈಗ ನಮ್ಮ ಮನೆಯಲ್ಲಿ ಎಲ್ಲ ಹಿಂದೂಗಳು ಪ್ರವೇಶ ಮಾಡೋದಕ್ಕೆ ಎಲ್ಲರಿಗೂ ಸಂತೋಷ ಆಗಬೇಕು, ಬರಮಾಡ್ಕೊಳ್ಳೋಕ್ಕೆ ನಮಗೂ ಸಂತೋಷ ಆಗಬೇಕು. ಆಗ ನಮ್ಮ ಮನೆ ಒಂದು ಸಾರ್ಥಕವಾದ ಮನೆ ಆಗುತ್ತೆ. ಇಲ್ಲದೇ ಯಾರ್ದೋ ಸ್ವಾರ್ಥಿಗಳ ಒಂದು ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗೋ ಏನೋ ಆಗಿಬಿಡುತ್ತೆ ಅಷ್ಟೇ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಇನ್ನೊಂದೆರಡು ಮೂರು ವಿಷಯಗಳು. ಯಾವುದೋ ಸಂದರ್ಭದಲ್ಲಿ ಯಾರೋ ಮಾತಾಡ್ತಾ ಮೇಡಮ್ ಅಂತ ಹೇಳಿದ್ರು. ಇದೆಲ್ಲ ಪಶ್ಚಿಮದ ಅಭ್ಯಾಸಗಳು. ನಾವು ಎಷ್ಟು ಆತ್ಮೀಯವಾಗಿ ಅತ್ತಿಗೆ ಅಂತ ಹೇಳ್ತೀವಿ, ಮೇಡಮ್ ಬನ್ನಿ ಅಂತ ಅವ್ರಿಗೆ ಹೇಳಲಿಲ್ಲ ನಾವು, ಅತ್ತಿಗೆ ಅಂತನ್ವು. ಆ ಅತ್ತಿಗೆ ಅಂದಾಗ ಏನೊಂದು ಭಾವನೆ ಬರುತ್ತಲ್ಲ, ಭಾವಬಂಧನ. ಮೇಡಮ್ ಬರುತ್ತಾ? ಅದು ಬರೋದಿಲ್ಲ. ಸರ್ ಬರುತ್ತಾ? ಇಲ್ಲ. ಅಣ್ಣ ಅವರೇ ಏನು ಭಾವನೆ ಬರುತ್ತೆ. ಅಜ್ಜ ಅಂಕಲ್ ಅಂತ ಹೇಳ್ದ ಒಬ್ಬ ಹುಡುಗ ನನಗೆ. ನಾನು ಹೇಳಿದೆ, ನೀನು ಅಂಕಲ್ ಅಂತಂದರೆ ನನಗೇನು ಅನ್ನೋದೇ ಅರ್ಥ ಆಗಲ್ಲಪ್ಪ, ನೀನು ಅಜ್ಜ ಅಂತ ಹೇಳೋ ಮಗನೇ, ಆಗ ನಂಗೆ ತುಂಬ ಸಂತೋಷ ಆಗುತ್ತೆ ಅಂತ. ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಆ ಬಾಲಕ ಹೋಗ್ಬೇಕಾರೆ ಅಜ್ಜ ನಮ್ಮ ಮನೆಗೆ ಬನ್ನಿಯಿಂದ ಏನು ಆನಂದ ಆಯಿತು ನನಗೆ. ನಮ್ಮ ಸಂಬಂಧ ಸೂಚಕ ಶಬ್ದಗಳಿದೆಯಲ್ಲ, ನಮ್ಮ ಭಾಷೆಯಲ್ಲಿ ಇರೋಷ್ಟು ಉತ್ತಮವಾದ ಭಾವನೆ, ಸಂದೇಶ, ಅರ್ಥ ಇರೋ ಶಬ್ದ ಇನ್ಯಾವ ಭಾಷೆಯಲ್ಲಿ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಇಂಗ್ಲೀಷ್ನಲ್ಲಂತೂ ಇಲ್ಲ. ಇಂಗ್ಲೀಷ್ನಲ್ಲಿ ಫಾದರ್ ಇನ್ ಲಾ, ಮದರ್ ಇನ್ ಲಾ, ಬ್ರದರ್ ಇನ್ ಲಾ, ಸಿಸ್ಟರ್ ಇನ್ ಲಾ, ಸನ್ ಇನ್ ಲಾ, ಡಾಟರ್ ಇನ್ ಲಾ, ಅಂಕಲ್, ಮೆಟರ್ನಲ್ ಅಂಕಲ್. ಇದೆಲ್ಲ ಯಾತಕ್ಕೆ? ನಮ್ಮಲ್ಲಿ ಪ್ರತಿಯೊಂದು ಸಂಬಂಧಕ್ಕೂ ಸ್ವತಂತ್ರವಾದಂಥ ಶಬ್ದ ಇದೆ. ನಿಮ್ಮನ್ನು ಪರೀಕ್ಷೆ ಮಾಡ್ತೀನಿ, ಒಬ್ಬರಾದರೂ ಹೇಳಿ ನೋಡೋಣ. ಅಣ್ಣನ ಹೆಂಡತಿಯನ್ನು ಏನಂತ ಕರಿತೀವಿ? ಅದಕ್ಕೆ ಸುಲಭವಾದ ಕೇಳಿದೆ ನಾನು, ಎಲ್ಲರಿಗೂ ಹೇಳೋದಕ್ಕೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು. ಆ ಅತ್ತಿಗೆ ಇರ್ತಾಳಲ್ಲ, ಅವಳಿಗೆ ಗಂಡನ ತಮ್ಮ ಏನಾಗಬೇಕು? ಮೈದನ ಆಗಬೇಕು. ಅಣ್ಣ ತಮ್ಮಂದರು ಇದ್ದಾರೆ ಇಬ್ಬರು, ಅವರ ಹೆಂಡತಿಯರು ಪರಸ್ಪರ ಏನು ಅಲ್ಲ, ಸಂಬಂಧ ಏನು ಇಲ್ವಾ? ಅಕ್ಕ ತಂಗಿ ಅಂತಾರೆ. ಇಲ್ಲಿ ಓರಗಿತ್ತಿ ಅನ್ನೋ ಶಬ್ದ ಇಲ್ವಾ? ಓರಗಿತ್ತಿ. ಪ್ರತಿಯೊಂದಕ್ಕೂ ಒಂದೊಂದು ಶಬ್ದ ಇದೆ. ಅದಕ್ಕೆ ನಾನು ಕೈ ಮುಗಿದು ಕೇಳ್ಕೊತೀನಿ, ನವದಂಪತಿ ಸಮಾವೇಶಕ್ಕೆ ಬಂದವರು ಯಾರನ್ನು ಅಂಕಲ್ ಆಂಟಿ ಇದು ಹೇಳಕ್ಕೆ ಹೋಗಬಾರ್ದು. ಅಜ್ಜ, ಕಾಕ, ಮಾಮ, ಅಣ್ಣ, ಚಿಕ್ಕವನಾದರೆ ತಮ್ಮ, ಮಗ, ಹಾಗೇನೆ ಮಹಿಳೆಯರಿಗೆ ಈ ರೀತಿ ಸಂಬೋಧನೆ ಮಾಡೋಕ್ಕೆ ಶುರು ಮಾಡೋಣ. ಆಗ ನಿಮ್ಮ ಓಣಿಯಲ್ಲಿ ಇರ್ತಕ್ಕಂಥ ಉಳಿದವ್ರಿಗೆಲ್ಲ ಇವ್ರು ನಮ್ಮ ಹಾಗಿಲ್ವಲ್ಲ ಅಂದರೆ ನಮ್ಮ ಬಗ್ಗೆ ಗೌರವ ಹೆಚ್ಚಾಗುತ್ತೆ. ಆಂಟಿ ಇದ್ದಾರಾ, ಅಂಕಲ್ ಇದ್ದಾರಾ, ಬಿಡಬೇಕದನ್ನು. ಹಿಂದೂಸ್ಥಾನದಲ್ಲಿ ಹುಟ್ಟಿದ್ದೀವಿ, ಹಿಂದೂ ಕುಟುಂಬ ನಮ್ಮದು. ಆ ಹಿಂದೂ ಸಂಬಂಧಗಳಿದೆಯಲ್ಲ ಅದನ್ನು ಮರಿಬಾರ್ದು. ಇನ್ನೊಂದು, ಮನೆಯಲ್ಲಿ ಹಬ್ಬಗಳನ್ನು ಆಚರಿಸಬೇಕು, ಆದರೆ ಭಾರತೀಯ ಪದ್ಧತಿಯೊಳಗೆ ಆಚರಿಸಬೇಕು. ಜನ್ಮದಿನ ಆಚರಿಸುವಾಗ ದೀಪ ಹೊತ್ತಿಸ್ಬೇಕು, ದೀಪ ಹಾರಿಸಬಾರ್ದು. ಕೇಕ್ ಕಟ್ ಮಾಡಬಾರ್ದು, ಕೇಕನ್ನು ತರಲೇಬಾರ್ದು. ನಮ್ಮ ದೇಶದ ಅಲ್ವೇ ಅಲ್ಲ. ರವೆ ಉಂಡೆ ಮಾಡಿ, ಪಾಯಸ ಮಾಡಿ, ಲಡ್ಡು ಮಾಡಿ, ಕೇಕ್ ತರಬೇಡಿ. ಮತ್ತು ಇದನ್ನು 4 ಮನೆಗಳಿಗೆ ಹಂಚಿ ಬರಬೇಕು. ನಮ್ಮ ಹುಡುಗನ ಜನ್ಮದಿನ ಹಂಚಿ ಬರಬೇಕು. ಜನ್ಮದಿನದ ದಿವಸ 3 ಕೆಲಸ ಮಾಡಬೇಕು. ನಾವೆಲ್ಲರೂ ನಮ್ಮ ಜನ್ಮದಿನವನ್ನು ಆಚರಿಸ್ಬೇಕು. ಹೆಂಡತಿ ಗಂಡನಿಗೆ ಮೈ ಡಿಯರ್ ಹಸ್ಬೆಂಡ್, ದಿಸ್ ಈಸ್ ಮೈ ಗಿಫ್ಟ್ ಟು ಮೀ, ಟು ಯು ಅಲ್ಲ, ದಿಸ್ ಈಸ್ ಮೈ ಗಿಫ್ಟ್. ಅದೆಲ್ಲ ಆ ಕಡೆ ಪದ್ಧತಿದು. ಇಲ್ಲಿ ದಾನ ಮಾಡಬೇಕು. ದೇಶಕ್ಕಾಗಿ, ಸಮಾಜಕ್ಕಾಗಿ, ಊರಿಗಾಗಿ ದಾನ ಮಾಡಬೇಕು.
ದಾನ ಮಾಡುವುದರಲ್ಲಿ ಇರತಕ್ಕಂಥ ಒಂದು ಸಂತೋಷ ಗಿಫ್ಟ್ ತೆಗೆದುಕೊಳ್ಳೋದ್ರೊಳಗೆ ಇರೋದಿಲ್ಲ. ದಾನ ಮಾಡಾಗ ಜೀವನದಲ್ಲೊಂದು ಸಾರ್ಥಕತೆ, ಧನ್ಯತೆಯ ಭಾವ ಬರುತ್ತೆ. ಅದಕ್ಕೆ ದಾನ ಮಾಡಬೇಕು, ಗಿಫ್ಟ್ ತಗೋಬಾರ್ದು. ಹಿರಿಯರನ್ನ ಕೃತಜ್ಞತೆಯಿಂದ ಸ್ಮರಣೆ ಮಾಡಿಕೊಳ್ಬೇಕು, ನಮಸ್ಕಾರ ಮಾಡಬೇಕು. ದೇವರಿಗೆ ಕೃತಜ್ಞತೆಯಿಂದ ನಮಸ್ಕಾರ ಮಾಡಬೇಕು, ಅವನಿದ್ದದ್ರಿಂದ ನಾವಿನ್ನೂ ಇದ್ದೀವಿ ಅಂತ. ಮತ್ತು ಬರುವ ವರ್ಷಕ್ಕೆ ಏನಾದರೂ ಒಂದು ಒಳ್ಳೆ ಕಾರ್ಯ ಮಾಡ್ತೀನಿ ಅಂತ ಸಂಕಲ್ಪ ಮಾಡಬೇಕು. ಭಾಳ ದೊಡ್ಡ ಕಾರ್ಯಗಳಲ್ಲ, ಬರುವ ವರ್ಷ ಪ್ರತಿನಿತ್ಯವೂ ನಾನು ತಪ್ಪದೆ ಓಂಕಾರ ಹೇಳ್ತೀನಿ, ಇದೊಂದು ಸಂಕಲ್ಪ. ಬರುವ ವರ್ಷದಲ್ಲಿ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ತುಳಸಿ ಗಿಡಕ್ಕೆ ಪೂಜೆ ಮಾಡ್ತೀನಿ, ನಮ್ಮ ಮನೆಯಲ್ಲಿ ಕಸ ಹೊಡೆಯೋದ್ರಲ್ಲಿ ನಾನೂ ಸಹ ಸಹಾಯ ಮಾಡ್ತೀನಿ. ಎಷ್ಟು ಕೆಲಸಗಳನ್ನು ಮಾಡ್ಬೋದು, ಸಣ್ಣ ಪುಟ್ಟ ಕೆಲಸಗಳು. ಹೀಗೆ ಜನ್ಮದಿನದ ದಿವಸ ಭಾರತೀಯ ಪದ್ಧತಿಯೊಳಗೆ ಆಚರಿಸಿ ಕೃತಜ್ಞತೆ, ದಾನ ಮತ್ತು ಸಂಕಲ್ಪ ಇದು ಮೂರು ನಮ್ಮಲ್ಲಿ ಇರಲಿ. ಯಾವುದೇ ಹಬ್ಬ ಆಚರಿಸುವಾಗ ಅದರ ಅರ್ಥ ತಿಳ್ಕೊಂಡು ಮಕ್ಕಳಿಗೂ ಹೇಳಬೇಕು, ಮನೆಯಲ್ಲಿರೋರಿಗೆ ತಿಳಿಸ್ಬೇಕು. ಅಷ್ಟು ನೀವು ತಿಳ್ಕೋಬೇಕು. ಸುಮ್ಮನೆ ಕೇಳ್ತೀನಿ ಹೇಳಿ ನೋಡೋಣ, ದೀಪಾವಳಿ ಹಬ್ಬದ ದಿವಸ ದೀಪ ಯಾಕೆ ಹೊತ್ತಿಸ್ಬೇಕು? ಕಾರ್ತೀಕ ಮಾಸದಲ್ಲಿ ದೀಪಾವಳಿ ಬರುತ್ತೆ, ದೀಪಾವಳಿ ದಿವಸ ದೀಪ ಹೊತ್ತಿಸ್ತೀವಿ, ಯಾಕೆ? ಯಾರಿಗಾದ್ರೂ ಗೊತ್ತಿದ್ರೆ ಗಟ್ಟಿಯಾಗಿ ಹೇಳಿ. ನರಕಾಸುರನನ್ನ ಕೃಷ್ಣ ಸಂಹಾರ ಮಾಡ್ದ, ಯಾಕೆ? 16,000 ಹೆಣ್ಣು ಮಕ್ಕಳನ್ನ ತನ್ನ ಅಂತಃಪುರದಲ್ಲಿ ಸೆರೆಯಲ್ಲಿಟ್ಟಿದ್ದ. ಈ 16,000 ಹೆಣ್ಣು ಮಕ್ಕಳಿಗೆ ಮುಕ್ತಿ ಕೊಡಿಸ್ದ. ಅದಕ್ಕಾಗಿ ನರಕಾಸುರನ ಸಂಹಾರ. ಮತ್ತು ಆ 16,000 ಹೆಣ್ಣು ಮಕ್ಕಳು ನನ್ನ ಹೆಂಡತಿಯರು ಅಂತ ಘೋಷಣೆ ಮಾಡದ. ಯಾಕೆ? ಇವನಿಗೇನಾದರೂ ಆಸೆ ಇತ್ತ? ಇಲ್ಲ. ಅವರೆಲ್ಲರಿಗೂ ಸಮಾಜದಲ್ಲಿ ಒಂದು ಗೌರವ ಸಿಗಬೇಕಾದ್ರೆ ಏನೋ ರಾಕ್ಷಸನ ಜೊತೆ ಇದ್ದಳೋ ಇದರ ಯಾರಿಗೂ ಅನ್ನಿಸ್ಬಾರ್ದು. ಶ್ರೀಕೃಷ್ಣನ ಹೆಂಡತಿ, ಅದಕ್ಕೋಸ್ಕರ ಇವರೆಲ್ಲರೂ ನನ್ನ ಪತ್ನಿಯರು ಅಂತ ಘೋಷಣೆ ಮಾಡ್ದ. ಇಡೀ ಊರಲ್ಲಿ ಎಲ್ಲರಿಗೂ ಆನಂದ ಆಯಿತು. ಅದಕ್ಕೋಸ್ಕರ ದೀಪ ಹೊತ್ತಿಸಿದ್ರು. ಪ್ರತಿ ವರ್ಷ ನಾವು ದೀಪಾವಳಿ ಸಮಯದಲ್ಲಿ ದೀಪ ಹೊತ್ತಿಸೋದು, ಪಟಾಕಿ ಹಾರಿಸೋದು ಇದಕ್ಕೋಸ್ಕರವೇ. ಧರ್ಮದ ಸಂರಕ್ಷಣೆಯನ್ನು ಕೃಷ್ಣ ಮಾಡಿದಂಥ ದಿನ ಇದು ಅಂತಂದ್ಬಿಟ್ಟು. ಪ್ರತಿಯೊಂದು ಹಬ್ಬಕ್ಕೂ ಅರ್ಥ ಇದೆ. ಇನ್ನೊಂದು ಹಬ್ಬದ ನೀವೇ ಹೇಳಿ, ನಾನು ಹೇಳೋಕ್ಕೆ ಹೋಗಲ್ಲ, ನೀವೇ ಹೇಳಿ ನೋಡೋಣ. ಯುಗಾದಿ, ಇದರ ಅರ್ಥ ಏನು? ಯುಗಾದಿ ದಿವಸ ಈ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಕಮ್ಮಿಯೇ ಬೇವು ಬೆಲ್ಲ ತಿನ್ನೋ ಅಭ್ಯಾಸ ಇದೆಯಾ ಇಲ್ಲಿ? ಹಾಂ. ಬರುವ ವರ್ಷದಲ್ಲಿ ಕಷ್ಟ ಸುಖ ಎರಡೂ ಬರುತ್ತೆ. ಎರಡನ್ನ ಸಮಚಿತ್ತದಿಂದ ಸ್ವಾಗತ ಮಾಡಬೇಕು, ಜೀವನದಲ್ಲಿ ಮುಂದುವರಿಬೇಕು. ಅದಕ್ಕಾಗಿ ಬೇವು ಮತ್ತು ಬೆಲ್ಲ ಎರಡನ್ನ ತಿನ್ನೋದು. ಒಂದೊಂದು ಹಬ್ಬಕ್ಕೂ ಎಷ್ಟು ಒಳ್ಳೆಯ ಅರ್ಥ ಇದೆ. ನಮ್ಮ ಮನೆಗಳಲ್ಲಿ ಯಥಾಶಕ್ತಿ ನಮ್ಮೆಲ್ಲ ಹಬ್ಬಗಳನ್ನು ಆಚರಿಸಬೇಕು. ಅದರಲ್ಲಿ ಆಡಂಬರ ಇರಬಾರದು, ಸಂಸ್ಕಾರ ಇರಬೇಕು. ಆ ಕಡೆ ನಾವು ನಮ್ಮ ಮನೆಗಳಲ್ಲಿ ನಾವು ಗಮನ ಕೊಡಬಹುದಾ, ಇದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಇನ್ನು ಕೊನೆಯದಾಗಿ ಒಂದು ಹೇಳಿಬಿಡ್ತೀನಿ, ನಮ್ಮ ಮನೆ ನಮ್ಮೆಲ್ಲರ ಪಾಲಿಗೆ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಆಗಬಾರ್ದು. ತಿನ್ನೋದಕ್ಕೆ ವಿಶ್ರಾಂತಿಗೆ ಇರತಕ್ಕಂಥದ್ದು, ಅದಕ್ಕೆ ತಕ್ಕಂತೆ ಮನೆಯನ್ನು ಕಟ್ಟು. ಇದೇ ನಡೆದಿದೆ ಇವತ್ತು. ಏನೇನು ಫೆಸಿಲಿಟೀಸ್ ಇದೆ, ಏನೇನು ಕಂಫರ್ಟ್ಸ್ ಇದೆ, ಎಲ್ಲ ಇಂಗ್ಲೀಷ್ ಶಬ್ದಗಳು, ದರಿದ್ರ ಶಬ್ದಗಳು ಬಂದ್ಬಿಟ್ಟಿವೆ. ಬೆಡ್ರೂಮ್ ಇದೆ, ಇದು ಮಾಸ್ಟರ್ ಬೆಡ್ರೂಮು. ಅದೇನು ಮಾಸ್ಟರ್ ಬೆಡ್ರೂಮು? ಇದು ಕಿಚನ್ನು, ಇದು ಬೆರಾಂಡ. ಎಲ್ಲ ಫೆಸಿಲಿಟೀಸು ಇದೆ, ಎಲ್ಲ ಥರದ ಸೌಕರ್ಯಗಳು ಇದೆ. ಎಷ್ಟು ಚೆನ್ನಾಗಿದೆ ಮನೆ. ಹೋಟೆಲ್ನಲ್ಲೂ ಇರುತ್ತೆ. ಹೋಟೆಲ್ಗೂ ಮನೆಗೂ ವ್ಯತ್ಯಾಸ ಏನಾಗಾದ್ರೆ? ಮನೆ ಹೋಟೆಲ್ ಆಗಬಾರ್ದು, ಮನೆ ದೇವಾಲಯ ಆಗಬೇಕು. ಆ ದೇವಾಲಯದಲ್ಲಿ ಅಪ್ಪ ಅಮ್ಮ ಮಕ್ಕಳಿಗೆ ದೇವರು, ಅಪ್ಪ ಅಮ್ಮನಿಗೆ ಮಕ್ಕಳು ದೇವರು, ಅಪ್ಪ ಅಮ್ಮ ಮಕ್ಕಳಿಗೆ ಬರುವ ಎಲ್ಲ ಅತಿಥಿಗಳು ದೇವರು. ದೇವಾಲಯಕ್ಕೆ ಹೋದಾಗ ತೀರ್ಥ ಪ್ರಸಾದಗಳು ಸಿಕ್ಕೇ ಸಿಗುತ್ತವೆ. ಹಾಗೆ ಮನೆಗೆ ಬಂದವರಿಗೆ ಏನಾದರೂ ತೀರ್ಥ ಪ್ರಸಾದ ಸ್ವಲ್ಪ, ಒಂದು ಬಾಳೆಹಣ್ಣು 4 ತುಂಡು ಮಾಡಿ 4 ಜನ ಬೇಕಾದರೂ ಕೊಡಿ. ಆದರೆ ಮನೆಗೆ ಬಂದವರು ಹಾಗೆ ವಾಪಸ್ ಹೋದರು, ಇದು ಆಗಬಾರದು. ಮನೆಯನ್ನು ದೇವಾಲಯದಂತೆ
ಮನೆಯಲ್ಲಿ ತುಳಸಿ ಕಟ್ಟೆ ಇರಬೇಕು, ತುಳಸಿಯ ಪೂಜೆ ಆಗಬೇಕು. ಮೂಢನಂಬಿಕೆ ಅಲ್ಲ ಅದು, ಅದು ಮೂಲ ನಂಬಿಕೆ. ತುಳಸಿ 24 ಗಂಟೆನೂ ಪ್ರಾಣವಾಯು ಕೊಡುತ್ತೆ. ತುಳಸಿಯ ಪ್ರತಿಯೊಂದು ಭಾಗವೂ ನಮ್ಮ ಆರೋಗ್ಯಕ್ಕೆ ಲಾಭಕರವಾದ್ದು. ಅದು ಡೆಕೋರೇಷನ್ ಪ್ಲ್ಯಾಂಟ್ ಅಲ್ಲ, ಅದು ನಮ್ಮ ಜೀವನವನ್ನು ಇನ್ನಷ್ಟು ಮತ್ತಷ್ಟು ಸ್ವಸ್ಥ ಜೀವನ ಮಾಡೋದಕ್ಕೋಸ್ಕರ ತುಳಸಿ ಇರೋದು. ಕೃತಜ್ಞತೆಯಿಂದ ತುಳಸಿ ಗಿಡವನ್ನು ಮನೆಯಲ್ಲಿ ಹಚ್ಚಬೇಕು ಮತ್ತು ತುಳಸಿ ಪೂಜೆ ಆಗಬೇಕು. ಸೂರ್ಯೋದಯಕ್ಕೆ ಮುಂಚೆ ಸಾಧ್ಯವಾದಷ್ಟು ಸೂರ್ಯೋದಯಕ್ಕೆ ಮುಂಚೆ ಹೇಳಬೇಕು, ಓಂಕಾರವನ್ನು ಹೇಳಬೇಕು. ನಾನು ಆಗಲೇ ಹೇಳಿದಂಥ ಒಂದೆರಡು ಶ್ಲೋಕಗಳನ್ನು ಹೇಳಬೇಕು. ಸ್ನಾನ ಮಾಡಿದ ನಂತರ ಮನೆಯ ದೇವರ ಮನೆ ಒಳಗೆ ದೀಪ ಹೊತ್ತಿಸಿ 1-2 ನಿಮಿಷ ನಿಂತು ಏನೂ ಭಜನೆ ಮಾಡೋಕ್ಕೆ ಬರದೆ ಹೋದ್ರೂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಎಲ್ರಿಗೂ ಬರುತ್ತೆ. ಏನೂ ಗೊತ್ತಿಲ್ಲದೆ ಇದ್ದಂಥ ಬರೀ ಬೈಯೋದೇನೇ ಜೀವನದ ದುರಭ್ಯಾಸವಾಗಿದ್ದಂಥ ರತ್ನಾಕರ ರಾಮ ಅಂತ ಹೇಳಬೇಕು, ಅದೂ ಹೇಳಕ್ಕೆ ಬರದೆ ರಾಮ 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 ಶ್ರದ್ಧೆಯಿಂದ ಹೇಳಿದ್ದಕ್ಕಾಗಿ ವಾಲ್ಮೀಕಿ ಋಷಿ ಆದಂಥ ದೇಶ ಭಾರತ. ನಮ್ಮ ಮನೆ ಒಳಗೆ ದೇವರ ನಾಮಗಳು ಮುಳುಗ್ತಾ ಇರಬೇಕು. 1-2 ಭಜನೆಯನ್ನಾದರೂ ಎಲ್ಲರೂ ಕಲಿತ್ಕೊಳ್ಬೇಕು. ಏನೂ ಗೊತ್ತಿಲ್ಲದೆ ಹೋದರೆ ಒಂದು 5 ಸಲ ಓಂ ನಮಃ ಶಿವಾಯ, ಒಂದು 13 ಸಲ ಶ್ರೀರಾಮ ಜಯರಾಮ ಜಯ ಜಯರಾಮ್ ಇದನ್ನು ಮಾಡಬಹುದಾ? ಮನೆಯಲ್ಲಿ ಇರೋರು ಹೊತ್ತಾದರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ಊಟ ಮಾಡುವಾಗ TV ನೋಡಬಾರ್ದು, ಊಟ ಮಾಡುವಾಗ ಮೊಬೈಲ್ ಉಪಯೋಗಿಸಬಾರ್ದು, ಊಟ ಮಾಡುವಾಗ ಪ್ರಜಾವಾಣಿ ವಿಶ್ವ ಕರ್ನಾಟಕ ನೋಡಬಾರ್ದು. ಊಟ ಮಾಡುವಾಗ ಸಂತೋಷವಾಗಿ ರುಚಿಯನ್ನು ಅನುಭವಿಸ್ತಾ 2 ಒಳ್ಳೆ ಮಾತು ಹೇಳ್ತಾ ಊಟ ಮಾಡಬೇಕು. ಅಕ್ಕಪಕ್ಕದಲ್ಲಿ ಮಕ್ಕಳಿರಬೇಕು, ಅಕ್ಕ ತಂಗಿ ಅಪ್ಪ ಅಮ್ಮ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಸಂತೋಷವಾಗಿ ಊಟ ಮಾಡಿದಾಗ ಆ ಊಟದಿಂದ ನಿಮಗೆ ಎಂಥ ಸತ್ವಗಳು ಸಿಗುತ್ತೆ ಗೊತ್ತಾ? 2 ವಿಶೇಷ ಸತ್ವಗಳು ಸಿಗುತ್ತೆ. ಒಂದು ಮಮತ್ವ, ಇನ್ನೊಂದು ವಾತ್ಸಲ್ಯ. ಇದೆರಡು ಜಗತ್ತಿನ ಯಾವ 7 ಸ್ಟಾರ್ ಹೋಟೆಲ್ನಲ್ಲೂ ಸಿಗೋದಿಲ್ಲ. ಮನೆ ಭೋಜನದಲ್ಲಿ ಸಿಗತ್ತೆ, ಮಾತೃಭೋಜನದಲ್ಲಿ ಸಿಗತ್ತೆ. ಹೀಗೆ ಮನೆಯನ್ನು ದೇವಾಲಯದಂತೆ ಇಟ್ಕೊಳ್ಳೋಣ, ಮನೆಯನ್ನು ವಿದ್ಯಾಲಯದಂತೆ ಇಟ್ಕೊಳ್ಳೋಣ. ಕಳಬೇಡ ಕೊಲಬೇಡ ನೀವೆಲ್ಲ ಹೇಳಿದ್ರಿ, ನೀವು ಯಾರು ಆ ರೀತಿ ದುರಭ್ಯಾಸಗಳಲ್ಲಿ ಇರೋರು ಅಲ್ಲ. ಯಾಕೆ? ಯಾರು ಕಲಿಸ್ಕೊಟ್ರು ನಿಮಗೆ? ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ ನಿಮ್ಮ ಅಜ್ಜಿ ಕಲಿಸ್ಕೊಟ್ಟಿದ್ದಾರೆ. ಅವರೇನು ಕ್ಲಾಸ್ ತೆಗೆದುಕೊಂಡು ಕಲಿಸ್ಕೊಟ್ಟಿದ್ದಲ್ಲ, ಮನೆಯೇ ಆಗಿತ್ತು. ಮನೆಯೇ ಆಗಿದ್ದ ಮೇಲೆ ಹಾಗೆ ಕಲಿತೀವಿ ನಾವು. ಸೊ ಈ ಥರ ನಮ್ಮ ಮನೆಯನ್ನು ದೇವಾಲಯ ಮಾಡ್ಕೊಳ್ಳೋಣ, ನಮ್ಮ ಮನೆಯನ್ನು ವಿದ್ಯಾಲಯ ಮಾಡ್ಕೊಳ್ಳೋಣ. ಮತ್ತು ಕೊನೆಯದಾಗಿ ನಮ್ಮ ಮನೆ ಭಾರತ ಭಕ್ತಿಯ ಕೇಂದ್ರವಾಗಬೇಕು. ನಮ್ಮ ಮನೆಗೆ ಬಂದಾಗ ಭಾರತದ ಅನುಭವ ಜನಗಳಿಗಾಗಬೇಕು. ಭಾರತದ ಮಹಾಪುರುಷರ ಚಿತ್ರಗಳು, ಮಹಾನ್ ಸಂತರ ಚಿತ್ರಗಳು, ಭಾರತ ಮಾತೆಯ ಒಂದು ಚಿತ್ರ, ರಾಮಾಯಣ ಮಹಾಭಾರತದ ಸಣ್ಣ ಪುಸ್ತಕಗಳನ್ನಾದರೂ ಮನೆಯಲ್ಲಿ ಇಡಬೇಕು. ಭಾರತದ ಪರಿಚಯ ಆಗಬೇಕು. ರಂಗೋಲಿ ಇರಬೇಕು, ದೇವರ ಮಂದಿರ ಇರಬೇಕು, ದೀಪ ಉರಿತಾ ಇರಬೇಕು. ಭಾರತ 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 ಇದರ ಕೇಂದ್ರ ನಮ್ಮ ಮನೆ ಆಗಲಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಉಳಿದವರೆಲ್ಲರಿಗೂ ಒಂದು ಮೇಲ್ಪಂಕ್ತಿ ಹಾಕಬಹುದಾ? ಇಷ್ಟು ಮಾತ್ರ ನಿಮ್ಮ ಮುಂದೆ ನಿಮ್ಮ ವಿವೇಚನೆಗೆ ಬಿಟ್ಟು ಹೇಳ್ತಾ ಇದ್ದೀನಿ. ಸೂಚನೆ ಕೊಡ್ತಿಲ್ಲ, ನಿಮ್ಮ ವಿವೇಚನೆಗೆ ಬಿಟ್ಟು ಹೇಳ್ತಾ ಇದ್ದೀನಿ. ಯಾವ್ಯಾವುದು ಸರಿ ಅಂತ ಅನಿಸತ್ತೆ ಅದನ್ನು ದಯವಿಟ್ಟು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲರೂ ಮಾಡಿಯೇ ಮಾಡ್ತೀವಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. 2 ಘೋಷಣೆ ಎಲ್ಲರೂ ಹೇಳಬೇಕು. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮವು ನಮ್ಮನ್ನು ರಕ್ಷಿಸುತ್ತದೆ. ಹಾಗೆ ಕುಟುಂಬೋ ರಕ್ಷತಿ ರಕ್ಷಿತಃ. ಎಲ್ಲರೂ ಹೇಳಿ, ಕುಟುಂಬೋ ರಕ್ಷತಿ ರಕ್ಷಿತಃ. ಕುಟುಂಬವನ್ನು ನಾವು ರಕ್ಷಿಸಿದರೆ ಕುಟುಂಬ. ಈಗ ನಾನು ಏನು ಹೇಳ್ತೀನಿ ಅದನ್ನು ಗಿಳಿ ಪಾಠದಂತೆ ನೀವು ಹೇಳಕ್ಕೆ ಹೋಗಬೇಡಿ. ಅದು ಮುಂದಿನ ಶಬ್ದ ಏನು ಅದನ್ನು ಹೇಳಬೇಕು. ಎಲ್ಲರಿಗೂ ಗೊತ್ತಾಯ್ತಾ? ಈಗ ಒಂದು ಶಬ್ದ ಹೇಳ್ತೀನಿ, ಅದನ್ನೇ ಹೇಳಬೇಡಮ್ಮ, ಅದರ ಮುಂದಿನ ಶಬ್ದ ಹೇಳು. ನಮ್ಮನ್ನು, ಅಯ್ಯೋ ನಾನೇ ಫೇಲ್ ಆಗಿಬಿಟ್ಟೆ. ಕುಟುಂಬವನ್ನು ನಾವು ರಕ್ಷಿಸಿದರೆ ಕುಟುಂಬವು ನಮ್ಮನ್ನು
ಹಾಂ, ಎಲ್ಲರೂ ಪಾಸ್ ಆದ್ರಿ, ಸಂತೋಷ. ದಂಪತಿಗಳು ಬಂದು ಫಲಪುಷ್ಪವನ್ನು ನೀಡಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡು ಧನ್ಯವಾದಗಳನ್ನು ಸಮರ್ಪಣೆ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಪಡೆದು ಧನ್ಯವಾದ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಕಲ್ಲಡ್ಕ ಶ್ರೀರಾಮ ಪೂರ್ವ ಗುರುಕುಲದ ಮಾರ್ಗದರ್ಶಕರ ಶ್ರೀಮತಿ ಗಂಗಾ ಮಾತಾಜಿಯವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನವದಂಪತಿಗಳು ಪ್ರಮುಖರಾಗಿರುವಂತಹ ಶ್ರೀ ಗಜಾನನ ಪೈ ದಂಪತಿಗಳು ಇಲ್ಲಿ ಆಗಮಿಸಿದ್ದಾರೆ. ದಯಮಾಡಿ ತಾವು ಕೂಡ ವೇದಿಕೆಗೆ ಒಮ್ಮೆ ಬಂದು ನಾವು ನೀಡುವಂತ ಒಂದು ಫಲಪುಷ್ಪವನ್ನ ಸ್ವೀಕರಿಸಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನಡೀತದೆ. ಅದಕ್ಕಿಂತ ಮುಂಚಿತವಾಗಿ ಸಾಂಕೇತಿಕವಾಗಿ ಧನ್ಯವಾದ ಸಮರ್ಪಣೆ ಮಾಡಲಿಕ್ಕಿದ್ದಾರೆ ಕೇಶವ ಶಿಶು ಮಂದಿರದ ವ್ಯವಸ್ಥಾಪಕ ಶ್ರೀಯುತ ನಾರಾಯಣ್ ಕಜೆ ಇವರು. ಇಂದು ಬೆಳಗ್ಗೆಯಿಂದ ಈ ತನಕ ನವದಂಪತಿಗಳ ಸಮಾವೇಶದಲ್ಲಿ ಪಾಲ್ಗೊಂಡು ಯೋಗ್ಯ ರೀತಿಯ ಮಾರ್ಗದರ್ಶನ ನೀಡಿದಂತಹ ಜ್ಯೇಷ್ಠ ಪ್ರಚಾರಕರು, ನಮ್ಮೆಲ್ಲ ಮಾರ್ಗದರ್ಶಕರಾಗಿರತಕ್ಕಂಥ ಹಿರಿಯರಾದಂಥ ಸು ರಾಮಣ್ಣರವರಿಗೆ ಈ ಸಂದರ್ಭದಲ್ಲಿ ಹೃದಯ ತುಂಬದ ಧನ್ಯವಾದಗಳನ್ನು ನಾನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಹಿರಿಯ ದಂಪತಿಗಳಾಗಿ ಸಮಾಜಕ್ಕೆ ತಮ್ಮನ್ನು ಸಮರ್ಪಣೆ ಮಾಡಿದಂಥ ನಾರಾಯಣ್ ಭಟ್ ಪ್ರಭಾವತಿ ಅಮ್ಮ ದಂಪತಿಗಳಿಗೆ ಅನಂತಾನಂತ ಧನ್ಯವಾದಗಳು. ಹಾಗೆ ನಮ್ಮ ನವದಂಪತಿ ಕಾರ್ಯಕ್ರಮ ಅಲ್ಲದೆ ಶಿಶು ಮಂದಿರದ ಎಲ್ಲ ಚಟುವಟಿಕೆಯಲ್ಲಿ ಪಾಲ್ಗೊಂಡು ನಮಗೆ ಮಾರ್ಗದರ್ಶನ ನೀಡುವಂತಹ ನಮ್ಮ ಎಲ್ಲರಿಗೆ ಅತ್ತಿಗೆ ಎಂದರೆ ಸಂಶಯ, ಡಾಕ್ಟರ್ ಪ್ರಭಾಕರ ಭಟ್ರನ್ನು ನಾವೆಲ್ಲ ಅಣ್ಣ ಅಂತ ಕರೆಯುವುದು. ಅಣ್ಣನ ಶ್ರೀಮತಿ ಧರ್ಮಪತ್ನಿ ಅತ್ತಿಗೆ ಅಂತ ನಮ್ಮ ಭಾವನೆ. ಆ ರೀತಿ ಸಂಬೋಧಿಸುವಂಥ ನಮ್ಮೊಂದು ಪದ್ಧತಿಯಾಗಿ ಬಿಟ್ಟಿದೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿಸಿದಂಥ ಡಾಕ್ಟರ್ ಕಮಲಾ ಪ್ರಭಾಕರ್ ಭಟ್ರಿಗೆ ಧನ್ಯವಾದಗಳು. ಹಾಗೆ ಕಲ್ಲಡ್ಕದ ಶಿಶು ಮಂದಿರಕ್ಕೆ ಮಾತಾಜಿಯಾಗಿ ಶಿಶು ಶಿಕ್ಷಣ ಸಂಯೋಜಕರಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡುವಂತಹ ಗಂಗಾ ಮಾತಾಜಿಯವರಿಗೂ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಶಿಶು ಮಂದಿರ ಅಧ್ಯಕ್ಷರಾದಂಥ ಶಿವರಾಮ್ ಶೆಟ್ಟರಿಗೂ ವಂದನೆಗಳು. ಹಾಗೂ ತಮ್ಮೆಲ್ಲ ಅಗತ್ಯವಾದಂಥ ಕೆಲಸವನ್ನು ಬದಿಗಿಟ್ಟು ದೂರದ ಊರಿನಿಂದ ಬಂದಂಥ ಎಲ್ಲ ಪಾರ್ವತಿ ಪರಮೇಶ್ವರ ಸ್ವರೂಪಿಗಳಿಗೆ ನಮ್ಮ ಅನಂತಾನಂತ ಧನ್ಯವಾದಗಳು.